तरोरपि सहिष्णुना अमानिना मानदेन कीर्तनीया सदा हरि नदनं न जनं न सुन्दरीं कवितं वा विषमे भवाम्बुधो ऐनं अयो नदनं न जनं न सुन्दरीं कवितं वा जगदीश कामये मम जन्मनि जन्मनीश्वरे भगवद्भक्तिरहैतुकी त्वयि अयि नन्दतनुज किङ्करं पतितं वा विषमे भवाम्बुधो कृपया तव पादपङ्कजा स्थितधूलिसदृशं विचिन्तया नयनं गलदश्रुधारया वदनं गद्गदहृदया गिरा पुलकैर्निचितं वपुति कदा तव नाम गृहणे भविष्यति युगायितं निमिषेण चक्षुषा प्राविष्टायितं शून्यायितं जगत्सर्वं गोविन्द विरहेण मे आश्लिष्य वा पादरतां पिनस्तु माम् आदर्शनां मर्मक हतां करोतु वा यथा तथा वादुलं पटो मत्प्राणनाथास्तु एव न प्रहा हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम ರಾಮ ರಾಮ ಹರೇ ಹರೇ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ ಎಲ್ಲರಿಗೆ. ಹರೇ ಕೃಷ್ಣ ಮಾತಾಜಿ. ಸ್ವಲ್ಪ ತಪ್ಪಲ್ವಾ ಮಾತಾಜಿ ಓದಿದ್ದು? ಸ್ವಲ್ಪ ತಪ್ಪಾಯ್ತು, ನೋಡೋಣ ನಾಳೆ ಮತ್ತೆ ಸರಿ ಮಾಡ್ಬೋದು. ಹೌದು ಹೇಳಿ ಅದು ಸರಿ ಆಗ್ತದೆ. ಇನ್ನು ಪ್ರಾಕ್ಟೀಸ್ ಮಾಡ್ಬೇಕು ಚೆನ್ನಾಗಿ. ಹರೇ ಕೃಷ್ಣ ಮಾತಾಜಿ. ರೀನಾ ಮಾತಾಜಿ ಪೋಸ್ಟ್ ಹರ್ಷಿತಾ ಆರ್ಎಂಗೆ ಬಂದಿದೆ. ನಂದೇನೆ ಮಾತಾಜಿ. ನಿಮ್ಮದೇಯಾ? ಅದು ಲ್ಯಾಪ್ಟಾಪ್ ಹಾಳಾಗ್ಬಿಟ್ಟಿದೆ ಮಾತಾಜಿ, ಅದಕ್ಕೆ ಒಂದ್ ಸ್ವಲ್ಪ ಇವಾಗ ಕಷ್ಟ ಆಗೋಗ್ತಾ ಇದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಾಗವೇಣಿ ಮಾತಾಜಿ ಇದಾರಾ? ಇದ್ದೇನೆ ಮಾತಾಜಿ. ನಂದು ಆರ್ಡರ್ ಮಾಡಿದ್ನಲ್ವ ಮಾತಾಜಿ, ಅವ್ರ ಅಮೌಂಟ್ ತಗೊಂಡಿಲ್ಲ ಮಾತಾಜಿ. ನಿಮ್ದು ರಿಸಿಪ್ಟ್ ಇಲ್ಲವಾ ಮಾತಾಜಿ? ನೀವು ಹಣ ಕಳಿಸಿದ್ದು ಗೂಗಲ್ ಪೇ ಮಾಡಿದಲ್ಲ ನೀವು? ಇಲ್ಲ ಮಾತಾಜಿ, ಹಣ ಕಳಿಸಿಲ್ಲ. ಇಲ್ಲ ಮಾತಾಜಿ, ಮಾಡಿಲ್ಲ. ಅದ್ರಲ್ಲಿ ಅಮೌಂಟ್ ತೋರ್ಸಿಲ್ಲ ಮಾತಾಜಿ. ಹೌದಾ? ಅದೇ ಪುಸ್ತಕ ಬರ್ಲಿಲ್ಲ. ಹಣ ಹೋದ್ರೆ ಬರ್ತದೆ ಮಾತಾಜಿ. ಇನ್ನೊಂದ್ಸರಿ ಮಾಡೋಣ ಮಾತಾಜಿ. ನೀವು ಹಣ ಕಳಿಸಿ, ಅವರು ಮತ್ತೆ ನಾನು ಅಲ್ಲಿ ಅದರ ಕಾಪಿ ನಂಗೆ ಕೊಡಿ, ನಾನು ಅಲ್ಲಿ ಕೇಳ್ತೇನೆ. ಮಾತಾಜಿ ಇನ್ನೊಂದ್ಸಲಿ ಲಿಂಕ್ ಕಳಿಸಿ, ಅದನ್ನ ಆರ್ಡರ್ ಮಾಡೋದು. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ತರಗತಿಯನ್ನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 3ನೇ ಹಂತದ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠ ದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ.
चैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपेश गोपिका कान्ता राधा कान्त नमोऽस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः नमो ॐ विष्णुपदाय कृष्णपृष्ठाय भूतले श्रीमते भक्तिवेदान्तस्वामिन् इति नामिने नामस्ते सरस्वते देवे गौरवाणी प्रचारिणे निर्विशेष शून्यवादी पश्यत्य देशतारिणे जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौर भक्तवृंदा हरे कृष्णा कृष्ण कृष्णा हरे 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 रामा राम राम हरे 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 कृष्णा कृष्ण कृष्णा हरे 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 रामा राम राम हरे 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 कृष्णा कृष्ण कृष्णा हरे 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 रामा राम राम हरे हरे ಹರೇ ಕೃಷ್ಣ ಮಾತಾಜಿಗಳ ಪ್ರಭುಜಿಗಳು ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆನ ಮಾಡ್ಕೊಳ್ಳಿ. ಈ ಒಂದು ಭಕ್ತಿ ರಸಾಮೃತ ಸಿಂಧುವಿನ ಈ ಜ್ಞಾನ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆನ ಮಾಡ್ಕೋತೀನಿ. ಇದರಲ್ಲಿ ಇರುವಂತಹ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತ ಶಕ್ತಿನ ನನಗೆ ಗುರು ಪರಂಪರೆಯ ಮುಖಾಂತರ ನನಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಸೊ ನಾವಿವಾಗ ಏನನ್ನ ತಿಳ್ಕೊತಾ ಇದ್ವಿ? ಹೇಳಿದ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಶ್ರೀಲ ಪ್ರಭುಪಾದ್ ಕಿ ಜೈ ಮಾತಾಜಿ. ನಾವಿವಾಗ ಏನನ್ನ ತಿಳ್ಕೊತಾ ಇದ್ವಿ ಮಾತಾಜಿ? ಪ್ರಭುಜಿ ಶುದ್ಧ ಭಕ್ತರ ಲಕ್ಷಣಗಳನ್ನ ಭಕ್ತಿ ತಿಳ್ಕೊಂತಾ ಸೇವೆಯ ಇದ್ದೀವಿ ಮಾತಾಜಿ. ಲಕ್ಷಣಗಳು ಮಾತಾಜಿ. ಭಕ್ತರ ಲಕ್ಷಣಗಳನ್ನ ನಾವು ತಿಳ್ಕೊತಾ ಇದ್ವಿ. ಏನೆಲ್ಲ ಲಕ್ಷಣಗಳು ಅಂತ ಗೊತ್ತಾಯ್ತು ಮಾತಾಜಿ? ಹೆಸರುಗಳನ್ನ ಹೇಳ್ತೀರಾ? ಶುದ್ಧ ಭಕ್ತರ ಲಕ್ಷಣಗಳು ಅಂತಂದ್ರೆ ಮಾತಾಜಿ, ಅವರು ಮೋಕ್ಷ ಕೂಡ ಆಸೆ ಪಡಲ್ಲ. ಅವರು ಇದು ಈ ಭೌತಿಕ ತೊಂದರೆಗಳು ಏನೇ ಬಂದ್ರು ಅವರು ಏನು ಪರಿಹಾರ ಅದಕ್ಕೆ ಒದಗಿಸ್ಕೊಳಕ್ ಹೋಗಲ್ಲ ಮಾತಾಜಿ ಅವ್ರಿಗೆ ಮತ್ತೆ ಭೌತಿಕ ಕ್ಲೇಶಗಳೇ ಇಲ್ಲ. ಕ್ಲೇಶ ಇಲ್ಲ, ಕ್ಲೇಶ ಅನ್ನೋದೇ ಇರಲ್ಲ, ಯಾವ್ದು ತೊಂದ್ರೆ ಅಂತ ಅನ್ಸೋದೇ ಇಲ್ಲ ಅವ್ರಿಗೆ. ಅವರು ಯಾವಾಗೂ ಸದಾ ಆನಂದವಾಗಿರ್ತಾರೆ ಭಕ್ತಿ ಸೇವೆಯಲ್ಲಿ. ಮತ್ತೆ ಅವ್ರಿಗೆ ಯಾವ್ದೊಂದು ಶುಭವಾಗೇ ನಡೀತಾ ಇರುತ್ತೆ ಕಾರ್ಯಗಳು. ಅವ್ರಿಗೆ ಶುಭ ಎಲ್ಲಾನು ಶುಭವಾಗಿ ಪ್ರಾರಂಭ ಆಗ್ತಾ ಇರ್ತದೆ ಪ್ರತಿಯೊಂದು. ಅವರು ದೇವರ ಭಕ್ತಿಯಲ್ಲಿ ಯಾವಾಗೂ ಸದಾ ಅವರು ನಿರತರಾಗಿರ್ತಾರೆ. ಆಮೇಲೆ ಶುದ್ಧ ಭಕ್ತರನ್ನ ಕೃಷ್ಣನು ಎಲ್ರನ್ನು ಆಕರ್ಷಣೆ ಮಾಡ್ತಾನೆ. ಅಂತ ಆಕರ್ಷಣೆ ಮಾಡೋ ಕೃಷ್ಣನಿಗೆ ಶುದ್ಧ ಭಕ್ತರ ನೋಡಿದ್ರೆ ತುಂಬಾ ಆಕರ್ಷಣೆ ಆಗುತ್ತೆ ಮಾತಾಜಿ. ಶುದ್ಧ ಭಕ್ತರನ್ನ ತುಂಬಾ ಆಕರ್ಷಣೆ ಪಡ್ತಾರೆ ಅವರು. ಇನ್ನೊಂದು ಪಾಯಿಂಟ್ ಮಾತಾಜಿ, ಶುದ್ಧ ಭಕ್ತರು ಯಾವ್ದಕ್ಕೂ ಆಸೆ ಪಡಲ್ಲ ಮಾತಾಜಿ. ಅಲಂಕಾರ ಮಾಡ್ಕೊಳ್ಳೋದಿರ್ಲಿ, ಬಟ್ಟೆ ಇರ್ಲಿ, ಯಾವ್ದಕ್ಕೂ ಆಸೆ ಪಡಲ್ಲ ಮಾತಾಜಿ. ಇದ್ದಿದ್ರಲ್ಲೇ ತೃಪ್ತಿಯಾಗಿರ್ತಾರೆ ಮಾತಾಜಿ. ಓಕೆ. ಇನ್ನೊಂದು ಅಂಶ ಬಿಟ್ಟಿದ್ ನೀವು ಸುದುರ್ಲಭ. ಇದು ಎಲ್ಲರಿಗೂ ಸಿಗೋದಿಲ್ಲ, ಇದು ತುಂಬಾ ಅಪರೂಪ. ಇದು ಇದು ಭಕ್ತಿ, ಶುದ್ಧ ಭಕ್ತಿ ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರಿಗೂ ಇದು ಅವಕಾಶ ಸಿಗೋದಿಲ್ಲ. ಸೊ ಅದು ತುಂಬಾ ಮುಖ್ಯವಾದದ್ದು. ಸೊ ನಾವ್ ಅದನ್ನ ಆ ಸ್ಯಾನ್ಸ್ಕ್ರಿಟ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಮೊದಲನೇದು ಕ್ಲೇಶ ಅಗ್ನಿ, ಎರಡನೇದು ಶುಭದ,
ಮೂರನೇದು ಸಾಂದ್ರಾನಂದ. ಸೊ ನಾಲ್ಕನೇದು ಸಾರೂಪ್ಯ. ಇಲ್ಲ ಮೋಕ್ಷ ಲಘುಕೃತ್. ಹಾ ಐದನೇದೇನು? ಸಾಮೀಪ್ಯ. ಇಲ್ಲ ಆಕರ್ಷಣೆ ಮಾತಾಜಿ. ನಾನು ಅದೇ ಹೇಳ್ತಾ ಇದ್ದೆ. ಸರ್ವಾಕರ್ಷಣ ಕೃಷ್ಣ ಕೃಷ್ಣನನ್ನು ಆಕರ್ಷಿಸಲು ಶುದ್ಧ ಭಕ್ತಿಯ ಸೇವೆ ಮಾರ್ಗ. ಇನ್ನೊಂದು ನನ್ ಬಿಟ್ಟೆ. ಸರ್ವಾನಂದ ಮಾತಾಜಿ. ಅಲ್ಲ, ಸುದುರ್ಲಭ ಮಾತಾಜಿ. ಒಟ್ಟು 6. ಸೊ ಈ 6 ಶುದ್ಧ ಭಕ್ತರ ಲಕ್ಷಣಗಳು. ಸೊ ಕ್ಲೇಶಾಗ್ನಿ, ಶುಭದ, ಸಾಂದ್ರಾನಂದ, ಸುದುರ್ಲಭ, ಮೋಕ್ಷ ಲಘುಕೃತ್, ಮತ್ತೆ 6ನೇದು ಕೃಷ್ಣಾಕರ್ಷತಿ. ಈ 6 ಶುದ್ಧ ಭಕ್ತಿಯ ಲಕ್ಷಣಗಳು. ಅದರಲ್ಲಿ ನಾನು ಫಸ್ಟ್ನೇದು ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ನನಗೆ ಪೂರ್ತಿಯಾಗಿ ಹೇಳಕ್ ಆಗ್ಲಿಲ್ಲ. ಸೊ ಕ್ಲೇಶಾಗ್ನಿ ಅಂತಂದ್ರೆ ಎಲ್ಲ ಐಹಿಕ ಕ್ಲೇಶಗಳ ಉಪಶಮನ ಆಗ್ಬಿಡುತ್ತೆ. ಯಾವಾಗ ನಾವು ಭಕ್ತಿಗೆ ಬರ್ತೀವೋ ಆಗ ಎಲ್ಲ ಕ್ಲೇಶಗಳ ಉಪಶಮನ ಆಗುತ್ತೆ. ನಾವೇನ್ ತುಂಬಾ ಮುಂದುವರಿಬೇಕು ಅಂತ ಏನಿಲ್ಲ. ನಾವಿನ್ನ ಈ ಸಾಧನಾ ಭಕ್ತಿ ಅಲ್ವಾ, ಸಾಧನಾ ಭಕ್ತಿ ಅದಾದ್ಮೇಲೆ ನಮ್ಗೆ ರಾಗಾನುಗ ಭಕ್ತಿ, ಭಾವ ಭಕ್ತಿ, ಪ್ರೇಮ ಭಕ್ತಿ ಹಂತ ಅಲ್ವಾ. ನಾವು ಪ್ರೇಮ ಭಕ್ತಿ ಹಂತಕ್ಕೇನು ಹೋಗೋದ್ ಬೇಕಾಗಿಲ್ಲ. ಈ ಸಾಧನಾ ಭಕ್ತಿ ಹಂತದಲ್ಲೇನೆ ಈ ಐಹಿಕ ಕ್ಲೇಶಗಳ ಉಪಶಮನ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊತಾ ಇದ್ವಿ ಅಲ್ವಾ. ಸೊ ನಮ್ಗೆ ಕಷ್ಟಗಳಿಗೆ ಕಾರಣ ಏನು? ಕಷ್ಟಗಳಿಗೆ ಕಾರಣ ನಾವು ಮಾಡುವಂತಹ ಪಾಪ ಕಾರ್ಯಗಳ ಪ್ರಕ್ರಿಯೆ, ಅದರ ಫಲ. ಆ ಫಲವನ್ನ ನಾವು ಅನುಭವಿಸ್ತಾ ಇದೀವಿ ಹಿಂದಿನ ಜನ್ಮದಲ್ಲಿ. ಅಜ್ಞಾನದಿಂದ ನಮ್ಗೆ ಬರೋ ಕಷ್ಟಗಳು. ಹಾ ಹೌದು. ಸೊ ನಮ್ಗೆ ಅಜ್ಞಾನ ಇರೋದ್ರಿಂದ ನಮ್ಗೆ ಯಾವ ಒಂದು ಇಚ್ಛೆಯನ್ನ ಪಡಿಬೇಕು ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾವು ಪಾಪಪೂರ್ಣ ಇಚ್ಛೆಯನ್ನ ಪಟ್ಟು ಅದಕ್ಕೆ ಅನುಗುಣವಾಗಿ ಒಂದು ಕಾರ್ಯವನ್ನ ಮಾಡ್ತೀವಿ. ಆಗ ನಮ್ಗೆ ಒಂದು ಪ್ರಕ್ರಿಯೆ ಅಂತ ಬರುತ್ತೆ. ಆ ಪಾಪಕ್ಕೆ ಒಂದು ಪ್ರಕ್ರಿಯೆ ಅಂತ ಬರುತ್ತೆ. ಅದರ ಫಲವನ್ನ ನಾವು ಅನುಭವಿಸ್ಬೇಕಾಗತ್ತೆ. ಸೊ ಆ ಫಲವನ್ನ ನಾವು ಏನ್ ಅನುಭವಿಸ್ತಿದೀವೋ ಈ ಜನ್ಮದಲ್ಲಿ, ಅದು ಈ ಜನ್ಮದ್ದೇ ಅಂತ ಆಗಿರ್ಬೇಕು ಅಂತಲ್ಲ. ಅದು ಹಿಂದಿನ ಜನ್ಮದ ಆ ಒಂದು ಪಾಪ ಕ್ರಿಯೆಗಳ ಪ್ರಕ್ರಿಯೆ. ಅದರ ಫಲವನ್ನ ನಾವಿವಾಗ ಅನುಭವಿಸ್ತಾ ಇದೀವಿ. ಸೊ ನಾವು ನೋಡಿದ್ವಿ ಈಗ ಪಾಪ ಪ್ರಕ್ರಿಯೆ ಫಲಗಳು 4 ರೂಪದಲ್ಲಿ ನಾವು ನೋಡಿದ್ವಿ. 4ರಿಂದ 5 ಹೇಳಿದ್ರು ಅಲ್ವಾ ಸ್ವರೂಪ ಗೋಸ್ವಾಮಿ ಅವರು. ಇವಾಗ ಯಾರಾದ್ರೂ ಒಬ್ರು ಕುರೂಪವಾಗಿ ಹುಟ್ಟಿದ್ರೆ, ಅವ್ರಿಗೆ ಎಜುಕೇಶನ್ ಇಲ್ಲ ಅಂತಂದ್ರೆ, ಹೀನ ಕುಲದಲ್ಲಿ ಹುಟ್ಟಿದ್ರೆ, ಅಥವಾ ದೀರ್ಘಾವಧಿ ಕಾಯಿಲೆಯಿಂದ ಬಳಲ್ತಾ ಇದ್ರೆ, ಕೋರ್ಟು ಕಚೇರಿ ಕೋರ್ಟಿನ ಒಂದು ಕೇಸ್ಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರೆ, ಇದೆಲ್ಲವನ್ನ ನೋಡಿದ್ರೆ ನಮ್ಗೆ ನಾವ್ ಅನ್ಕೋಬಹುದು ಇದು ಹಿಂದಿನ ಜನ್ಮದ ಫಲವನ್ನ ಈ ವ್ಯಕ್ತಿ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ವಾ. ಅದೇ ತರ ನಮ್ಗೆ ಆಚಾರ್ಯರು ಇನ್ನ ಏನನ್ನ ಅರ್ಥ ಮಾಡಿಸ್ತಾರೆ ಅಂತಂದ್ರೆ, ಇವಾಗ ನಾವು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಗೆ ಪುಣ್ಯ ಬರುತ್ತೆ ಅಲ್ವಾ. ಆ ಪುಣ್ಯ ಬಂದಾಗ ಸೊ ನಮ್ಗೆ ಎಂತಹ ಜನ್ಮ ಸಿಗುತ್ತೆ ಅಂತಂದ್ರೆ, ಜನ್ಮೈಶ್ವರ್ಯ ಶ್ರುತಶ್ರೀಬಿ ಅಂತ ಹೇಳ್ತಾರೆ. ಸೊ ಅಂದ್ರೆ ಒಳ್ಳೆಯ ಮನೆತನದಲ್ಲಿ ಹುಡ್ತೀವಿ, ಮತ್ತೆ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿ ನಾವು ಹುಡ್ತೀವಿ, ವಿದ್ಯಾವಂತರಾಗಿರ್ತೀವಿ. ಅಂದ್ರೆ ಒಬ್ಬ ವ್ಯಕ್ತಿಗೆ ಏನೆಲ್ಲ ಬೇಕೋ ಅದೆಲ್ಲವನ್ನೂ ಸಹ ಹೊಂದಿರ್ತೀವಿ. ಸೊ ಆದ್ರೂ ಸಹ ಅದನ್ನು ಸಹ ಕ್ಲೇಶ ಅಂತಾನೆ ಹೇಳ್ತಾರೆ. ಈ ಭೌತಿಕ ಪ್ರಪಂಚ ಇರೋದೇ ಹಾಗೆ ಅಲ್ವಾ. ಯಾಕಂದ್ರೆ ಇವಾಗ ಒಬ್ಬ ಶ್ರೀಮಂತನ ಮನೆಯಲ್ಲಿ ಹುಟ್ಟಿದಾನೆ ಅಂದ ಮಾತ್ರಕ್ಕೆ ಅವನಿಗೆ ತಾಯಿಯ ಗರ್ಭದಲ್ಲಿದ್ದಾಗ ಅವನನ್ನು ಸಹ ಹಾಗೆ ಕುತ್ಕೋಬೇಕು ಆ ಒಂದು ಕತ್ತಲ ಕೋಣೆಯಲ್ಲಿ ಅಲ್ವಾ, 9 ತಿಂಗಳ ಕಾಲ. ಅದಾದ್ಮೇಲೆ ಅವ್ನಿಗೆ ಏನಾದ್ರು ವ್ಯಾಧಿ ಬಂದಾಗ, ಕಾಯಿಲೆ ಬಂದಾಗ, ಜ್ವರ ಬಂದಾಗ, ಅವನು ಆ ಬಡವನಿಗೆ ಬಂದಾಗ ಎಷ್ಟು ನೋವನ್ನ ಅನುಭವಿಸ್ತಾನೋ ಅದೇ ತರ ಆ ಶ್ರೀಮಂತನು ಸಹ ನೋವನ್ನ ಅನುಭವಿಸ್ತಾನೆ ಅಲ್ವಾ. ಅವನಿಗೆ ಬೇಗ ಡಾಕ್ಟರ್ ಹತ್ರ ಹೋಗ್ಬೋದು, ಒಳ್ಳೆ ಡಾಕ್ಟರ್ ಹತ್ರ ಹೋಗ್ಬೋದು, ಅದು ಬೇರೆ ಪ್ರಶ್ನೆ. ಆದ್ರೆ ಆ ಒಂದು ಸಂಕಟ ಬಂದಾಗ ಅವನು ಸಹ ಅದನ್ನ ಅನುಭವಿಸ್ಬೇಕು. ಅದಕ್ಕೋಸ್ಕರ ಈ ಭೌತಿಕ ಪ್ರಪಂಚದಲ್ಲಿ ಆ ಪಾಪದ ಕೃತ್ಯದಿಂದ ಬರುವಂತಹ ಫಲವೇ ಆಗ್ಲಿ, ಪುಣ್ಯದ ಕೃತ್ಯದಿಂದ ಬರುವಂತಹ ಫಲವೇ ಆಗ್ಲಿ, ಎರಡನ್ನೂ ಸಹ ಸಂಕಟವನ್ನೇ ತಂದ್ಕೊಡುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಆಚಾರ್ಯರು ಅರ್ಥ ಮಾಡಿಸ್ತಾರೆ ಆಕ್ಚುಲಿ. ಸೊ ಈ ಪಾಪ ಕೃತ್ಯಗಳ ಆ ಪರಿಣಾಮದಿಂದ ನಾವು ಹೊರಗಡೆ ಬರ್ಬೇಕಂತಂದ್ರೆ ನಾವು ಯಜ್ಞ, ದಾನ, ತಪ ಏನ್ ಮಾಡಿದ್ರು ಸಹ ಅದು ಆಗೋದಿಲ್ಲ. ಅದೆಲ್ಲನೂ ಸಹ ತಾತ್ಕಾಲಿಕ ಪರಿಣಾಮವನ್ನ ಕೊಡ್ಬೋದು ಅಷ್ಟೇ. ತಾತ್ಕಾಲಿಕವಾಗಿ ನಮ್ಗೆ ಆ ಪಾಪದ ಫಲವನ್ನ ನಮ್ಗೆ ಹೋಗ್ಲಾಡಿಸ್ಬೋದು, ಆದ್ರೆ ಅದನ್ನ ಬೇರೆ ಸಮೇತ ಕಿತ್ತಾಕ್ಲಿಕ್ಕೆ ಆಗೋದಿಲ್ಲ ನಮ್ಗೆ. ಯಾಕಂದ್ರೆ ಆ ಪಾಪಪೂರ್ಣ ಇಚ್ಛೆ ಅನ್ನೋದು ನಮ್ಮ ಒಂದು ಹೃದಯದಲ್ಲೇ ಇದ್ದೇ ಇರುತ್ತೆ. ಆ ಬುಡ ಸಮೇತ ಕಿತ್ತಾಕ್ಬೇಕಂತಂದ್ರೆ ಅದು ಕೃಷ್ಣ ಪ್ರಜ್ಞೆಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಂಡ್ವಿ. ಹೇಗೆ ಆ ಒಂದು ಕಾಡ್ಗಿಚ್ಚು ಬಂದಾಗ ಅದು ಆ ವಿಷ ಸರ್ಪಗಳಿಗೆ ಏನಕ್ಕೆ ಹೋಲಿಸಿದ್ರು? ನಮ್ಮ ಆಸೆಗಳನ್ನ ವಿಷ ಸರ್ಪಕ್ಕೆ ಹೋಲಿಸಿದ್ರು. ಆ ಆಸೆಗಳೆಲ್ಲನೂ ಸಹ ಬುಡ ಸಮೇತ ಕಿತ್ತು ಹೋಗ್ಬೇಕು ಆ ಪಾಪಪೂರ್ಣ ಇಚ್ಛೆಗಳು ಅಂತಂತಂದ್ರೆ. ಸೊ ನಮ್ಗೆ ಆ ಕಾಡ್ಗಿಚ್ಚಿನ ತರ ಈ ಒಂದು ಕೃಷ್ಣ ಪ್ರಜ್ಞೆ ಅನ್ನೋದು ಕೆಲಸ ಮಾಡುತ್ತೆ. ಅದು ಆ ಒಂದು ಪಾಪದ ಒಂದು ಪ್ರಕ್ರಿಯೆ ಯಾವುದೇ ಹಂತದಲ್ಲಿದ್ರು ಸಹ, ಬೀಜ ರೂಪದಲ್ಲಿ ಇದ್ರೂ ಸಹ, ಅಥವಾ ಅಪ್ರಾರಬ್ಧ ಕರ್ಮದಲ್ಲೇ ಇದ್ರು, ಪ್ರಾರಬ್ಧ ಕರ್ಮದಲ್ಲೇ ಇದ್ರು, ಅಥವಾ ಕೂಟ ಯಾವುದೇ ಒಂದು ಹಂತದಲ್ಲಿ ಇದ್ರೂ ಸಹ ಈ ಒಂದು ಕೃಷ್ಣ ಪ್ರಜ್ಞೆ, ಈ ಭಕ್ತಿ ಸೇವಾ ಮಾರ್ಗ ಅದನ್ನ ಬುಡ ಸಮೇತ ತೆಗ್ದಾಕ್ಬಿಡುತ್ತೆ ಅಲ್ವಾ. ಸೊ ಅದಕ್ಕೆ ನಮ್ಗೆ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದು ಪ್ರಭುಪಾದರು. ಏನನ್ನ ಕೊಟ್ರು? ಇವಾಗ ಒಬ್ಬ ವ್ಯಕ್ತಿ ಏನಾದ್ರೂ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, ಆ ಒಂದು ಲೈಂಗಿಕ ಕ್ರಿಯೆಯಿಂದ ಬರುವಂತಹ ಗುಪ್ತ ರೋಗಗಳು ಬಂದಾಗ ಅವನೇನ್ ಮಾಡ್ತಾನೆ? ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೋತಾನೆ. ಮತ್ತೇನ್ ಮಾಡ್ತಾನೆ? ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಮರ್ತು ಹೋಗ್ತಾನೆ. ಮತ್ತೆ ಇನ್ನೊಂದ್ಸತಿ ಅದೇ ಒಂದು
ದಂಧೆಯಲ್ಲಿ ತನ್ನನ್ನ ತಾನು ತೊಡಗಿಸ್ಕೊತಾನೆ, ಮತ್ತೆ ಅವನಿಗೆ ರೋಗ ಬರುತ್ತೆ. ಇದೇ ತರ ಅದು ರಿಪೀಟ್ ಆಗ್ತಾ ಇರುತ್ತೆ. ಅನ್ಲೆಸ್ ಅವನಿಗೆ ಜ್ಞಾನ ಕೊಡ್ಬೇಕು ಯಾರಾದ್ರೂ, ನೀನ್ ಎಂತಹ ಅಸಹ್ಯಕರ ಜೀವನ ಮಾಡ್ತಾ ಇದೀಯಾ ಅಂತ ಅವನಿಗೆ ಜ್ಞಾನವನ್ನ ಕೊಟ್ಟಾಗ ಅಷ್ಟೇನೆ ಅವನು ಮತ್ತೆ ಇನ್ನೊಮ್ಮೆ ಪರಸ್ತ್ರೀ ಸಂಗಮನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದೇ ತರನೇ ನಾವು ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಏನಾಗುತ್ತೆ, ನಮ್ಗೆ ಕೃಷ್ಣ ಆ ಹೃದಯದಲ್ಲಿ ಅವನು ನಮ್ಮ ಹೃದಯದಲ್ಲಿರುವಂತಹ ಅಜ್ಞಾನವನ್ನೆಲ್ಲ ತೊಳೆದು ಅವನು ನಮ್ಗೆ ಬುದ್ಧಿಯೋಗವನ್ನ ಕೊಡ್ತಾನೆ. ಅವನ ಬಳಿಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಸಾರಿ ಅವನ ಬಳಿಗೆ ಹೋಗ್ಲಿಕ್ಕೆ ಬೇಕಾಗಿರುವಂತಹ ಬುದ್ಧಿ ಯೋಗವನ್ನ ನಮ್ಗೆ ಕೃಷ್ಣ ಕೊಡ್ತಾರೆ. ಸೊ ಅದರಿಂದ ನಮ್ಗೇನಾಗುತ್ತೆ, ಬೇರು ಸಮೇತ ಆ ಪಾಪಪೂರ್ಣ ಇಚ್ಛೆ, ಆ ನಮ್ಮ ಪಾಪ ಕೃತ್ಯಗಳಿಗೆ ಕಾರಣ ಏನು, ನಮ್ಮ ಆಸೆಗಳು, ಆ ಪಾಪಪೂರ್ಣ ಆಸೆಗಳು, ಅದನ್ನ ಬುಡ ಸಮೇತ ಭಗವಂತ ಕಿತ್ ಹಾಕ್ತಾರೆ. ಸೊ ಇದನ್ನ ನಾವು ತಿಳ್ಕೊಂಡ್ವಿ. ಸೊ ಇವಾಗ ನಾನು ಇದ್ರಲ್ಲಿ ಇರೋದಿಲ್ಲ, ಆಲ್ಮೋಸ್ಟ್ ನಾನು ಹೇಳಿದೀನಿ, ಬಟ್ ಓದಿಸ್ಲಿಕ್ಕೆ ಆಗೋದಿಲ್ಲ. ಓದಿಸ್ತಾ ಹೋದ್ರೆ ನಾನು ಇವತ್ತು ಮುಗಿಸ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನನ್ನ ಮೇಲೆ ಕ್ಷಮೆ ಇರ್ಲಿ. ನೀವು ಭಕ್ತಿ ವೃಕ್ಷ ಗ್ರೂಪ್ ಅಲ್ಲಿ ನೀವು ಓದ್ಕೊಳ್ಳಿ. ಸೊ ಇಲ್ಲಿ ನಮ್ಗೆ ನಾನು ಇದಕ್ಕಿಂತ ಮುಂಚೆ ಹೇಳಿರೋ ಹಾಗೇನೆ ಈ ಒಂದು ಭಕ್ತಿ ರಸಾಮೃತ ಸಿಂಧು ಇದು ಒಂದು ವಿಜ್ಞಾನ ತರ. ಸೊ ಇಲ್ಲಿ ಅದಕ್ಕೇನೆ ಇಲ್ಲಿ ರೂಪ ಗೋಸ್ವಾಮಿಯವರು ಅಲ್ಲಿ ಅವರು ಯಾವ ಯಾವ ಒಂದು ಗ್ರಂಥದಲ್ಲಿ ಇದರ ಕುರಿತಾಗಿ ಉಲ್ಲೇಖ ಇದೆ ಅಂತ ಹೇಳ್ಬಿಟ್ಟು ಅವರು ಆ ಒಂದು ಉಲ್ಲೇಖವನ್ನ ಇಲ್ಲಿ ಹೇಳ್ತಾ 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 ಅವರು ಹೋಗ್ತಾರೆ. ಸೊ ಇಲ್ಲಿ ಇನ್ನೊಂದು ಉಲ್ಲೇಖ ಏನನ್ನ ಹೇಳ್ತಿದ್ದಾರೆ ಅಂದ್ರೆ, ರೂಪ ಗೋಸ್ವಾಮಿಯವರು ಹೇಳ್ತಾ ಇದ್ದಾರೆ. ಸೊ ಇದು ಶ್ರೀಮದ್ ಭಾಗವತದ 3ನೇ ಸ್ಕಂದ ಅಧ್ಯಾಯ 33 ಶ್ಲೋಕ 6 ಬರುತ್ತೆ. ಸೊ ದೇವಹೂತಿ ತನ್ನ ಮಗನಾದ ಕಪಿಲ ದೇವನನ್ನ ಕುರಿತು ಹೇಳ್ತಾ ಇದ್ದಾರೆ. ಈಗ ನಮಗೆ ಗೊತ್ತಾಗಿ ನವವಿಧ ಭಕ್ತಿ ಇದೆ. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ, ಈ ತರ 9 ನವವಿಧ ಭಕ್ತಿಗಳಿದೆ. ಸೊ ಇದರಲ್ಲಿ ಬರೇ ಭಗವಂತನ ಲೀಲೆಗಳನ್ನ ಶ್ರವಣ ಮಾಡೋದ್ರಿಂದನೇ ಅಥವಾ ಕೀರ್ತನೆ ನಮಸ್ಕಾರ ಮಾಡೋದ್ರಿಂದನೇ ಅಥವಾ ಈ 9ರಲ್ಲಿ ಏನೇ ಒಂದನ್ನ ಮಾಡಿದ್ರು ಸಹ ಅವ್ರಿವಾಗ ನಾಯಿ ತಿನ್ನುವಂತಹ ಒಂದು ಕುಲದಲ್ಲಿ ಅಂದ್ರೆ ಶ್ವಾನ ಭಕ್ಷಕರ ಕುಲದಲ್ಲಿ ಹುಟ್ಟಿದ್ರು ಸಹ ಅವನು ಎಂತಹ ಒಂದು ಅರ್ಹತೆ ಗಳಿಸ್ತಾನೆ ಅಂತಂದ್ರೆ ಯಜ್ಞ ಯಾಗಾದಿಗಳನ್ನ ಮಾಡೋ ಒಂದು ಅರ್ಹತೆಯನ್ನ ಅವನು ಗಳಿಸ್ತಾನೆ. ಅಂದ್ರೆ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಯಾರು ಶ್ವಾನ ಭಕ್ಷಕರ ಕುಲದಲ್ಲಿ ಹುಟ್ಟಿರ್ತಾರೋ ಅವ್ರು ಯಜ್ಞ ಯಾಗಾದಿಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಬ್ರಾಹ್ಮಣರು ಮಾತ್ರನೇ ಯಜ್ಞ ಯಾಗಾದಿಗಳನ್ನ ಮಾಡೋ ಒಂದು ಅರ್ಹತೆಯನ್ನು ಅವರು ಪಡೆದಿದ್ದಾರೆ. ಆದ್ರೆ ಇಲ್ಲಿ ಅಂಥವ್ರೇನಾದ್ರೂ ಶ್ವಾನ ಭಕ್ಷಕರ ಕುಲದಲ್ಲಿ ಹುಟ್ಟಿದವರು ಏನಾದ್ರೂ ಈ ಭಕ್ತಿ ಮಾರ್ಗಕ್ಕೆ ಬಂದ್ರೆ ಏನಾಗುತ್ತೆ, ಅವರು ಆ ಯಜ್ಞ ಯಾಗಾದಿಗಳನ್ನ ಮಾಡುವಂತಹ ಒಂದು ಹಂತಕ್ಕೆ ಬಂದ್ಬಿಡ್ತಾರೆ. ಅಂದ್ರೆ ಅವರ ಪಾಪಗಳೆಲ್ಲವೂ ಸಹ ಸುಟ್ಟು ಭಸ್ಮವಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ನಮ್ಗೆ ಇಲ್ಲಿ ಇನ್ನೂ ಒಂದನ್ನು ಏನನ್ನ ಅರ್ಥ ಮಾಡಿಸಿದ್ದಾರೆ ಅಂತಂದ್ರೆ, ಭಕ್ತರು ಇವಾಗ ಯಾವ ಮನಸ್ಥಿತಿಯಲ್ಲಿ ಇರ್ತಾರೆ, ಅವರ ಲಕ್ಷಣ ಏನು ಅಂತಂದ್ರೆ, ಇವಾಗ ಅವರ ಪಾಪಗಳೆಲ್ಲ ನಾಶ ಆದ್ಮೇಲೆ ಅವ್ರು ಮತ್ತೆ ಇನ್ನ ಹೊಸ ಹೊಸ ಪಾಪದ ಕಾರ್ಯಗಳನ್ನ ಅವ್ರು ಮಾಡ್ಲಿಕ್ಕೆ ಹೋಗೋದಿಲ್ಲ. ಇದು ತುಂಬಾ ಮುಖ್ಯವಾದದ್ದು. ತುಂಬಾ ಜಾಗರೂಕವಾಗಿರ್ತಾರೆ ಅವರು. ತುಂಬಾ ಕೇರ್ಫುಲ್ ಆಗಿ ಅವ್ರು ಏನೇ ಒಂದು ಕರ್ಮವನ್ನ ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾಡ್ತಾರೆ ಅವರು. ಇದನ್ನ ಮಾಡ್ಬೇಕಾ ಮಾಡಬಾರ್ದಾ, ಇದು ನಮ್ಮ ಅಂದ್ರೆ ನಮ್ಗೆ ಆಚಾರ್ಯರು ಹೇಳಿದಾರಾ ಇದನ್ನ ಮಾಡ್ಲಿಕ್ಕೆ, ಇದನ್ನ ಮಾಡಬಾರ್ದು ಅಂತ ಹೇಳಿದಾರಾ ಅಂತ ಹೇಳ್ಬಿಟ್ಟು ಅವ್ರು ಯಾವುದೇ ಒಂದು ಕರ್ಮವನ್ನ ಮಾಡ್ಬೇಕಾದ್ರೆ ಅವರು ಜಾಗರೂಕತೆಯಿಂದ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಏನಾಗುತ್ತೆ, ಹೊಸ ಪಾಪದ ಸಂಗ್ರಹಣೆ ಅವರಿಗೆ ಆಗೋದಿಲ್ಲ. ಮತ್ತೆ ಯಾವುದೇ ಒಂದು ಕರ್ಮವನ್ನ ಮಾಡಿದಾಗ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಅಕರ್ಮದಲ್ಲಿ ಅವರು ಕರ್ಮವನ್ನ ಮಾಡೋದ್ರಿಂದ ಅವರ ಅಕೌಂಟ್ಗೆ ಹೊಸ ಪಾಪ ಆಡ್ ಆಗ್ತಾ ಹೋಗೋದಿಲ್ಲ. ಸೊ ಇದನ್ನ ಹೇಳ್ತಾ ಇದ್ದಾರೆ ನಮ್ಗೆ, ಭಕ್ತನು ಯಾವುದೇ ಬಗೆಯ ಪಾಪ ಕೃತ್ಯಕ್ಕೆ ಕೈ ಹಾಕದಂತೆ ಸದಾ ಜಾಗರೂಕನಾಗಿರ್ತಾನೆ. ಭಕ್ತನಾಗಿದ್ದು ಅವನ ವಿಶೇಷ ಗುಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೋಡಿ, ಇಲ್ಲಿ ಶ್ವಾನ ಭಕ್ಷಕರ ಕುಲದಲ್ಲಿ ಜನಿಸಿದಾನೆ ಅಂತಂದ್ರೆ ಅವನ ಪೂರ್ವ ಜನ್ಮದ ಕಾರ್ಯಗಳೆಲ್ಲವೂ ಪಾಪಮಯವಾಗಿದ್ದವು ಅಂತವೇ ನಾವು ಅರ್ಥ ಮಾಡ್ಕೋಬೇಕು. ನಾವು ಇದಕ್ಕಿಂತ ಮುಂಚೆ ಚರ್ಚೆ ಮಾಡಿರೋ ಹಾಗೇನೆ, ಹೀನ ಕುಲದಲ್ಲಿ ಯಾರಾದ್ರೂ ಹುಟ್ಟಿದ್ರೆ ಅರ್ಥ ಏನು, ಅವನು ಹಿಂದಿನ ಜನ್ಮದಲ್ಲಿ ತುಂಬಾ ಪಾಪ ಮಾಡಿದಾನೆ ಅಂತಾನೆ ಅರ್ಥ. ಆದ್ರೆ ಅವನು ಈ ಜನ್ಮದಲ್ಲಿ ಏನಾದ್ರೂ ಈ ಭಕ್ತಿ ಸೇವೆ ಮಾರ್ಗದಲ್ಲಿ ಬಂದು ಅವನು ಹರೇ ಕೃಷ್ಣ ಮಂತ್ರವನ್ನ ಹೇಳಿದ್ರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳ್ಬಿಟ್ಟು ಮಂತ್ರವನ್ನ ಏನಾದ್ರು ಜಪಿಸಿದ್ರೆ ಏನಾಗುತ್ತೆ, ಅವನು ಇವಾಗ ಈ ಕ್ಷಣನೇ ಅವನು ಮಾಡಿರೋ ಪಾಪ ಕರ್ಮಗಳೆಲ್ಲವೂ ಸಹ ನಾಶ ಆಗ್ಬಿಡುತ್ತೆ. ನಾಶ ಆಗಿ ಅವನು ಯಜ್ಞ ಯಾಗಾದಿಗಳನ್ನ ಮಾಡುವಂತಹ ಒಂದು ಅರ್ಹತೆ ಅಂದ್ರೆ ಬ್ರಾಹ್ಮಣನ ಒಂದು ಹಂತಕ್ಕೆ ಅವನು ಬಂದ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಮತ್ತೆ ಇಲ್ಲಿ ಪಾಪ ಕರ್ಮದ ಫಲ 4 ತರ ಇದೆ ಅಂತ ಹೇಳ್ಬಿಟ್ಟು ಪದ್ಮಪುರಾಣದಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಅದು ಯಾವ್ದ್ಯಾವ್ದು ಅಂತಂದ್ರೆ, ಫಸ್ಟ್ನೇದು ಏನು ಅಂತಂದ್ರೆ, ನಮ್ಗೆ ಇನ್ನ ಒಂದು ಪಾಪಪೂರ್ಣ ಇಚ್ಛೆ ಮನ್ಸಲ್ಲಿದೆ ಅಲ್ವಾ. ನಮ್ಗೆ ಯಾವ್ದಾದ್ರು ಒಂದು ಅವಕಾಶ ಸಿಕ್ಕಿದ ತಕ್ಷಣ ನಾವು ಪಾಪ ಮಾಡ್ಬಿಡ್ತೀವಿ. ಇವಾಗ ನಾವು ಅಜಮಿಳನನ್ನ ನೋಡಿದ್ವಿ ಅಲ್ವಾ, ಅವನು ಬ್ರಾಹ್ಮಣನಾಗೇ ಇದ್ದ, ಅವನು ಸಂಸ್ಕಾರವಂತನಾಗೇ ಇದ್ದ. ಆದ್ರೆ ಅವನು ಇವಾಗ ಒಂದು ಅವಕಾಶ ಸಿಕ್ಕಿದ ತಕ್ಷಣನೇ ಅವನಿಗೆ ಅಲ್ಲಿ ಪಾಪ ಪೂರ್ಣ ಇಚ್ಛೆ ಜಾಗೃತ ಆಗ್ಬಿಡುತ್ತೆ ಅಲ್ವಾ. ಅವನು ವೇಶ್ಯನ ಅನುಭವಿಸ್ಬೇಕು ಅನ್ನೋ ಒಂದು ಇಚ್ಛೆ ಬಂದ್ಬಿಡುತ್ತೆ ಅಲ್ವಾ. ಅಂದ್ರೆ ಅದು ಇನ್ನ ಆ ಒಂದು ಏನು ಕೂಟ ರೂಪದಲ್ಲಿ ಅದು ಒಳಗಡೆ ಇದೆ. ಸೊ ಅಂತಹ ಒಂದು ಹಂತ. ಅದಾದ್ಮೇಲೆ ಏನಾಗುತ್ತೆ, ನಾವು ಆ ಪಾಪವನ್ನ
ಮಾಡ್ಬಿಡ್ತೀವಿ. ಸೊ ಪಾಪ ಮಾಡ್ತೀವಿ, ಅದಿನ್ನ ಅದರ ಒಂದು ಫಲ ಇನ್ನ ಬೀಜ ರೂಪದಲ್ಲಿರುತ್ತೆ. ಮತ್ತೆ 3ನೇ ಹಂತ ಏನು ಅಂದ್ರೆ ಆ ಬೀಜ ಮೊಳಕೆ ಒಡೆದು ಮರವಾಗಿ ಅಲ್ಲಿ ಕಾಯಿಗಳು ಬಿಡ್ಲಿಕ್ಕೆ ಶುರುವಾಗಿರುತ್ತೆ, ಅದಿನ್ನ ಹಣ್ಣಾಗಿರೋದಿಲ್ಲ. ಅದು 3ನೇ ಹಂತ. 4ನೇ ಹಂತ ಆ ಹಣ್ಣಾಗಿ ಅದು ಪಕ್ವವಾಗ್ಬಿಡುತ್ತೆ. ಅಂದ್ರೆ ನಾವ್ ಇವಾಗ ಏನು ಅನುಭವಿಸ್ತಾ ಇದೀವೋ ಅದು ಆ ನಮ್ಮ ಕರ್ಮ ಫಲಗಳ, ನಮ್ಮ ಕರ್ಮದ ಫಲಗಳು ಇವಾಗ ಪಕ್ವವಾಗಿದೆ ಅಂತ ಹೇಳ್ಬಿಟ್ಟು ಅರ್ಥ. ಸೊ ಈ 4 ಹಂತಗಳಲ್ಲಿ ಈ ಒಂದು ಆ ಪಾಪ ಕರ್ಮದ ಫಲ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವ್ ಇದಕ್ಕಿಂತ ಮುಂಚೆ ತಿಳ್ಕೊಂಡ್ರೋ ಹಾಗೇನೆ ಭಕ್ತಿಗೆ ಬಂದ್ರೆ ಯಾವುದೇ ಹಂತದಲ್ಲಿರ್ಲಿ ಆ ಎಲ್ಲ ಪಾಪಗಳು ಸಹ, ಆ ಪಾಪದ ಫಲಗಳೆಲ್ಲ ಸಹ ನಾಶ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾನು ನೆನೆ ಇದನ್ನು ಸಹ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ನಾನು ನಿಮ್ಗೆ. ಸೊ ನಾವ್ ಯಾವುದೇ ಒಂದು ನಮ್ಗೆ ಈ ಸಂಕಟವನ್ನ ಅನುಭವಿಸ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಸೊ ನಮ್ಮ ಪಾಪದ ಫಲ ಅಲ್ವಾ. ಆ ಪಾಪ ಯಾಕೆ ಮಾಡ್ತೀವಿ ನಾವು? ಸೊ ನಮ್ಗೆ ಒಂದು ಪಾಪ ಪೂರ್ಣ ಇಚ್ಛೆ ಇದೆ ಅಲ್ವಾ. ನಾನಿವಾಗ ಒಡೆಯ ಅಲ್ಲ, ಆದ್ರೆ ನಾನು ಒಡೆತನವನ್ನ ಅನುಭವಿಸ್ಬೇಕು ಅಂತ ಇಚ್ಛೆ ಇದೆ, ಅದು ಪಾಪ ಪೂರ್ಣ ಇಚ್ಛೆ ಅಲ್ವಾ. ಇವಾಗ ನೋಡಿ, ನಮ್ಮ ಮನೇಲಿ ಕೆಲಸದವ್ರು ಏನಾದ್ರು ಇದ್ರೆ ಅವರು ಕೆಲಸ ಮಾಡ್ಕೊಂಡು ನಮ್ಮನೇಲಿ ಇರ್ಬೇಕು, ಅದ್ರ ಬದಲು ಅವರು ಸಹ ಯಜಮಾನನ ತರ ಅವರು ಎಲ್ಲವನ್ನ ಉಪಯೋಗಿಸ್ಕೊಂತಾ ಇದ್ರೆ, ನಮ್ಮ ವಸ್ತುಗಳನ್ನ ಉಪಯೋಗಿಸಿದ್ರೆ ಅದು ತಪ್ಪಾಗಿರೋದು ಅಲ್ವಾ. ಇವಾಗ ನಾವು ಸಹ ಈಗ ಆ ಭಗವಂತ ನಮ್ಮ ಪಾಲನ್ನ ಏನನ್ನ ಕೊಟ್ಟಿದ್ದಾನೋ ಅದನ್ನ ಮಾತ್ರ ನಾವು ಅನುಭವಿಸ್ಕೊಂಡು ಜೀವನವನ್ನ ಮಾಡ್ಬೇಕು. ನಾವ್ ಇವಾಗ ಬೇರೆಯವರ ಪಾಲನ್ನ ನಾವು ಕಬಳಿಸ್ಬಾರ್ದು. ಸೊ ಆತರ ಮಾಡಿದಾಗ ಏನಾಗುತ್ತೆ, ಸೊ ನಮ್ಗೆ ಅದರ ಒಂದು ಫಲವನ್ನ ನಾವು ಅನುಭವಿಸ್ಬೇಕು, ಅದರ ಪ್ರಕ್ರಿಯೆನ ನಾವು ಅನುಭವಿಸ್ಬೇಕು. ಸೊ ಈ ತರ ನಾವ್ ಯಾಕೆ ಮಾಡ್ತೀವಿ ಅಂದ್ರೆ ಅಜ್ಞಾನದಿಂದ. ಸೊ ಅಜ್ಞಾನದಿಂದ ನಮ್ಗೆ ಪಾಪಪೂರ್ಣ ಇಚ್ಛೆಗಳು ಬರ್ತಾ ಇದೆ. ಪಾಪಪೂರ್ಣ ಇಚ್ಛೆಯಿಂದ ನಾವು ಪಾಪದ ಕೆಲಸಗಳನ್ನ ಮಾಡ್ತಾ ಇದೀವಿ. ಪಾಪದ ಕೆಲಸ ಮಾಡಿದಾಗ ಅದರ ಒಂದು ಪ್ರಕ್ರಿಯೆನ ನಾವು ಅನುಭವಿಸ್ಬೇಕು. ಪ್ರಕ್ರಿಯೆನ ನಾವು ಒಂದೊಂದ್ಸತಿ ಇಮಿಡಿಯೇಟ್ ಆಗಿ ಅನುಭವಿಸೋದಿಲ್ಲ, ಅದನ್ನ ನಾವು ಅಪ್ರಾರಬ್ಧ ಕರ್ಮ ಅಂತ ಕರಿತೀವಿ. ಆ ಅಪ್ರಾರಬ್ಧ ಕರ್ಮ ಮುಂದೆ ಅದು ಫಲವನ್ನ ಕೊಡುತ್ತೆ, ಆವಾಗ ಅದನ್ನ ಪ್ರಾರಬ್ಧ ಕರ್ಮ ಅಂತ ಕರಿತೀವಿ. ಆ ಪ್ರಾರಬ್ಧ ಕರ್ಮದ ಹಂತಕ್ಕೆ ಬಂದಾಗ ನಾವು ಅದರ ಒಂದು ಪರಿಣಾಮ, ಅದರ ಫಲ ಅಂದ್ರೆ ಆ ಸಂಕಟಗಳನ್ನ ನಾವು ಅನುಭವಿಸ್ತೀವಿ. ಸೊ ಆದ್ರೆ ನಾವು ಸಂಕಟಗಳನ್ನ ಅನುಭವಿಸಿದ್ರು ಸಹ ನಮ್ಮ ಮನಸ್ಸಲ್ಲಿ ಆ ಪಾಪ ಮಾಡ್ಬೇಕು ಅನ್ನೋ ಒಂದು ಇಚ್ಛೆ ಏನಿದೆ ಅದು ಹೋಗೋದಿಲ್ಲ. ನಾವ್ ಎಷ್ಟೇ ಪಟ್ರು ಅದು ನಮ್ಮ ಮನಸ್ಸಲ್ಲಿ ಇರುತ್ತೆ. ಸೊ ನಮ್ಗೆ ಯಾವಾಗ ಅವಕಾಶ ಸಿಕ್ಕಿದ್ರೆ ನಾವು ಮತ್ತೆ ಪಾಪ ಕಾರ್ಯ ಮಾಡ್ತೀವಿ. ಅಂದ್ರೆ ಇದು ಸುತ್ತತಾನೇ ಇದೆ, ಅಂದ್ರೆ ಒಂದು ಚಕ್ರದ ತರ ಅದು ತಿರುಗ್ತಾನೆ ಇದೆ ಅದು. ಸೊ ಅದು ಮುಗಿತಾನೆ ಇಲ್ಲ ಅಲ್ವಾ. ಸೊ ಅದಕ್ಕೇನೆ ಇದರಿಂದ ನಾವು ಹೊರಗಡೆ ಬರ್ಬೇಕು ಅಂತಂತಂದ್ರೆ ನಮ್ಗೆ ಈ ಕೃಷ್ಣ ಪ್ರಜ್ಞೆಯ ಹೊರತು ಇನ್ಯಾವುದೇ ಒಂದು ಮಾರ್ಗ ಇಲ್ಲ. ಆ ಕೃಷ್ಣ ಪ್ರಜ್ಞೆ ನಮ್ಗೆ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ರೋ ಹಾಗೇನೆ, ಇವಾಗ ಒಂದು ದಗದಗನೆ ಉರಿತಾ ಇರುವಂತಹ ಜ್ವಾಲೆಯಲ್ಲಿ ಏನನ್ನೇ ಹಾಕಿದ್ರು ಸುಟ್ಟು ಭಸ್ಮ ಆಗುತ್ತೋ ಆತರ ಕೃಷ್ಣ ಪ್ರಜ್ಞೆಗೆ ಬಂದಾಗ ಈ ಎಲ್ಲ ಪಾಪ ಕರ್ಮದ ಈ ಫಲದ ಯಾವುದೇ ಒಂದು ಹಂತದಲ್ಲಿ ಇದ್ರೂ ಸಹ ಅದು ಸುಟ್ಟು ಭಸ್ಮ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ಅದಕ್ಕೆ ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದಾರೆ ಪ್ರಭುಪಾದರು. ಇವಾಗ ಯಾರಿಗಾದ್ರೂ ಒಬ್ಬ ವ್ಯಕ್ತಿಗೆ ರೋಗ ಬಂದಿದೆ ಅಂತಂದ್ರೆ ಅವನಿಗೆ ಇಮಿಡಿಯೇಟ್ ಆಗಿ ಬಂದಿರೋದಿಲ್ಲ ಅಲ್ವಾ. ಅದಕ್ಕಿಂತ ಮುಂಚೆ ಅವನಿಗೆ ಆ ರೋಗದ ಒಂದು ಉಲ್ಬಣ ಸ್ಥಿತಿಗೆ ಬರ್ಲಿಕ್ಕಿಂತ ಮುಂಚೆ ಹಲವಾರು ದಿನಗಳು ಬೇಕಾಗಿರುತ್ತೆ ಅಲ್ವಾ. ಸೊ ಹಲವಾರು ದಿನಗಳು ಬೇಕಾಗುತ್ತೆ. ಸೊ ಇವಾಗ ಏನಾದ್ರೂ ಒಂದು ಚುಚ್ಚುಮದ್ದನ್ನ ಕೊಟ್ರೆ ಏನಾಗುತ್ತೆ, ಅವನಿಗೆ ಅದನ್ನ ತಡಿಬಹುದು ಅಲ್ವಾ. ನಾವಿವಾಗ ಕರೋನಾ ಟೈಮಲ್ಲಿ ನೋಡಿದ್ವಿ, ನಾವೆಲ್ಲನೂ ಸಹ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡ್ವಿ ಅಲ್ವಾ. ಅವಾಗ ವ್ಯಾಕ್ಸಿನೇಷನ್ ಹಾಕೊಂಡ್ರೆ ಸೊ ನಮ್ಗೇನಾಗುತ್ತೆ, ರೋಗ ನಿರೋಧಕ ಶಕ್ತಿ ಬರುತ್ತೆ. ಅದೇ ತರನೇ ಇವಾಗ ನಾವು ಕೃಷ್ಣ ಪ್ರಜ್ಞೆಗೆ ಬಂದಾಗ ಏನಾಗುತ್ತೆ, ಸೊ ನಮ್ಮ ಕರ್ಮದ ಪಾಪದ ಫಲಗಳು ಏನಿದೆ ಸೊ ಅದನ್ನ ನಾವು ಅಂದ್ರೆ ಪಕ್ವವಾಗ್ದಲೇ ಇರೋ ತರ ನಾವು ತಡಿಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಇಲ್ಲಿ ಅಜಾಮಿಳನ ಕಥೆಯನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸಿದ್ದಾರೆ. ಅಂದ್ರೆ ಈ ಒಂದು ಕೃಷ್ಣ ಪ್ರಜ್ಞೆಗೆ ಎಷ್ಟು ಶಕ್ತಿ ಇದೆ. ಅಜಮಿಳ ಒಂದು ಬಾರಿ ಅವನು ನಾರಾಯಣ ಅಂತ ಹೇಳ್ಬಿಟ್ಟು ಆ ಸಾಯುವ ಸಮಯದಲ್ಲಿ ಅವನು ಕೂಗಿದ್ದಕ್ಕೆ ಏನಾಯ್ತು, ಅವನನ್ನ ಕರ್ಕೊಂಡು ಹೋಗ್ಲಿಕ್ಕೆ 4 ಏನು ವಿಷ್ಣುದೂತರು ಬರ್ತಾರೆ ಅಲ್ವಾ. ವಿಷ್ಣುದೂತರು ಬಂದು ಯಮದೂತರ ಜೊತೆ ಅವರು ವಾಗ್ಯುದ್ಧವನ್ನ ಮಾಡಿ ಅವರು ಅಜಮಿಳನನ್ನ ನರಕಕ್ಕೆ ಕರ್ಕೊಂಡು ಹೋಗ್ದಲೇ ಇರೋ ತರ ಅವರು ತಡಿತಾರೆ. ಅದಾದ್ಮೇಲೆ ಅಜಮಿಳ ಇವರಿಬ್ಬರ ನಡುವೆ ನಡೀತಾ ಇರುವಂತಹ ಸಂಭಾಷಣೆನ ಕೇಳಿಸ್ಕೊಂಡು ಅವನಿಗೆ ತನ್ನ ಜೀವನದಲ್ಲಿ ಅವನು ಏನ್ ತಪ್ಪನ್ನ ಮಾಡಿದಾನೆ ಅಂತ ಹೇಳಿ ಅನ್ನೋದು ಅದು ಸಾಕ್ಷಾತ್ಕಾರ ಆಗಿ ಅವನು ಏನ್ ಮಾಡ್ತಾನೆ, ಇಮಿಡಿಯೇಟ್ ಆಗಿ ಅವನು ಹರಿದ್ವಾರಕ್ಕೆ ಹೋಗಿ ಅವನು ಭಕ್ತಿಯನ್ನ ಮಾಡಿ ಅದೇ ಜನ್ಮದಲ್ಲಿ ಅವನು ಭಗವಂತನ ಲೋಕಕ್ಕೆ ಹೋಗ್ತಾನೆ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಅಜಮಿಳನ ಒಂದು ವೃತ್ತಾಂತವನ್ನ ಹೇಳ್ತಾ ಇದ್ದಾರೆ ನೋಡಿ. ಅಜಮಿಳ ಏನ್ ಮಾಡ್ದ, ನಾರಾಯಣ ಎಂದು ಉಚ್ಚರಿಸಿದ ಮಾತ್ರಕ್ಕೆ ಅವನ ಅಷ್ಟೆಲ್ಲ ಪಾಪ ಕರ್ಮಗಳು ಮಾಡಿದ್ದು ರಕ್ಷಿತನಾದನು ಅಲ್ವಾ. ಅವನು ಆ ಒಂದು ವೇಶ್ಯೆಯ ಜೊತೆ ಏನೆಲ್ಲ ಪಾಪ ಕರ್ಮಗಳನ್ನ ಮಾಡ್ದ ಅಲ್ವಾ, ಅದೆಲ್ಲದ್ರಿಂದನೂ ಸಹ ಅವನು ರಕ್ಷಿತನಾಗ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ತಪಶ್ಚರ್ಯೆ, ದಾನ, ಧರ್ಮ, ಯಜ್ಞ, ಯಾಗಾದಿ ಕ್ರಿಯೆಗಳನ್ನ ಪಾಪವನ್ನು ನೀಗಿಸಿಕೊಳ್ಳುವ ಪರಿಕ್ರಮಗಳೆಂದು ಪ್ರತಿಪಾದಿಸಲಾಗಿದೆ ಅಲ್ವಾ. ನಮ್ಮ ವೇದದಲ್ಲಿ ಏನಿದೆ ಹೇಳಿದರೆ, ನಾವೇನಾದ್ರೂ ತಪ್ಪನ್ನ ಮಾಡಿದ್ರೆ ಅದರಿಂದ ಬರುವಂತಹ ಪಾಪದ ಫಲವನ್ನ ನಾವು ಅನುಭವಿಸಬಾರ್ದು ಅಂದ್ರೆ ನಾವು ಯಾಗ, ಯಜ್ಞ, ತಪಸ್ಸು, ವ್ರತ ಇದೆಲ್ಲ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಲ್ವಾ. ಆದ್ರೆ ಇಲ್ಲೇನಾಯ್ತು, ಇದನ್ನೆಲ್ಲನೂ ಸಹ ಅಜಮಿಳ ಮಾಡ್ತಾ ಇದ್ದ, ಆದ್ರೂ ಸಹ ಅವನಿಗೆ ಆ ಒಂದು ಬೀಜ ಅಂದ್ರೆ ಅದು ಆ ಕೂಟ ಏನಿತ್ತು ಪಾಪಪೂರ್ಣ ಇಚ್ಛೆ ಅದು ಹೋಗಿಲ್ಲ ಅಲ್ವಾ. ಪಾಪಪೂರ್ಣ ಇಚ್ಛೆ ಹೋಗ್ಬೇಕು ಅಂದ್ರೆ ಕೃಷ್ಣ ಪ್ರಜ್ಞೆ ಬರ್ಬೇಕು. ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಅಷ್ಟೇನೆ ಅದನ್ನ ಬುಡ ಸಮೇತ ನಿರ್ಮೂಲ ಮಾಡಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಈ ಕೃಷ್ಣ ಪ್ರಜ್ಞೆಯ ಸಾಧನೆಯನ್ನ ಕಾರ್ಯರೂಪಕ್ಕೆ ತರುವುದು
ಬಹು ಸುಲಭವಾದ ಕ್ರಿಯೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಏನು ಹೇಳಿದ್ದಾರೆ, ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಿದರೆ ಅದೊಂದೇ ಸಾಕು. ಅಂದ್ರೆ ಭಕ್ತಿ ಸೇವೆಯ ಮಾರ್ಗವನ್ನ ಹಿಡಿದ ಹೊರತು ಪಾಪ ಕರ್ಮಗಳ ಫಲಗಳಿಂದ 100ಕ್ಕೆ 100ರಷ್ಟು ಮುಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು 100ಕ್ಕೆ 100ರಷ್ಟು ಮುಕ್ತರಾಗ್ಬೇಕು ಅಂತಂದ್ರೆ ನಾವು ಈ ಭಕ್ತಿ ಮಾರ್ಗಕ್ಕೆ ಬರಬೇಕು. ನಾವು ವೇದಗಳಲ್ಲಿ ಹೇಳಿರುವಂತಹ ಯಜ್ಞ ದಾನ ತಪ ಮಾಡಿದ್ರೆ ಹೌದು ಆ ಪಾಪದ ಫಲದ ಪ್ರಕ್ರಿಯೆಯಿಂದ ನಾವು ಹೊರಗಡೆ ಬರಬಹುದು, ಆದ್ರೆ ಆ ಕೂಟ ಏನಿದೆ ಅದು ನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆ ಬೀಜ ಏನಿದೆ ಅದು ನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ನಾನು ಇದಕ್ಕಿಂತ ಮುಂಚೆ ಎಕ್ಸಾಂಪಲ್ ಕೊಟ್ಟಿರೋ ಹಾಗೇನೆ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಇವಾಗ ಕರ್ಮಕಾಂಡದಲ್ಲಿ ಅಂದ್ರೆ ವೇದಗಳಲ್ಲಿ ಹೇಳಿರೋ ಒಂದು ವ್ರತ ನೇಮ ನಿಷ್ಠೆ ಅದನ್ನೆಲ್ಲ ನಾವು ಪಾಲಿಸಿದ್ರೆ ಏನಾಗುತ್ತೆ, ಅದು ತಾತ್ಕಾಲಿಕವಾಗಿ ನಾವು ಆ ಪಾಪ ಕರ್ಮಗಳಿಂದ ಮುಕ್ತರಾಗ್ಬೋದು. ಆದ್ರೆ ಮತ್ತೆ ನಮ್ಗೆ ಅದೇ ಪಾಪ ಮಾಡ್ಬೇಕು ಅಂತ ನಮ್ಗೆ ಅನಿಸ್ತಾ ಇದೆ, ಯಾಕಂದ್ರೆ ಅದು ಬುಡ ಸಮೇತ ಹೋಗಿಲ್ಲ. ಉದಾಹರಣೆಗೆ ಇಲ್ಲಿ ನಮ್ಗೆ ಕಾಮುಕ ಬದುಕಿಗೆ ವಶನಾಗಿ ಲೈಂಗಿಕ ಗುಹೆ ರೋಗದಿಂದ ಬಳಲ್ತಾ ಇರುವಂತಹ ವ್ಯಕ್ತಿ, ಅವನು ಚಿಕಿತ್ಸೆ ಪಡ್ಕೋತಾನೆ, ಅದಾದ್ಮೇಲೆ ಸರಿ ಹೋಗ್ತಾನೆ, ಮತ್ತೆ ಅವನು ಅದೇ ಒಂದು ತಪ್ಪನ್ನ ಮಾಡ್ತಾನೆ. ಸೊ ಅವನಿವಾಗ ಮತ್ತೆ ಈ ತಪ್ಪನ್ನ ಮಾಡಬಾರ್ದು ಅಂದ್ರೆ ಅವನಿಗೆ ಜ್ಞಾನವನ್ನ ಕೊಡ್ಬೇಕು. ನೀನ್ ಎಂತಹ ಒಂದು ಅಸಹ್ಯಕರ ಜೀವನವನ್ನ ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಅವನಿಗೆ ಶಿಕ್ಷಣ ಕೊಡ್ಬೇಕು. ಅವಾಗಷ್ಟೇನೆ ಅವನಿಗೆ ಪರಿಪೂರ್ಣವಾಗಿ ಆ ರೋಗದಿಂದ ಅವನು ಮುಕ್ತನಾಗ್ಲಿಕ್ಕೆ ಸಾಧ್ಯ. ಸೊ ಅದೇ ತರನೇ ಇಲ್ಲಿ ನಮ್ಗೆ ವೇದೋಕ್ತ ಆಚರಣೆಗಳು, ದಾನ, ತಪಶ್ಚರ್ಯ ಮುಂತಾದವು ವ್ಯಕ್ತಿಯು ಕರ್ಮಾಚರಣೆಗೆ ಹೋಗದಂತೆ ತಾತ್ಕಾಲಕ್ಕೆ ತಡೆಯೊಡ್ಡಬಹುದಾದರೂ ಅವನ ಹೃದಯವು ನಿಷ್ಕಲ್ಮಶವಾಗುವ ತನಕ ವ್ಯಕ್ತಿಯು ಪಾಪ ಕರ್ಮಗಳನ್ನ ಆಚರಿಸುತ್ತಲೇ ಇರಬೇಕಾಗುತ್ತದೆ. ನೋಡಿ, ನಮ್ಮ ಹಿಂದಿನ ಜನ್ಮದ ಪಾಪಗಳು ಹೋಗಬಹುದು, ಆದ್ರೆ ನಮ್ಗೆ ಇನ್ನ ಮುಂದೆ ಪಾಪ ಮಾಡಬಾರ್ದು ಅನ್ನೋ ಒಂದು ಇಚ್ಛೆ ಬರೋದಿಲ್ಲ ನಮ್ಗೆ, ಈ ಯಜ್ಞ ದಾನ ವ್ರತ ಅದೆಲ್ಲ ಮಾಡಿದ್ರೆ. ಸೊ ಅದಕ್ಕೆ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಅಷ್ಟೇ ನಮ್ಗೆ ಆ ಮನಸ್ಸಲ್ಲಿ ಆ ಭಗವಂತ ಆ ಒಂದು ಪಾಪಪೂರ್ಣ ಇಚ್ಛೆಯನ್ನ ಹೋಗ್ಲಾಡಿಸ್ತಾನೆ, ಅವನಿಗೆ ನಮ್ಗೆ ಶಿಕ್ಷಣವನ್ನ ಕೊಡ್ತಾನೆ. ಒಳಗಿನಿಂದ ಅವನು ಹೃದಯದಲ್ಲಿ ನಮ್ಗೆ ಬುದ್ಧಿಯೋಗವನ್ನ ಅವರು ಕೊಡ್ತಾರೆ, ಅವರ ಬಳಿಗೆ ಹೋಗ್ಲಿಕ್ಕೆ ಬೇಕಾಗಿರುವಂತಹ ಬುದ್ಧಿ. ಅದಕ್ಕೆ ನಮ್ಗೆ ಇದನ್ನ ಈಶೋಪನಿಷತ್ತಲ್ಲೂ ಸಹ ಹೇಳಿದ್ದಾರೆ ಅಲ್ವಾ, ಕುಂಜರ ಶೌಚವತ್ ಅಂತ ಹೇಳ್ಬಿಟ್ಟು. ಅಂದ್ರೆ ಆನೆ ಸ್ನಾನ ಮಾಡುತ್ತೆ ಕೊಳಕ್ ಹೋಗ್ಬಿಟ್ಟು, ಅದು ದೇಹವನ್ನ ಶುದ್ಧಿ ಮಾಡ್ಕೊಳುತ್ತೆ, ಆಮೇಲೆ ನೀರಿಂದ ಹೊರಗಡೆ ಬಂದ ತಕ್ಷಣನೇ ಅದು ಮತ್ತೆ ಮಣ್ಣನ್ನ ಎತ್ಕೊಂಡು ದೇಹದ ಮೇಲೆ ಎರಚ್ಕೊಳುತ್ತೆ. ಇದೆಂತಹ ಸ್ನಾನ ಅಲ್ವಾ, ಇದಕ್ಕೋಸ್ಕರ ಯಾಕಷ್ಟು ಸ್ನಾನ ಮಾಡ್ಬೇಕಾಯ್ತು ಆ ಆನೆ. ಸೊ ಇದನ್ನ ಕುಂಜರ ಶೌಚವತ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಅದೇ ರೀತಿ ನಾವು ಕೃಷ್ಣ ಪ್ರಜ್ಞೆಯ ವಿಚಾರದಲ್ಲಿ ಶಿಕ್ಷಣವಿಲ್ಲದೆ ವ್ಯಕ್ತಿಯು ಪಾಪಕರ್ಮಗಳಲ್ಲಿ ತೊಡಗುವ ಆಸೆಯಿಂದ ಸಂಪೂರ್ಣವಾಗಿ ಮುಕ್ತನಾಗಿರಲಾರನು. ಅದಕ್ಕೆ ನಮ್ಗೆ ಈಗ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಗೆ ಶಿಕ್ಷಣ ಸಿಗ್ಲಿಲ್ಲ ಅಂತಂದ್ರೆ ನಮ್ಗೆ ಈ ಆಸೆ ಅನ್ನೋದು ಹೋಗೋದೇ ಇಲ್ಲ, ಪಾಪಪೂರ್ಣ ಇಚ್ಛೆ, ನಮ್ಗೆ ಯಾವ್ದೋ ಒಂದು ಪಾಪಕೃತ್ಯ ಮಾಡ್ಬೇಕು ಅನ್ನೋ ಒಂದು ಇಚ್ಛೆ ಹೋಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಪದೇ ಪದೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಭಕ್ತಿ ಸೇವೆ ಮಾಡಿದ್ರೆ ಅಷ್ಟೇನೆ ಅದು ಬುಡ ಸಮೇತ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಗೆ ಇಲ್ಲಿ ಇನ್ನ ಒಂದು ಉಲ್ಲೇಖವನ್ನ ಕೊಡ್ತಾ ಇದ್ದಾರೆ. ಶ್ರೀಮದ್ ಭಾಗವತದ 4ನೇ ಸ್ಕಂದದಲ್ಲಿ 22ನೇ ಅಧ್ಯಾಯ 39ನೇ ಶ್ಲೋಕದಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಸನತ್ ಕುಮಾರ ಹೇಳ್ತಾ ಇದ್ದಾರೆ. ಸೊ ಸನತ್ ಕುಮಾರ ಇನ್ನ ಒಂದು ಕಾರಣವನ್ನ ಕೊಡ್ತಾ ಇದ್ದಾರೆ, ಯಾಕೆ ನಾವು ಪಾಪಪೂರ್ಣ ಕೆಲಸವನ್ನ ಮಾಡ್ತೀವಿ ಅಂದ್ರೆ ನಮ್ಗೆ ಅಹಂಕಾರ ಇದೆ, ಮಿಥ್ಯ ಅಹಂಕಾರ ಇದೆ. ಒಳ್ಳೆ ಅಹಂಕಾರ ಒಳ್ಳೇದು, ಅಂದ್ರೆ ನಾವು ಭಗವಂತನ ಸೇವಕರು ಅನ್ನೋ ಒಂದು ಅಹಂಕಾರ ಒಳ್ಳೇದೇ. ಆದ್ರೆ ನಾವು ಮಿಥ್ಯ ಅಹಂಕಾರ ಅಂದ್ರೆ ನಮ್ಮನ್ನ ನಾವು ಇವಾಗ ದೇಹದಿಂದ ಗುರ್ತಿಸ್ಕೊತಾ ಇದೀವಿ, ಅದು ಮಿಥ್ಯ ಅಹಂಕಾರ. ಸೊ ಈ ಮಿಥ್ಯ ಅಹಂಕಾರ ಒಳ್ಳೇದಲ್ಲ, ಅದು ನಮ್ಮನ್ನ ಈ ಐಹಿಕ ಬಂಧನಕ್ಕೆ ಸಿಕ್ಕಾಕೊಳ್ಳೋದ್ರ ಕಟ್ಟಾಕತ್ತೆ ಅಲ್ವಾ. ಅಹಂ ಮಮ ಅಂದ್ರೆ ಅಹಂಕಾರ, ಮಮಕಾರ ಅಂದ್ರೆ ನಾನು ಅಲ್ವಾ, ನಾನ್ ಚೆನ್ನಾಗಿರ್ಬೇಕು, ನಾನ್ ಎಲ್ಲವನ್ನ ಅನುಭವಿಸ್ಕು, ನಾನ್ ಒಡೆಯನಾಗ್ಬೇಕು, ನಾನು ಎಲ್ಲವನ್ನ ನಿಯಂತ್ರಿಸ್ಬೇಕು ಅನ್ನೋ ಒಂದು ಅಹಂಕಾರ ನಮ್ಮಲ್ಲಿದೆ. ಮತ್ತೆ ಮಮಕಾರ, ನನ್ನದು, ನನ್ನವರು, ನನ್ನ ಮನೆ, ನನ್ನ ಬಂಧು ಬಾಂಧವರು, ನನ್ನ ಸುತ್ತಮುತ್ತಲ ಇರುವಂತಹ ನೆರೆಹೊರೆಯವರು, ಮತ್ತೆ ನನ್ನ ಸಮಾಜ, ನನ್ನ ಕುಲ, ನನ್ನ ರಾಷ್ಟ್ರ, ನನ್ನ ದೇಶ ಅಂತ ಹೇಳ್ಬಿಟ್ಟು ಎಲ್ಲ ನಾನು ನನ್ನದು ಅನ್ನೋ ಒಂದು ಮನಸ್ಥಿತಿಲಿ ಇದೀವಿ. ಯಾವಾಗ ಏನಾಗುತ್ತೆ, ಸೊ ನಾವ್ ಯಾವ್ದೇ ಒಂದು ಕರ್ಮ ಮಾಡಿದಾಗ ನಾವು ಬಂಧನಕ್ಕೆ ಒಳಗಾಗ್ತೀವಿ. ಅದಕ್ಕೆ ಇಲ್ಲಿ ಈ ಮಿಥ್ಯಾಹಂಕಾರದಿಂದ ಏನು ಕಟ್ಟಾಕೊಂಡಿದ್ದಾನೆ ಈಗ ಒಬ್ಬ ವ್ಯಕ್ತಿ. ಸೊ ಅದಕ್ಕೆ ಈ ಮಿಥ್ಯಾಹಂಕಾರ ಎಷ್ಟು ಬಲಯುತವಾದುದೆಂದರೆ ಅದು ಅವನನ್ನು ಬಲವಾದ ಹಗ್ಗಗಳಿಂದ ಕಟ್ಟಿ ಹಾಕಿದಂತೆ ಐಹಿಕ ಅಸ್ತಿತ್ವಕ್ಕೆ ಕಟ್ಟಿ ಹಾಕುತ್ತದೆ. ನಾವು ಈ ಭೌತಿಕ ಪ್ರಪಂಚದಲ್ಲಿ ಇರ್ಲಿಕ್ಕೆ ಆ ಮಿಥ್ಯಾಹಂಕಾರ ನಮ್ಮನ್ನ ಅದು ತಳ್ಳುತ್ತೆ. ಸೊ ಅದಕ್ಕೋಸ್ಕರ ಯಾರು ಈ ಕೃಷ್ಣ ಪ್ರಜ್ಞಾ ಭಾವದಲ್ಲಿ ಇರ್ತಾರೋ ಅವ್ರು ಮಾತ್ರನೇ ಈ ಕಟ್ಟುಗಳಿಂದ ಅವ್ರು ಬಿಡಿಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕೃಷ್ಣ ಪ್ರಜ್ಞಾ ಭಾವವಿಲ್ಲದೆ ಶ್ರೇಷ್ಠ ಯೋಗಿಗಳು, ಶ್ರೇಷ್ಠ ಉಪಾಸಕರು ಆಗಲು ಪ್ರಯತ್ನಿಸಿರುವ ಜನ ಭಕ್ತರಂತೆ ಮುನ್ನಡೆಯಲಾರರು. ನೋಡಿ, ಭಕ್ತರ ತರ ಇವಾಗ ಯಾರು ಕೃಷ್ಣ ಪ್ರಜ್ಞೆಗೆ ಬರ್ದಲೇ ಇರ್ತಾರಲ್ಲ ಅವರು ಈ ಭೌತಿಕ ಪ್ರಪಂಚದಲ್ಲಿ ಅವ್ರು ಯಾವುದೇ ಒಂದು ಪಾಪಕೃತ್ಯ ಮಾಡ್ದಲೇ ಅವರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದು ಕೃಷ್ಣ ಪ್ರಜ್ಞೆ ಅನ್ನೋದು ಎಷ್ಟು ಪವರ್ಫುಲ್ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇವಾಗ ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ನಮ್ಗೆ ಏನಾಗುತ್ತೆ, ನಾವು ಇದಕ್ಕಿಂತ ಮುಂಚೆ ಹೇಳಿರೋ ಹಾಗೇನೆ ಈ ಕಾಡಿನಲ್ಲಿ ಭುಗಿಲೆದ್ದ ಜ್ವಾಲೆಯಂತೆ ಆಸೆಗಳೆಂಬ ಅಶುಭ ಸರ್ಪಗಳನ್ನ ದಹಿಸಿ ಹಾಕ್ಬಿಡತ್ತೆ. ಸೊ ಕಾಡಲ್ಲಿ ಇವಾಗ ಕಾಡ್ಗಿಚ್ಚು ಬಂದಾಗ ಏನಾಗತ್ತೆ, 4 ಕಾಲಿರೋ ಪ್ರಾಣಿಗಳು ಅದು ಓಟ ಕಿತ್ತುತ್ತೆ
ಅದು ರಕ್ಷಣೆ ಮಾಡ್ಕೊಂಡ್ಬಿಡುತ್ತೆ. ಆದ್ರೆ ಈ ಸರ್ಪಗಳು ನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದೇ ತರನೇ ಈಗ ನಾವು ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಈ ಆಸೆ ಅನ್ನೋ ಒಂದು ವಿಷ ಸರ್ಪ ಏನಿದೆ ಅದನ್ನು ಸುಟ್ಟು ಭಸ್ಮವಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ನಾವು ಫಸ್ಟ್ ತಿಳ್ಕೊಂಡ್ವಿ ಕ್ಲೇಶಾಗ್ನಿ ಅಂತಂದ್ರೆ ನಾವು ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಸೊ ನಮ್ಗೆ ಈ ಕಷ್ಟಗಳೆಲ್ಲ ನಾಶ ಆಗತ್ತೆ. ಹೇಗೆ ನಾಶ ಆಗತ್ತೆ? ಸೊ ನಮ್ಗೆ ಆ ಒಂದು ಪಾಪ ಏನೆಲ್ಲ ಮಾಡಿದೀವಿ ನಾವು ಹಿಂದೆ ಮಾಡಿರೋ ಎಲ್ಲ ಪಾಪಗಳು ನಾಶ ಆಗತ್ತೆ. ಅದ್ರ ಜೊತೆ ತುಂಬಾ ಮುಖ್ಯವಾಗಿ ಮುಂದೆನೂ ಸಹ ನಮ್ಗೆ ಪಾಪ ಮಾಡ್ಬೇಕು, ಪಾಪಕೃತ್ಯ ಮಾಡ್ಬೇಕು ಅನ್ನೋ ಒಂದು ಇಚ್ಛೆನೂ ಹೊರಟೋಗ್ಬಿಡುತ್ತೆ. ಅದು ತುಂಬಾ ಮುಖ್ಯವಾಗಿರೋದು. ಯಾಕೆ ಅಂತಂದ್ರೆ ಆ ಹಿಂದೆ ಮಾಡಿರೋ ಪಾಪದ ಫಲವನ್ನ ನಾವು ಬೇಕಾದ್ರೆ ಯಜ್ಞ, ಯಾಗ, ತಪ, ವ್ರತ ಮಾಡಿ ನಾವು ಹೋಗ್ಲಾಡ್ಸ್ಕೋಬಹುದು. ಆದ್ರೆ ಬುಡ ಸಮೇತ ಹೋಗೋದಿಲ್ಲ. ಮುಂದೆನೂ ಪಾಪ ಮಾಡಬಾರ್ದು ಅನ್ನೋ ಒಂದು ಇಚ್ಛೆ ಏನಿದೆ ಅದು ಹೋಗ್ಬೇಕು ಅಂದ್ರೆ ಕೃಷ್ಣ ಪ್ರಜ್ಞೆಯಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಪ್ರಭುಪಾದರು ಅರ್ಥ ಮಾಡಿಸ್ಲಿಕ್ಕೆ ಇಷ್ಟು ದೊಡ್ಡ ಒಂದು ಭಾವಾರ್ಥವನ್ನ ಅವರು ಬರ್ದಿದ್ದಾರೆ. ಸೊ ಮತ್ತೆ ಇವಾಗ ಎರಡನೇದು, ಕೃಷ್ಣ ಪ್ರಜ್ಞೆಯು ಸರ್ವ ಶುಭಕರ. ನಾವು ನೆನ್ನೆ ಚರ್ಚೆ ಮಾಡಿದ್ವಿ. ಶುಭ ಅಂದ್ರೆ ನೀವೆಲ್ಲ ಏನ್ ಹೇಳಿದ್ರಿ? ಶುಭಗಳಿಗೆ ಅಂದ್ರೆ ನಮ್ಗೆ ಯಾವಾಗ ಅಂದ್ರೆ ನಮ್ಗೆ ಹೆಚ್ಚು ಹಣ ಬರೋದು, ಅಂತಸ್ತು, ಆಸ್ತಿ ಪಾಸ್ತಿ ನಾವ್ ಅನ್ಕೊಂಡಿರೋದೆಲ್ಲ ನಡೆದ್ರೆ ನಾವೇನ್ ಅನ್ಕೋತೀವಿ, ಓ ಶುಭಗಳಿಗೆ ನಮ್ಗೆ ಜೀವನದಲ್ಲಿ ಅಂತ ಅಲ್ವಾ? ಆದ್ರೆ ಇಲ್ಲಿ ಕೃಷ್ಣ ಪ್ರಜ್ಞೆಯು ಸರ್ವ ಶುಭಕರ ಅಂದ್ರೆ ಏನ್ ಅರ್ಥ ಅಂತ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ ಪ್ರಭುಪಾದರು. ಸೊ ಯಾವಾಗ ನಾವು ನಮ್ಮ ನಿಜವಾದ ಸ್ಥಾನ ಅಂದ್ರೆ ಬ್ಯಾಕ್ ಟು ಗಾಡ್ ಹೆಡ್ ಮರಳಿ ಭಗವಂತನೆಡೆಗೆ ಹೋಗ್ತೀವಲ್ವಾ, ಅದು ಶುಭಕರವಾದಂತಹ ಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಮಲ್ಲಿ ಯಾವಾಗ ಆ ದೈವಿ ಗುಣಗಳೆಲ್ಲ 26 ದೈವಿ ಗುಣಗಳು ಬರುತ್ತೋ ಅದು ಶುಭಗಳಿಗೆ ಅಂತ ಹೇಳ್ತಾರೆ. ಮತ್ತೆ ನಮ್ಗೆ ಪ್ರಭುಪಾದರು ಇನ್ನ ಏನ್ ಅರ್ಥ ಮಾಡಿಸ್ತಾರೆ ಅಂತಂದ್ರೆ, ಇವಾಗ ನಮ್ಗೆ ಏನಾದ್ರೂ ಒಂದು ಒಳ್ಳೆ ಕಾರ್ಯ ಮಾಡ್ಬೇಕಂದ್ರೆ ನಾವು ಗಳಿಗೆ, ವಾರ, ತಿಥಿ ಎಲ್ಲ ನೋಡ್ತೀವಿ ಅಲ್ವಾ? ಸೊ ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ನೀವು ಯಾವಾಗ ಭಗವಂತನ ನಾಮಸ್ಮರಣ ಮಾಡೋದಿಲ್ಲ ಅದೇ ಅಶುಭಗಳಿಗೆ ಅಂತ ಹೇಳ್ತಾರೆ. ಅದಕ್ಕೆ ಹರೇ ಕೃಷ್ಣ ಮಹಾಮಂತ್ರ ನಮಗೆ ಸದಾ ಸರ್ವತ್ರ ಸರ್ವದಾ ಯಾವುದೇ ಸಮಯದಲ್ಲಿ ಯಾವುದೇ ಒಂದು ಜಾಗದಲ್ಲಿ ಹೇಳ್ಕೋಬಹುದು ಅಲ್ವಾ? ನಾವ್ ಎಷ್ಟೊಂದು ಕಥೆಗಳನ್ನು ಸಹ ನಾವು ನೋಡಿದೀವಿ. ಒಬ್ಬ ರೈತ ಇರ್ತಾನೆ, ತುಂಬಾ ಅವನು ಬ್ಯುಸಿಯಾಗಿರ್ತಾನೆ. ಅವನು ಬೆಳಗ್ಗೆಯಿಂದ ರಾತ್ರಿ ತನಕ ಶ್ರಮ ವಹಿಸಿ ಅವನು ದುಡಿತಾ ಇರ್ತಾನೆ. ಅವನಿಗೆ ಯಾವಾಗ ಅವನು ಬಹಿರ್ದೆಶೆಗೆ ಹೋಗ್ತಾನೋ ಅವಾಗ ಮಾತ್ರನೇ ಅವನಿಗೆ ಸಮಯ. ಆ ಸಮಯದಲ್ಲಿ ಅವನು ರಾಮನಾಮವನ್ನ ಹೇಳ್ಕೊತಾ ಇರ್ತಾನೆ, ರಾಮ 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 ಅಂತ. ಒಂದ್ಸತಿ ಹನುಮಂತ ಆ ದಾರಿಯಲ್ಲಿ ಹೋದಾಗ ಕೇಳಿಸ್ಕೊತಾನೆ ಆ ರಾಮನಾಮವನ್ನ. ಇದೇನು ಯಾರು ಹೇಳ್ತಾರೆ ನನ್ನ ಒಡೆಯನ ಹೆಸರನ್ನ ಅಂತ ಹೇಳ್ಬಿಟ್ಟು ನೋಡಿದಾಗ ಒಬ್ಬ ವ್ಯಕ್ತಿ ಬಹಿರ್ದೆಶೆಗೆ ಹೋಗ್ತಿದ್ರೆ ರಾಮನಾಮವನ್ನ ಹೇಳ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಬಂದು ಅವನು ಕೆನ್ನೆಗೆ ಪಟ್ ಅಂತ ಹೊಡಿತಾನೆ, ಹೊಡೆದು ಹೊರಟೋಗ್ತಾನೆ. ಅದಾದ್ಮೇಲೆ ಅವನು ತನ್ನ ಒಡೆಯನ ಅಂದ್ರೆ ಸ್ವಾಮಿಯನ್ನ ಭೇಟಿ ಮಾಡ್ತಾನೆ. ರಾಮನನ್ನ ಭೇಟಿ ಮಾಡಿದಾಗ ರಾಮನ ಕೆನ್ನೆ ಊದ್ಕೊಂಡಿರುತ್ತೆ. ಆಗ ಹನುಮಂತನಿಗೆ ಆಶ್ಚರ್ಯ ಆಗುತ್ತೆ, ಏನು ತಂದೆ ಈ ತರ ಆಗಿದೆ ಅಂತಂದ್ರೆ ಅವಾಗ ಅವ್ರು ಹೇಳ್ತಾರೆ, ನೀನೇ ನನಗೆ ಹೊಡೆದಿರೋದು ಅಂತ ಹೇಳ್ಬಿಟ್ಟು. ಅಂದ್ರೆ ನೋಡಿ, ಅವನು ಆ ಭಕ್ತ ಅವನಿಗೆ ಯಾವ ಸಮಯ ಇಲ್ಲ, ಅವನಿಗೆ ಯಾವಾಗ ಆಗುತ್ತೋ ಅವನು ಇವಾಗ ಹೇಳ್ಕೊತಾ ಇದ್ದಾನೆ. ಅವನಿಗೆ ಅವಾಗ್ಲೇನೆ ಬಿಡುವಿನ ಸಮಯ. ಆ ಸಮಯದಲ್ಲಿ ಅವನು ಇವಾಗ ಹರಿನಾಮವನ್ನ ಹೇಳ್ಕೊತಾ ಇದ್ದಾನೆ. ಅದಕ್ಕೇನೆ ಹರಿನಾಮವನ್ನ ಹೇಳ್ಕೊಳೋದಕ್ಕೆ ಸರ್ವತ್ರ ಸರ್ವದಾ, ಯಾವುದೇ ಕಾಲದಲ್ಲಿ ಯಾವುದೇ ಒಂದು ಸ್ಥಿತಿಯಲ್ಲಿ ಇದ್ದಾಗ್ಲೂ ನೀವು ಹೇಳ್ಕೋಬಹುದು ಅಲ್ವಾ? ಯಾಕಂದ್ರೆ ನಮ್ಗೆ ಚೈತನ್ಯ ಚರಿತಾಮೃತದಲ್ಲೂ ಅದೇ ತರ ಪ್ರಸಂಗ ಬರುತ್ತೆ. ಚೈತನ್ಯ ಮಹಾಪ್ರಭುಗಳು ಅಷ್ಟೇ, ಅವರು ಶುದ್ಧ ಭಕ್ತ. ಅವ್ರು ಯಾವಾಗ್ಲೂ ಅವ್ರಿಗೆ ಹರಿನಾಮ ಬರ್ತಾನೆ ಇರುತ್ತೆ ಬಾಯಲ್ಲಿ, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೇನೆ ಆಗೋದಿಲ್ಲ. ಇವಾಗ ಚೈತನ್ಯ ಮಹಾಪ್ರಭುಗಳನ್ನು ಬಹಿರ್ದೇಶಕ್ಕೆ ಹೋದಾಗ ಅವರ ನಾಲಿಗೆ ಅಲ್ಲಿ ಹರಿನಾಮ ಅದು ಕುಣಿದಾಡ್ತಾ ಇದೆ. ಅದಕ್ಕೋಸ್ಕರ ಅವರು ಹೇಗೆ ಬಹಿರ್ದೇಶಕ್ಕೆ ಹೋಗ್ತಾರೆ ಅಂತಂದ್ರೆ ನಾಲಿಗೆಯನ್ನ ಇಟ್ಕೊಂಡು ಅವರು ಬಹಿರ್ದೇಶಕ್ಕೆ ಹೋಗ್ತಾರೆ. ಸೊ ಆಗ ಒಬ್ಬ ಹುಡುಗ ಅವನು ಹೇಳ್ತಾನೆ, ಏನ್ ಮಾಡ್ತಾ ಇದ್ರ ನೀವು ಹರಿನಾಮವನ್ನ ನಾವು 24 ಗಂಟೆಗಳ ಕಾಲ ಹೇಳ್ಕೋಬೇಕು ಅಲ್ವಾ? ಯಾಕಂತಂದ್ರೆ ಇವಾಗ ನಮ್ಮ ಸಾವು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ನಾವು ಇವಾಗ ಬಹಿರ್ದೇಶಕ್ಕೆ ಹೋದಾಗ ಸಾವು ಬಂದಾಗ, ಅಯ್ಯೋ ಇಲ್ಲಪ್ಪ ನಾನು ಇವಾಗ ಬಹಿರ್ದೇಶಕ್ಕೆ ಹೋಗ್ತಾ ಇದ್ದೀನಿ, ನಾನು ಹರಿನಾಮ ಹೇಳ್ಕೋಬಾರ್ದು ಅಂತಂದ್ರೆ ಸೊ ನಾವ್ ಇವಾಗ ಆ ಒಂದು ಅತ್ಯಮೂಲ್ಯ ಕ್ಷಣವನ್ನ ನಾವು ಕಳ್ಕೊಂಡ್ಬಿಡ್ತಾ ಇದೀವಿ ಅಲ್ವಾ? ಸೊ ನಮ್ಗೆ ಅಂತೆ ನಾರಾಯಣ ಸ್ಮೃತಿಯನ್ನ ನಾವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಮ್ಗೆ 24 ಗಂಟೆ ಅಂತ ಹೇಳ್ತಿದ್ದಾರೆ. ಇಲ್ಲಾಂದ್ರೆ ಅವ್ರು ಹೇಳ್ತಿದ್ರು ಅಲ್ವಾ? ಸೊ ನೀವು ಬಹಿರ್ದೇಶಕ್ಕೆ ಹೋದಾಗ ಅಥವಾ ಇನ್ನೇನೋ ನೀವು ಮಾಡಬೇಕಾದ್ರೆ ನೀವು ಹೇಳ್ಕೊಕೂಡ್ದು ಅಂತ ಹೇಳ್ತಿದ್ರು. ಇವಾಗ ಆತರ ಇಲ್ಲ, ಅದು 24 ಗಂಟೆಗಳ ಕಾಲ ನಾವು ಹೇಳ್ಕೋಬೇಕಾಗಿರೋದು. ಸೊ ಅದಕ್ಕೆ ಸರ್ವತ್ರ ಸರ್ವದ ಶುಭದ. ಸೊ ನಾವ್ ಯಾವುದೇ ಒಂದು ಗಳಿಗೆಯಲ್ಲಿ ಹೇಳಿದ್ರು ಸಹ ಆ ಭಗವಂತನ ನಾಮಕ್ಕೆ ಅಷ್ಟು ಶಕ್ತಿ ಇದೆ, ಅದು ಶುಭವನ್ನ ಉಂಟು ಮಾಡುತ್ತೆ ಅಲ್ವಾ? ಮತ್ತೆ ನಾವು ಪ್ರಭುಪಾದರನ್ನ ನೋಡಿದ್ವಿ. ಪ್ರಭುಪಾದರು ಯಾವಾಗ್ಲೂ ಸಹ ಅವರು ಬಿಲ್ಡಿಂಗ್ ಗಳನ್ನ ಯಾವ ತರ ಕೊಂಡ್ಕೋತಾ ಇದ್ರು ಅಂತಂದ್ರೆ, ಯಾವ ಬಿಲ್ಡಿಂಗ್ ಹಾಳು ಬಿದ್ದಿರುತ್ತೆ ಅಲ್ಲಿ ಇವಾಗ ಎಲ್ಲರೂ ಇಲ್ಲಿ ದೆವ್ವ ವಾಸ ಮಾಡ್ತಾ ಇದೆ, ಇದನ್ನ ಯಾರು ಮುಟ್ಬಾರ್ದು ಅಂತ ಹೇಳಿರೋ ಒಂದು ಮನೆಗಳನ್ನ ಅವರು ತಗೋತಾ ಇದ್ರು. ತಗೊಂಡು ಅಲ್ಲಿ ಹರಿನಾಮ ಕೀರ್ತನೆಯನ್ನ ಮಾಡ್ತಾ ಇದ್ರು. ಹರಿನಾಮ ಕೀರ್ತನೆ ಮಾಡಿದಾಗ ಅಲ್ಲಿರುವಂತಹ ದೆವ್ವಗಳೆಲ್ಲನೂ ಹೊರಟು ಹೋಗ್ಬಿಡ್ತಾ ಇತ್ತು. ಸೊ ಆಮೇಲೆ ಯಾರಿಗೂ ಸಹ ದೆವ್ವಗಳ ಕಾಟವೇ ಅಲ್ಲಿ ಅಂದ್ರೆ ಅನುಭವಿಸ್ತಾ ಇರ್ಲಿಲ್ವಂತೆ. ಸೊ ಅಂದ್ರೆ ಏನರ್ಥ ಅಂದ್ರೆ ಹರಿನಾಮಕ್ಕೆ ಅಷ್ಟು ಶಕ್ತಿ ಇದೆ. ಹರಿನಾಮ ಇರೋ ಕಡೆ ಶುಭ ಅಲ್ವಾ? ಸೊ ನಾವು ಗಂಟೆಯನ್ನ ಏನು ದೇವ್ರ ಪೂಜೆ ಮಾಡ್ಬೇಕಾದ್ರೆ ನಾವು ಅಲ್ಲಾಡಿಸ್ತೀವಿ ಅಲ್ವಾ? ಭೂತ ಪ್ರೇತ ಪಿಶಾಚಿ ಶಾಕಿಣಿ ಡಾಕಿಣಿ ಎಲ್ಲಾನು ಹೊರಟೋಗ್ಲಿ ಅಂತ ಹೇಳಿ ನಾವು ದೇವತೆಗಳನ್ನ ಆಹ್ವಾನ ಮಾಡ್ತೀವಿ ಅಲ್ವಾ? ಸೊ ಅಂದ್ರೆ ಆ ದೇವತೆಗಳು ಅಂದ್ರೆ ಅವರು ಶುಭ
ಅಲ್ವಾ? ಅಂದ್ರೆ ಅದೇ ತರ ನಮ್ಗೆ ಇಲ್ಲಿ ದೇವತೆಗಳ ಆ ಎಲ್ಲ ಗುಣಗಳು ಸಹ ನಾವು ಭಕ್ತಿ ಮಾರ್ಗಕ್ಕೆ ಬಂದ್ರೆ ತಾನಾಗ್ತಾನೆ ಬರುತ್ತೆ. ನಾವು ಒಂದೊಂದನ್ನೇ ಹೋಗಿ ಯಾವುದೋ ಒಂದು ವರ್ಕ್ಶಾಪ್ಗೆ ಹೋಗಿ ಈ ಗುಣವನ್ನ ಕಲ್ತ್ಕೊಳ್ಳೋಣಂತೆ, ಇದು ದೈವ ಗುಣ, ಇದನ್ನ ಕಲ್ತ್ಕೊಳ್ಳೋಣ ಅಂತ ಯಾವುದೇ ಒಂದು ವರ್ಕ್ಶಾಪ್ಗೆ ಹೋಗೋದು ಬೇಕಾಗಿಲ್ಲ. ನಾವು ಭಕ್ತಿ ಮಾಡಿದ್ರೆ ಸಾಕು, ಹರಿನಾಮವನ್ನ ಹೇಳ್ಕೊಂಡ್ರೆ ನಮ್ಮ ಹೃದಯ ಅದು ಚೇತೋದರ್ಪಣ ಮಾರ್ಜನವಾಗುತ್ತೆ. ಸೊ ಅವಾಗ ಎಲ್ಲ ಗುಣಗಳು, ಒಳ್ಳೆ ಗುಣಗಳು ಪ್ರಕಟವಾಗುತ್ತೆ. ಸೊ ಅದನ್ನ ನಮ್ಗೆ ಇಲ್ಲಿ ಕೃಷ್ಣ ಪ್ರಜ್ಞೆ ಸರ್ವ ಶುಭಕರ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಗೆ ಇನ್ನ ಒಂದು ಏನು ಮುಖ್ಯ ಅಂದ್ರೆ, ನಾವು ಚರ್ಚೆ ಮಾಡ್ಬೇಕಾದ್ರೆ ನಾವು ಶುಭ ಅಂದ್ರೆ ನಾವ್ ಏನ್ ಹೇಳಿದ್ವಿ, ನಮ್ಗೆ ಒಳ್ಳೇದಾಗೋದನ್ನ ನಾವು ಶುಭ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ ಅಲ್ವಾ? ಆದ್ರೆ ನಿಜವಾದಂತಹ ಶುಭ ಅಂತಂದ್ರೆ ನಮ್ಮೊಬ್ರಿಗೆ ಅಂತಲ್ಲ, ಸಕಲ ಜೀವರಾಶಿಗಳಿಗೆ, ಬರೇ ಮನುಷ್ಯರೊಬ್ರಿಗೆ ಅಂತ ಅಲ್ಲ, 84 ಲಕ್ಷ ಜೀವರಾಶಿಗಳಿಗೂ ಸಹ ಒಳಿತಾಗೋದನ್ನ ಶುಭಕರ ಅಂತ ಹೇಳ್ಬಿಟ್ಟು ಕರೀತಾರೆ ಅಲ್ವಾ? ಇವಾಗ ನೋಡಿ, ನಾವು ಕರೋನಾ ಬಂದಾಗ ಅಲ್ಲೆಲ್ಲೋ ಜಪಾನಲ್ಲಿ ಬಂತು ಅಲ್ವಾ? ಸೊ ಇವಾಗ ನಮ್ಗೇನದು ಅಶುಭ ಇರ್ಲಿಲ್ಲ ಅಲ್ವಾ? ಆದ್ರೆ ಕೊನೆಗೆ ಅದು ನಮ್ ತನಕನೂ ಬಂತು ಅಲ್ವಾ? ಅಂದ್ರೆ ಏನ್ ಅರ್ಥ? ವಿಶ್ವಂ ಪೂರ್ಣ ಸುಖಾಯತೆ, ವಿಶ್ವ ಪೂರ್ತಿ ಸುಖವಾಗಿರೋದೇ ನಿಜವಾದಂತಹ ಶುಭಕರ ಅಲ್ವಾ? ಇನ್ನೆಲ್ಲೋ ಏನೋ ತೊಂದರೆ ಆಯ್ತು ಅಂದ್ರೆ ನಮ್ಗೆ ಇಂಡೈರೆಕ್ಟ್ ಆಗಿ ಅದ್ರದ್ದು ಎಫೆಕ್ಟ್ ಆಗುತ್ತೆ ಅಲ್ವಾ? ಇವಾಗ ಇನ್ನೆಲ್ಲೋ ತೊಂದರೆ ಆಯ್ತು ಅಂದ್ರೆ ನಮ್ಗೆ ಇಲ್ಲಿ ಹಣದುಬ್ಬರ ಆಗುತ್ತೆ ಅಲ್ವಾ? ನಮ್ಗೆ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ, ಎಲ್ಲ ರೀತಿಯಿಂದ ನಮ್ಗೆ ಪರಿಣಾಮ ಬೀರುತ್ತೆ. ನಾವು ಅದನ್ನ ಅರ್ಥ ಮಾಡ್ಕೋತಾ ಇಲ್ಲ ಅಲ್ವಾ? ಸರ್ವ ಶುಭಕರ ಅಂತಂದ್ರೆ ಎಲ್ಲರೂ ವಿಶ್ವಂ ಪೂರ್ಣ ಸುಖಾಯತೆ, ಇಡೀ ವಿಶ್ವವು ಸಕಲವಾಗಿ ಸುಖವಾಗಿರ್ಬೇಕು. ಇವಾಗ ನಮ್ಮ ಮನೆಯಲ್ಲೇನೇ ಆಗ್ಲಿ ಅಲ್ವಾ, ನಾನೊಬ್ಳೆ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಚೆನ್ನಾಗಿರಕ್ಕಾಗಲ್ಲ. ಇವಾಗ ಇನ್ಯಾರೋ ಒಬ್ರು ರೋಗದಿಂದ ನರಳ್ತಾ ಇದ್ರೆ ನಾವು ಅದನ್ನ ಕಣ್ಣಿಂದನಾದ್ರೂ ನಾವು ನೋಡ್ಬೇಕು ಅಲ್ವಾ? ಅದರ ಪರಿಣಾಮ ನಮ್ಗೆ ಆಗೇ ಆಗುತ್ತೆ ಅಲ್ವಾ? ಅದೇ ತರನೇ ಈ ವಸುದೈವ ಕುಟುಂಬ ಅಂತ ನಮ್ದು ಏನಿದೆ, ಭಗವಂತನ ಈ ಕುಟುಂಬದಲ್ಲಿ ಪ್ರತಿಯೊಬ್ಬರು, ಸಕಲ ಜೀವರಾಶಿಗಳು ಸಹ ಸುಖವಾಗಿರ್ಬೇಕು. ಸಕಲ ಜೀವರಾಶಿಗಳು ಯಾವಾಗ ಸುಖವಾಗಿರ್ಲಿಕ್ಕೆ ಸಾಧ್ಯ ಅಂದ್ರೆ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಮಾತ್ರ ಸಾಧ್ಯ ಅಲ್ವಾ? ಅಂದ್ರೆ ನಾವು ಕೃಷ್ಣನನ್ನ ಸಂತೃಪ್ತಿ ಪಡಿಸಿದ್ರೆ ಅಷ್ಟೇನೆ. ಹೇಗೆ ನಾವು ಆ ಬೇರಿಗೆ ನೀರೆರೆದ್ರೆ, ಆ ಹೊಟ್ಟೆಗೆ ಆಹಾರವನ್ನ ಕೊಟ್ರೆ ಇಡೀ ದೇಹದ ಭಾಗಕ್ಕೆ ಹೇಗೆ ಆ ನರಿಶ್ಮೆಂಟ್ ಸಿಗುತ್ತೋ, ಅದೇ ತರನೇ ನಾವು ಆ ಒಂದು ರೂಟಿಗೆ ನೀರ್ ಹಾಕಿದ್ರೆ ಹೇಗೆ ಆ ಗಿಡದ ಎಲ್ಲ ಭಾಗಗಳಿಗೂ ಸಿಗುತ್ತೋ, ಅದೇ ತರ ನಾವು ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಮಾತ್ರನೇ ಎಲ್ಲರೂ ವಿಶ್ವಂ ಪೂರ್ಣ ಸುಖಾಯತೆ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ವಿಶ್ವಸಂಸ್ಥೆ ನೋಡಿ ಎಷ್ಟು ಪ್ರಯತ್ನ ಪಡ್ತಾ ಇದೆ ಅಲ್ವಾ? ಭ್ರಾತೃತ್ವವನ್ನ ಅಂದ್ರೆ ಸ್ಥಾಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಇರ್ಬೇಕು, ಒಂದು ಕೇಂದ್ರ ಬಿಂದು ಅಂತ ಇರ್ಬೇಕು ಅಲ್ವಾ? ನಾವು ಕೃಷ್ಣನನ್ನ ಕೇಂದ್ರ ಬಿಂದು ಇಟ್ಕೊಂಡ್ರೆ ಅಷ್ಟೇನೆ ನಾವೆಲ್ಲನೂ ಸಹ ಆ ಕೃಷ್ಣನನ್ನ ತಂದೆ ಅಂತ ಅನ್ಕೊಂಡ್ರೆ ನಾವೆಲ್ಲರನ್ನೂ ಸಹ ಅವರ ಮಕ್ಕಳು, ನಾವು ಅಣ್ಣ ತಮ್ಮಂದ್ರ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ಸೊ ಇದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಕೃಷ್ಣ ಪ್ರಜ್ಞೆ ಸರ್ವ ಶುಭಕರ, ಸೊ ಶುಭ ಅಂತಂದ್ರೆ ನಾವು ಮತ್ತೆ ಮರಳಿ ದೇವೋತ್ತಮ ಪರಮ ಪುರುಷ ಕಡೆಗೆ ಹೋಗೋದನ್ನೇ ಶುಭಕರ. ಮತ್ತೆ ಎಲ್ಲರಿಗೂ ಒಳ್ಳೆತಾಗ್ಬೇಕು, ನನ್ಗೊಬ್ಳಿಗೆ ಅಥವಾ ನಮ್ಮ ಮನೆಯವ್ರಿಗೆ ಆತರ ಅಲ್ಲ, ಸಕಲ ಮನುಷ್ಯರೊಬ್ರಿಗೆ ಅಲ್ಲ, ಸಕಲ ಜೀವರಾಶಿಗಳಿಗೆ ಒಳಿತಾಗೋದೇ ನಿಜವಾಗ್ಲೂ ಒಳಿತಾಗೋದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಇಲ್ಲಿ ಪದ್ಮಪುರಾಣದಲ್ಲಿ ಏನ್ ಹೇಳ್ತಾ ಇದಾರೆ, ಮನುಷ್ಯ, ಮರ, ಗಿಡ, ಪ್ರಾಣಿ ಸಂಕುಲ ಅವರೆಲ್ಲರನ್ನೂ ಸಹ ಉದ್ಧಾರ ಆಗ್ಬೇಕು ಅಲ್ವಾ? ನೋಡಿ, ಅವ್ರು ಎಷ್ಟು ವರ್ಷಗಳ ಕಾಲ ಅದೇ ಒಂದು ಸ್ಥಿತಿಯಲ್ಲಿ ಅಲ್ವಾ, ಆ 84 ಲಕ್ಷ ಜೀವರಾಶಿಗಳಲ್ಲಿ ಆ ವಿಕಸನ ಹೊಂದ್ಕೊಂಡು ಮನುಷ್ಯ ಜನ್ಮಕ್ಕೆ ಬರ್ಬೇಕು ಅಲ್ವಾ? ಆದ್ರೆ ಈ ಹರಿನಾಮವನ್ನ ಕೇಳಿಸ್ಕೊಂಡ್ರೆ ಏನಾಗುತ್ತೆ, ಇವಾಗ ನನ್ನ ಹರಿನಾಮ ಹೇಳಿದ್ರೆ ಈ ರೂಮಲ್ಲಿ ಇರುವಂತಹ ಆ ಕ್ರಿಮಿ ಕೀಟ ಎಲ್ಲವೂ ಸಹ ಆ ವೈಬ್ರೇಷನ್ ಅನ್ನ ಪಡ್ಕೊಂಡು ಬೇಗ ವಿಕಸನ ಕ್ರಿಯೆ ಹೊಂದಿ ಆ ಮನುಷ್ಯ ಜನ್ಮಕ್ಕೆ ಬಂದ್ಬಿಡತ್ತೆ ಅಲ್ವಾ? ನಾವ್ ಎಷ್ಟೊಂದು ಕಥೆಗಳನ್ನು ಸಹ ನಾವು ಕೇಳಿದೀವಿ ಅದ್ರ ಕುರಿತಾಗಿ. ಮತ್ತೆ ಚೈತನ್ಯ ಮಹಾಪ್ರಭುಗಳ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾರೆ. ಚೈತನ್ಯ ಮಹಾಪ್ರಭುಗಳು ಶುದ್ಧ ಭಕ್ತರು ಅಲ್ವಾ? ಅಂದ್ರೆ ಕೃಷ್ಣನೇ ಭಕ್ತನ ರೂಪದಲ್ಲಿ ಬಂದಿದ್ದಾರೆ. ಅದಕ್ಕೆ ಅವರು ಆ ಭಾರತದ ಉದ್ದಗಲ ಅವರು ಪ್ರಯಾಣ ಮಾಡ್ಬೇಕಾದ್ರೆ ಆ ಜಾರ್ಖಂಡ್ ಮೂಲಕ ಅವರು ಹೋಗ್ಬೇಕಾದ್ರೆ ಏನಾಯ್ತು, ಅಲ್ಲಿ ಇರುವಂತಹ ಕಾಡು ಮೃಗಗಳು ಅವರೆಲ್ಲ ಎಷ್ಟು ಕ್ರೂರಿಗಳು ಅಲ್ವಾ? ಕಾಡು ಮೃಗಗಳು ಆ ಕ್ರೂರತ್ವವನ್ನ ಮರೆತು ಅವರು ಚೈತನ್ಯ ಮಹಾಪ್ರಭುಗಳ ಜೊತೆ ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನೆ ನೃತ್ಯ ಮಾಡ್ತಾ ಇದ್ದಾರೆ ಅಲ್ವಾ? ಅಂದ್ರೆ ಆ ಒಂದು ಪ್ರಾಣಿಗಳಿಗೂ ಸಹ ಇದು ಒಳಿತಾಗತ್ತೆ, ಈ ಒಂದು ಕೃಷ್ಣ ಪ್ರಜ್ಞೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಇಲ್ಲಿ 5ನೇ ಸ್ಕಂದದಲ್ಲಿ ಶುಕಮುನಿಗಳು ಹೇಳ್ತಾ ಇದ್ದಾರೆ, ಅಂದ್ರೆ ಈ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಆ ಎಲ್ಲ ದೈವಿ ಗುಣಗಳು ಬಂದ್ಬಿಡತ್ತೆ. ಸೊ ದೈವಿ ಗುಣಗಳು ಬರೋದ್ರಿಂದ ಆ ದೇವತೆಗಳಿಗೂ ಸಹ ಅಂತಹ ಒಬ್ಬ ಭಕ್ತನ ಜೊತೆ ಇರ್ಬೇಕು ಅಂತ ಅನ್ಸುತ್ತಂತೆ. ನಾವು ಇವಾಗ ಪರೀಕ್ಷಿತ ಮಹಾರಾಜನನ್ನ ನೋಡಿದ್ವಿ ಅಲ್ವಾ? ಅವರು ಸಾಯುವ ಸಮಯದಲ್ಲಿ ಈ 14 ಲೋಕದಲ್ಲಿ ಇರುವಂತಹ ರಾಜರ್ಷಿಗಳು, ಋಷಿ ಮುನಿಗಳು, ಋಷಿ ಪುಂಗವರು ಅವರೆಲ್ಲರನ್ನೂ ಸಹ ಬರ್ತಾರೆ ಅಲ್ವಾ? ಯಾಕೆ ಬರ್ತಾರೆ ಅಲ್ವಾ? ಅವರು ಶುದ್ಧ ಭಕ್ತ, ಅವರು ದೇಹವನ್ನ ಬಿಡ್ತಾ ಇದ್ದಾರೆ, ಅದನ್ನ ನೋಡ್ಲಿಕ್ಕೆ ಅವರು ಆ ಶುದ್ಧ ಭಕ್ತನ ಜೊತೆ ಇರ್ಲಿಕ್ಕೆ ಬರ್ತಾ ಇದ್ದಾರೆ. ಅವ್ರ ಹತ್ರ ಎಲ್ಲಾ ದೈವಿ ಗುಣಗಳು ಇತ್ತು ಪರೀಕ್ಷಿತ ಮಹಾರಾಜನಲ್ಲಿ. ಸೊ ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಆ ದೇವತೆಗಳ ಸದ್ಗುಣಗಳು ಆ ಭಕ್ತನಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಭಕ್ತನಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು.
ಸೊ ಅದೇ ತರ ಯಾರು ಇವಾಗ ತುಂಬಾ ಪಾಂಡಿತ್ಯವನ್ನ ಹೊಂದಿರ್ಬೋದು, ಹಲವಾರು ಡಿಗ್ರಿಗಳನ್ನ ಹೊಂದಿರ್ಬೋದು ಈ ಭೌತಿಕ ಪ್ರಪಂಚದಲ್ಲಿ ಭೌತಿಕ ಶಿಕ್ಷಣದಿಂದ, ಆದ್ರೆ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ ಅಂತಂದ್ರೆ ಅವರಲ್ಲಿ ಯಾವುದೇ ಒಂದು ಸದ್ಗುಣ ಇಲ್ಲ ಅಂತಾನೆ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಕೃಷ್ಣ ಪ್ರಜ್ಞೆಗೆ ಬಂದಿರೋರಲ್ಲಿ ಅಷ್ಟೇನೆ ಆ ಸದ್ಗುಣಗಳು ಇರ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಮತ್ತೆ ಪ್ರಭುಪಾದರು ಇಲ್ಲಿ ಇನ್ನ ಒಂದು ನಮ್ಗೆ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ಇವಾಗ ಒಬ್ಬ ಹುಡುಗ, ಅವನು ತುಂಬಾ ಓದಿಲ್ಲ, ತುಂಬಾ ಎಜುಕೇಟೆಡ್ ಇಲ್ಲ, ಆದ್ರೆ ಅವನು ಕೃಷ್ಣ ಪ್ರಜ್ಞೆಲಿದ್ದಾನೆ. ಅವನಿಗೆ ಈ 4 ನಿಯಂತ್ರಕ ತತ್ವಗಳನ್ನ ಅನುಸರಿಸೋದು ತುಂಬಾ ಈಸಿ. ಆದ್ರೆ ಇವಾಗ ಒಬ್ಬ ವ್ಯಕ್ತಿ, ಅವನು ತುಂಬಾ ಓದಿದ್ದಾನೆ, ಹಲವಾರು ಡಿಗ್ರಿಗಳನ್ನ ಸಂಪಾದನೆ ಮಾಡಿದ್ದಾನೆ, ತುಂಬಾ ಜ್ಞಾನವಂತ, ಈ ಲೌಕಿಕ ಜ್ಞಾನವನ್ನ ಪಡೆದಿದ್ದಾನೆ, ಆದ್ರೆ ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ. ಅವನಿಗೆ ಈ 4 ನಿಯಂತ್ರಕ ತತ್ವಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಪ್ರಭುಪಾದರು. ಸೊ ನಮ್ಗೆ ಗೊತ್ತಿರೋ ಹಾಗೆ ಇವಾಗ ಹೆಚ್ಚು ವಿದ್ಯಾವಂತರನೇ ಇವಾಗ ತುಂಬಾ ಕುಡಿಯೋದು, ಮತ್ತೆ ನಾನ್ ವೆಜ್ ತಿನ್ನೋದು, ಪರಸ್ತ್ರೀ ಸಂಘ ಮಾಡೋದು, ಜೂಜಾಡೋದು ಅವರೇ ಜಾಸ್ತಿ ಮಾಡ್ತಾ ಇರೋದು ಅಲ್ವಾ. ಯಾರು ಎಜುಕೇಟೆಡ್ ಅಂತ ನಾವ್ ಇಲ್ಲಿ ಅನ್ಕೊಂಡಿದೀವಿ, ಭೌತಿಕ ಪ್ರಪಂಚ ಯೂನಿವರ್ಸಿಟಿಲಿ ಹೋಗಿ ಓದಿ ಬರ್ತಾ ಇದಾರಲ್ಲ, ಅವರನ್ನೇ ಈ ಒಂದು ಪಾಪಕೃತ್ಯಗಳನ್ನ ಅವರು ಮಾಡ್ತಾ ಇರೋದು. ಸೊ ಅದಕ್ಕೇನೆ ಈ ಒಂದು ಸರ್ವ ಶುಭಕರ ಅನ್ನೋದು ಅರ್ಥ ಏನು ಅಂತಂದ್ರೆ, ನಾವ್ ಇವಾಗ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಅಷ್ಟೇನೆ ಅದು ಸರ್ವ ಶುಭಕರ. ಯಾಕಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ನಾವು ಇಲ್ಲಿದ್ರೆ ನಾವು ಈ ಕಷ್ಟಗಳನ್ನ ಅನುಭವಿಸ್ಲೇಬೇಕು. ನಮ್ಗೆ ಜನ್ಮ ಮೃತ್ಯು ಜರಾವ್ಯಾಧಿ ಇದ್ದೇ ಇದೆ. ನನಗೆ ಈ ಜನ್ಮ ಮೃತ್ಯು ಜರಾವ್ಯಾಧಿ ಬೇಡಪ್ಪ, ನನಗೆ ಸರ್ವಕಾಲ ಶುಭವಾಗಿರ್ಬೇಕು ಅಂದ್ರೆ ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕು. ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಒಂದೇ ಮಾರ್ಗ ಇರೋದು, ಬ್ಯಾಕ್ ಟು ಗಾಡ್ ಹೆಡ್ ಅಲ್ವಾ. ಯಾವ ಮಾರ್ಗ? ಭಕ್ತಿ ಮಾರ್ಗ ಒಂದೇ ಇರೋದು. ಸೊ ಅದಕ್ಕೋಸ್ಕರನೇ ಸರ್ವ ಶುಭಕರ ಅಂದ್ರೆ ಅರ್ಥ, ನಮ್ಗೆ ಈ ಕೃಷ್ಣ ಪ್ರಜ್ಞೆ ನಮ್ಮನ್ನ ಭಗವಂತನ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ನಾವ್ ಇವಾಗ ಅಕಸ್ಮಾತ್ ಈ ಒಂದು ಜನ್ಮದಲ್ಲಿ ನಾವು ಪರಿಪೂರ್ಣ ಭಕ್ತಿಯನ್ನ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ನಮ್ಗೆ ಅಟ್ಲೀಸ್ಟ್ ಮಿನಿಮಮ್ ಮನುಷ್ಯ ಜನ್ಮ ಸಿಗುತ್ತೆ. ಭಗವಂತ ನಮ್ಗೆ ಭಕ್ತಿಯನ್ನ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಅನುಕೂಲಗಳನ್ನ ಅವರು ಮಾಡಿಕೊಡ್ತಾರೆ ಅಲ್ವಾ. ಅದಕ್ಕಿಂತ ಇನ್ನೇನ್ ಬೇಕು ಅಲ್ವಾ. ಸೊ ಅದಕ್ಕೇನೆ ಈ ಕೃಷ್ಣ ಪ್ರಜ್ಞೆ ಸರ್ವ ಶುಭಕರ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ನಮ್ಗಿನ್ನ ಒಂದು ಏನನ್ನ ಹೇಳ್ತಿದ್ದಾರೆ ಅಂತಂದ್ರೆ, ಈಗ ನಾವೇನಾದ್ರೂ ಒಂದು ಏನು ಅಂದ್ರೆ ಧ್ಯಾನಕ್ಕೆ ತುಂಬಾ ಒತ್ತನ್ನ ಕೊಡ್ತಾರೆ, ಅಂದ್ರೆ ಬೇರೆ ಒಂದು ತತ್ವವನ್ನ ಪಾಲನೆ ಮಾಡ್ತಿರೋರು. ಸೊ ಧ್ಯಾನ ಮಾಡ್ಬೇಕಂತಂದ್ರೆ ಆ ಸಮಯದಲ್ಲಿ ಒಂದು ಅರ್ಧ ಗಂಟೆ ಕುತ್ಕೊಳಕ್ಕೂ ಬೇರೆಯವ್ರಿಗೆ ಕಷ್ಟ. ಆ ಧ್ಯಾನ ಮಾಡೋ ಸಮಯದಲ್ಲಿ ಏನಾಗುತ್ತೆ, ಅವನು ಒಂದು ಅರ್ಧ ಗಂಟೆ ಕಷ್ಟಪಟ್ಟು ಕುತ್ಕೋಬಹುದು. ಅದಾದ್ಮೇಲೆ ಏನಾಗುತ್ತೆ, ಆ ಅರ್ಧ ಗಂಟೆ ಆದ್ಮೇಲೆ ಅವನು ಎದ್ದೋದ್ಮೇಲೆ ಮತ್ತೆ ಅವನು ಪಾಪಪೂರ್ಣ ಕೆಲಸದಲ್ಲಿ ಅವನು ತನ್ನನ್ನ ತಾನು ತೊಡಗಿಸ್ಕೊಂಡ್ಬಿಡ್ತಾನೆ ಅಲ್ವಾ. ಮತ್ತೆ ಅವನು ಸ್ಮೋಕ್ ಮಾಡೋದು ಅಥವಾ ಮದ್ಯಪಾನ ಮಾಡೋದು, ಇಂತಹ ಕೆಲಸದಲ್ಲಿ ಅವನು ತೊಡಗಿಸ್ಕೊತಾನೆ. ಆದ್ರೆ ಕೃಷ್ಣ ಪ್ರಜ್ಞೆಲಿರೋರಿಗೆ ಧ್ಯಾನ ಮಾಡೋದು ತುಂಬಾ ಕಷ್ಟ ಏನು ಅಲ್ವೇ ಅಲ್ಲ ಅಲ್ವಾ. ಯಾಕಂದ್ರೆ ಅವನು ತನ್ನ ಮನಸ್ಸು, ಇಂದ್ರಿಯಗಳು ಎಲ್ಲವನ್ನು ಸಹ ಅವನು ಭಗವಂತನ ಒಂದು ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾನೆ. ಸೊ ಅದಕ್ಕೇನೆ ಅವನಿಗೆ ಆ ಒಂದು ಧ್ಯಾನನೇ ಒಂದೇ ಅಲ್ಲ, ಇಂದ್ರಿಯಗಳನ್ನ ನಿಗ್ರಹ ಮಾಡೋದು, ಮನಸ್ಸನ್ನ ನಿಗ್ರಹ ಮಾಡೋದು ಅವನಿಗೆ ಕಷ್ಟ ಆಗೋದಿಲ್ಲ. ಅಂದ್ರೆ ಅವನು ಪಾಪಕೃತ್ಯಗಳನ್ನ ಅವನು ಮಾಡೋದಿಲ್ಲ. ಸೊ ಅದಕ್ಕೆ ಅವನಿಗೆ ಸರ್ವದಾ ಅವನು ಭಗವಂತನ ಒಂದು ಧ್ಯಾನವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವನಿಗೆ ಶುಭ ಅಂದ್ರೆ ಯಾವಾಗ್ಲೂ ಸಹ ಆ ಶುಭಕರವಾದಂತಹ ಒಂದು ಗಳಿಗೆಯಲ್ಲಿ ಅವನು ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗಿಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ನಾವಿಲ್ಲಿ ಎರಡನ್ನ ತಿಳ್ಕೊಬೇಕು. ಸರ್ವತ್ರ ಶುಭಕರ ಅನ್ನೋದು ವಿಶ್ವಂಪೂರ್ಣ ಸುಖ ಐತೆ ಅಂದ್ರೆ ಬರೀ ನಾವೊಬ್ರೇ ಅಲ್ಲ, ಎಲ್ಲ ಇಡೀ 84 ಲಕ್ಷ ಜೀವರಾಶಿಗಳನ್ನು ಸಹ ಆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ನಾವು ಅಲ್ಲಿ ಸಹಾಯ ಮಾಡ್ತಾ ಇದ್ದೀವಿ ಅಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ. ಮತ್ತೆ ಎರಡನೇದು ಎಲ್ಲ ದೈವಿ ಗುಣಗಳು ಒಬ್ಬ ವ್ಯಕ್ತಿಯಲ್ಲಿ ಬರುತ್ತೆ. ಈ ಎರಡನ್ನು ನಾವು ಆ ಸರ್ವತ್ರ ಶುಭಕರದಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ. ಮತ್ತೆ ಸುಖ ಅಲ್ವಾ. ಸೊ ನಮ್ಗೆ ಜೀವನದಲ್ಲಿ ನಾವು ಏನನ್ನ ನೀವು ಬೇಕು ಅಂತ ಕೇಳಿದ್ರೆ, ನಿಮ್ಮ ಜೀವನದಲ್ಲಿ ಏನನ್ನ ನೀವು ಗಳಿಸ್ಲಿಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಎಲ್ಲರೂ ಹೇಳೋದೇ ಅದು ಅಲ್ವಾ. ನಮ್ಗೆ ಕಷ್ಟಗಳು ಇರ್ಕೂಡ್ದು, ಮತ್ತೆ ನಾವು ಸುಖವನ್ನ ಅನುಭವಿಸ್ಬೇಕು ಅಂತ ನಾವು ಹೇಳ್ತೀವಿ ಅಲ್ವಾ. ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ಯಾವ ತರ ಇದೆ ಅಂತಂದ್ರೆ, ಕಷ್ಟಗಳು ಇಲ್ದಲೇ ಇರುವಂತಹ ಸ್ಥಿತಿಯನ್ನೇ ನಾವು ಸುಖ ಅನ್ಕೊಂಡ್ಬಿಟ್ಟಿದೀವಿ ಅಲ್ವಾ. ನಮ್ಗೆ ನಿಜವಾದ ಸುಖ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಲ್ವಾ. ಅದಕ್ಕೆ ನಮ್ಗೆ ಪ್ರಭುಪಾದರು ಎಕ್ಸಾಂಪಲ್ ಅನ್ನ ಕೊಡ್ತಾರೆ. ಇವಾಗ ಒಬ್ಬ ವ್ಯಕ್ತಿಯನ್ನ ಏನು ತಲೆ ಇಟ್ಕೊಂಡ್ಬಿಟ್ಟು ಅವನ ನೀರಲ್ಲಿ ಮುಳುಗೋ ತರ ಮಾಡ್ಬಿಟ್ರೆ, ಆ ಒಂದು ತಲೆಯ ಪಾರ್ಟ್ ಅನ್ನ ಮುಳುಗೋ ತರ ಮಾಡಿದ್ರೆ ಅವನಿಗೆ ಉಸಿರು ಸಿಕ್ಕಾಕೊಳುತ್ತೆ ಅಲ್ವಾ. ಯಾವಾಗ ಈ ತಲೆಯನ್ನ ರಿಲೀಸ್ ಮಾಡಿ ನಾನು ಮೇಲೆ ಎದ್ದು ಗಾಳಿನ ತಗೋತೀನಪ್ಪ ಅಂತ ಕಾಯ್ತಾ ಇರ್ತಾನೆ ಅಲ್ವಾ. ಅಂದ್ರೆ ಅವನು ಆ ನೀರಿನಲ್ಲಿ ಅವನು ಮುಳುಗಿದ್ದಾಗ ಅದು ಕಷ್ಟಕರವಾದಂತಹ ಪರಿಸ್ಥಿತಿ ಅವನಿಗೆ. ಮತ್ತೆ ಹಿಂಗ್ ಮೇಲಕ್ಕೆ ಬಂದಾಗ ಅವನು ಗಾಳಿನ ಒಂದ್ಸತಿ ಅಬ್ಬಾ ಅಂತ ತಗೋತಾನಲ್ಲ, ಅದು ಅವನು ಸುಖ ಅಂತ ಅನ್ಕೋತಾನೆ. ಇವಾಗ ನಮ್ಮ ಸ್ಥಿತಿನೂ ಹಾಗೆ ಆಗಿದೆ. ನಮ್ಮ ಜೀವನದಲ್ಲಿ ಕಷ್ಟ ಇಲ್ಲ ಅಂದ್ರೆ ನಾವು ಅದು ಸುಖ ಅಂತ ಅನ್ಕೋತಾ ಇದೀವಿ. ನಮ್ಗೆ ಆ ನಿಜವಾದ ಸುಖ, ಆ ಒಂದು ಸ್ಥಾನ, ಅದರ ಒಂದು ಸ್ಥಿತಿ ಹೇಗಿದೆ ಅಂತಾನೆ ನಮ್ಗೆ ಗೊತ್ತಿಲ್ಲ. ಅದಕ್ಕೇನೆ ಪ್ರಭುಪಾದರು ಇಷ್ಟು ಕಷ್ಟಪಡ್ತಿರೋದು. ಅಯ್ಯೋ, ನೀವೆಲ್ಲರನ್ನು ಆತ್ಮಾನಂದವನ್ನ, ಪರಮಾನಂದವನ್ನ ನೀವು ಅನುಭವಿಸ್ತಾ ಇಲ್ವಲ್ಲ, ನೀವು ಕೃಷ್ಣನ ನಾಮವನ್ನ ಹೇಳ್ಕೊಳ್ಳಿ, ಅದೆಷ್ಟು ಸವಿಯಾಗಿದೆ, ಅದನ್ನ ಯಾಕೆ ನೀವು ಮಿಸ್ ಮಾಡ್ಕೋತಾ ಇದ್ದೀರಾ ಈ ಒಂದು ಮನುಷ್ಯ ಜನ್ಮದಲ್ಲಿ ಅಂತ ಬಿಟ್ಟು ಅದಕ್ಕೆ ನಮ್ಗೆ ಇಲ್ಲಿ ಅವರು ಅರ್ಥ ಮಾಡಿಸ್ತಾ ಇದ್ದಾರೆ.
ಸೊ ಇವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಸುಖ ಅನ್ನೋದ್ರಲ್ಲಿ ಇಲ್ಲಿ ನಮ್ಗೆ 3 ರೀತಿಯ ಸುಖಗಳನ್ನ ಹೇಳ್ತಾ ಇದ್ದಾರೆ. ಯಾವ್ದ್ಯಾವ್ದು ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ನಮ್ಗೆ ಸಿಗುವಂತಹ ಸುಖ, ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ರ ಹಾಗೇನೆ ಭೋಗತ್ಯಾಗ ಚಪಲ ಸುಖ, ಈ ಭೌತಿಕ ಪ್ರಪಂಚದ ಸುಖ. ಮತ್ತೆ ಎರಡನೇದು ನಾವು ಆ ಒಂದು ಬ್ರಹ್ಮ ಜ್ಯೋತಿಲಿ ಲೀನ ಆಗೋದು, ಅಥವಾ ನಮ್ಮನ್ನ ನಾವೇ ದೇವರು ಅಂತ ನಾವು ಪರಿಗಣಿಸ್ಕೋತೀವಲ್ವಾ, ಆ ಒಂದು ಸುಖ, ಅದು ಎರಡನೇ ತರದ ಸುಖ. ಮತ್ತೆ ಮೂರನೇ ಸುಖ ಈ ಕೃಷ್ಣ ಪ್ರಜ್ಞೆಯಿಂದ ಬರುವಂತಹ ಸುಖ. 3 ರೀತಿಯ ಆನಂದಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಶಿವ ತನ್ನ ಪತ್ನಿ ಸತಿಯೊಂದಿಗೆ ಸಂಭಾಷಣೆ ಮಾಡ್ತಾ ಇದ್ದಾರೆ. ಈ ತಂತ್ರಶಾಸ್ತ್ರದಲ್ಲಿ ಇದನ್ನ ಹೇಳಿದೆ. ಅಲ್ಲಿ ಏನನ್ನ ಹೇಳ್ತಾರೆ ಅಂತಂದ್ರೆ, ಗೋವಿಂದನ ಪಾದ ಕಮಲಗಳಿಗೆ ಶರಣಾಗಿ ಶುದ್ಧ ಕೃಷ್ಣ ಪ್ರಜ್ಞೆಯನ್ನ ಗಳಿಸಿಕೊಂಡಿರುವಾತನಿಗೆ ನಿರಾಕಾರವಾದಿಗಳು ಅಪೇಕ್ಷಿಸುವ ಎಲ್ಲ ಸಿದ್ಧಿಗಳು ಬಹು ಸುಲಭವಾಗಿ ಕೊಟ್ಟು ಬಿಡಬಹುದು. ಅಷ್ಟೇ ಅಲ್ಲ, ಅಂತಹ ವ್ಯಕ್ತಿಯು ಶುದ್ಧ ಭಕ್ತರು ಅನುಭವಿಸುವ ಸುಖವನ್ನು ಕೂಡ ಅನುಭವಿಸಬಹುದು. ಸೊ ಇಲ್ಲಿ ಏನನ್ನ ಹೇಳ್ತಿದ್ದಾರೆ, ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಕರ್ಮಿಗಳಿಗೆ ಏನು ಅಂತಂದ್ರೆ, ಅವ್ರಿಗೆ ಏನು ಆಹಾರ, ನಿದ್ರಾ, ಭಯ, ಮೈಥುನ, ಅದಕ್ಕೋಸ್ಕರನೇ ಅವ್ರು ಜೀವನ ಮಾಡ್ತಿರ್ತಾರೆ ಕರ್ಮಿಗಳು. ಕರ್ಮಕಾಂಡಿಗಳು ಅವರ ಒಂದು ಉದ್ದೇಶ ಏನಿರುತ್ತೆ, ಅವ್ರಿಗೆ ಸುಖ ಅಂದ್ರೆ ಏನು, ಅವ್ರು ಉನ್ನತ ಲೋಕಕ್ಕೆ ಹೋಗ್ಬೇಕು, ಸ್ವರ್ಗ ಸುಖವನ್ನ ಅನುಭವಿಸ್ಬೇಕು, ಕರ್ಮಕಾಂಡಿಗಳ ಉದ್ದೇಶ ಅದು ಅಲ್ವಾ. ಜ್ಞಾನಿಗಳಿಗೆ ಈ ಭೌತಿಕ ಜಗತ್ತಿನಿಂದ ಅವ್ರಿಗೆ ಮುಕ್ತಿ ಸಿಗ್ಬೇಕು ಅಲ್ವಾ. ಅದವರು ಮುಕ್ತಿಗೋಸ್ಕರ ಅವರು ಅಂದ್ರೆ ಪ್ರಯತ್ನ ಪಡ್ತಾ ಇರ್ತಾರೆ ಜ್ಞಾನಿಗಳು. ಮತ್ತೆ ಯೋಗಿಗಳು ಅಷ್ಟಸಿದ್ಧಿಗಳನ್ನ ಅವರು ಪಡಿಬೇಕು. ಆ ಅಷ್ಟಸಿದ್ಧಿಗಳು ಯಾವುದು ಅಂತ ನಮಗೆ ಮುಂದೆ ಇಲ್ಲಿ ಪ್ರಭುಪಾದರು ತಿಳಿಸಿಕೊಡ್ತಾ ಇದ್ದಾರೆ. ಸೊ ಮತ್ತೆ ಭಕ್ತರಿಗೆ ಮಾತ್ರನೇ ಇದು ಯಾವುದು ಬೇಡ, ಅವ್ರಿಗೆ ಅನ್ಯಾಭಿಲಾಷಿತ ಶೂನ್ಯ, ಅವ್ರಿಗೆ ಬೇಕಾಗಿರೋದು ಆ ಕೃಷ್ಣನ ಶುದ್ಧ ಭಕ್ತಿ ಸೇವೆ ಒಂದೇ ಅವ್ರಿಗೆ ಬೇಕಾಗಿರೋದು. ಆದ್ರೆ ಇಲ್ಲಿ ಸತಿಗೆ ಇಲ್ಲಿ ಶಿವ ತನ್ನ ಪತ್ನಿ ಸತಿಯೊಂದಿಗೆ ಏನಂತ ಹೇಳ್ತಾ ಇದ್ದಾರೆ, ಈ ಕೃಷ್ಣ ಪ್ರಜ್ಞೆಗೆ ಇರೋರಿಗೆ, ಕೃಷ್ಣ ಪ್ರಜ್ಞೆಗೆ ಯಾರು ಬಂದಿರ್ತಾರೋ ಅವ್ರಿಗೆ ಈ ಎಲ್ಲಾ ಸಿದ್ಧಿಗಳು ಸಿಗುತ್ತೆ, ಆದ್ರೆ ಅವ್ರು ಅದನ್ನ ಯಾರು ಉಪಯೋಗಿಸ್ಕೊಳೋದಿಲ್ಲ. ಅದಕ್ಕೇನೆ ಪ್ರಭುಪಾದರಿಗೆ ಹೇಳ್ತಾರಂತೆ, ನೀವೊಂದು ಪವಾಡ ಮಾಡಿ ತೋರಿಸಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಮ್ಗೆಲ್ಲ ಈ ಭಾರತದಲ್ಲಿ ಎಸ್ಪೆಷಲಿ ಪವಾಡ ಅಂದ್ರೆ ನಮ್ಗೆ ತುಂಬಾ ಅಟ್ರಾಕ್ಷನ್ ಅಲ್ವಾ. ಗಾಳಿಯಲ್ಲೇನೆ ಒಂದು ಶಿವಲಿಂಗವನ್ನ ತೆಗೆಯೋದು, ಅಥವಾ ಒಂದು ಚೈನ್ ಅನ್ನ ತೆಗೆಯೋದು, ವಿಭೂತಿಯನ್ನ ತೆಗೆಯೋದು, ಅದನ್ನ ಮಾಡಿದಾಗ ನಾವು ಇವರು ಪವಾಡ ಪುರುಷ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಶರಣಾಗ್ಬಿಡ್ತೀವಿ ಅಲ್ವಾ. ಅದಕ್ಕೆ ಪ್ರಭುಪಾದರಿಗೆ ಹೇಳಿದ್ರಂತೆ, ನೀವು ಒಂದೇನಾದ್ರೂ ಪವಾಡ ಮಾಡಿ ತೋರಿಸಿ ಅಂತ ಹೇಳ್ಬಿಟ್ಟು. ಆಗ ಪವಾಡ ಮಾಡ್ಲಿಕ್ಕೆ ನಾನು ಪವಾಡ ಪುರುಷ ಅಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಪ್ರಭುಪಾದರ ಶಿಷ್ಯರು ಹೇಳ್ತಾರಂತೆ, ನೀವು ಪವಾಡ ನೋಡ್ತಾ ಇಲ್ವಾ, ನೋಡಿ ಇಲ್ಲಿ ಒಬ್ರಲ್ಲ ಇಬ್ರಲ್ಲ, ಆ ವಿದೇಶಿಗಳು ಎಲ್ಲರನ್ನೂ ಸಹ ಕೃಷ್ಣ ಪ್ರಜ್ಞೆಗೆ ಬಂದಿದ್ದಾರೆ ಅಲ್ವಾ. ಸೊ ವಿದೇಶಿಗರು ಕೃಷ್ಣ ಪ್ರಜ್ಞೆಗೆ ಬರೋದು ಅಷ್ಟು ಈಸಿ ಅಲ್ಲ. ಪ್ರಭುಪಾದರು ಪವಾಡವನ್ನೇ ಮಾಡಿದ್ದಾರೆ, ಸಾವಿರಾರು ಜನಗಳನ್ನ ಕೃಷ್ಣ ಪ್ರಜ್ಞೆಗೆ ಕರ್ಕೊಂಡ್ ಬಂದಿದ್ದಾರೆ. ಇದಕ್ಕಿನ್ನ ಇನ್ನೆಂತಹ ದೊಡ್ಡ ಪವಾಡವನ್ನ ನೀವು ನೋಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಸೊ ಅಂದ್ರೆ ಈ ಸಿದ್ಧಿಗಳೆಲ್ಲನೂ ಸಹ ಭಕ್ತರಲ್ಲಿ ಇರುತ್ತೆ, ಆದ್ರೆ ಅವ್ರು ಅದನ್ನ ಯಾವುದನ್ನು ಅವರು ಉಪಯೋಗಿಸ್ಕೊಳ್ಳೋದಿಲ್ಲ. ಅವೆಲ್ಲನೂ ಸಹ ತಾನಾಗ್ತಾನೆ ಬಂದ್ಬಿಡುತ್ತೆ ಭಕ್ತರಿಗೆ. ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ 100 ರೂಪಾಯಿ ಇದೆ ಅಂದ್ರೆ ಏನರ್ಥ, 50 ರೂಪಾಯಿನೂ ಇದೆ, 25 ರೂಪಾಯಿನೂ ಇದೆ ಅಂತ. ಸೊ ಇವಾಗ ಭಕ್ತರಿಗೆ ಅವ್ರಿಗೆ ಈ ಅಷ್ಟಸಿದ್ಧಿಗಳೂ ಇರುತ್ತೆ, ಮತ್ತೆ ಏನು ಮುಕ್ತಿನೂ ಸಹ ಸಿಗುತ್ತೆ. ಬೇಡ ಅಂದ್ರೂ ಇವೆಲ್ಲವೂ ಸಿಗುತ್ತೆ, ಅವೆಲ್ಲ ಬೈ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಅವೆಲ್ಲನೂ ಸಹ ಸಿಕ್ಕೇ ಸಿಗುತ್ತೆ. ಅವ್ರು ಅದಕ್ಕೋಸ್ಕರ ಅವರು ಪ್ರತ್ಯೇಕ ಪ್ರಯತ್ನವನ್ನ ಪಡೋದೇನೋ ಬೇಕಾಗಿಲ್ಲ. ಸೊ ಅದಕ್ಕೇನೆ ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ ಏನು ಅಂತಂದ್ರೆ, ಸೊ ಉನ್ನತ ವಿದ್ಯೆ ಗಳಿಸಿದವರು ಸ್ವಲ್ಪ ಹೆಚ್ಚು ಕಡಿಮೆ ಸಾಕ್ಷಾತ್ಕೃತಾತ್ಮರು ಆದ ಮಾಯಾವಾದಿ ಸನ್ಯಾಸಿಗಳು ಕೆಲವೊಮ್ಮೆ ರಾಜಕಾರಣದಲ್ಲೋ ಸಮಾಜ ಉದ್ಧಾರ ಕಾರ್ಯಗಳಲ್ಲೋ ತೊಡಗಿಸಿಕೊಳ್ಳುವುದು ಕಂಡುಬಂದಿದೆ. ಇದಕ್ಕೆ ಕಾರಣವೂ ಇದೆ. ನಿರಾಕಾರವಾದದಲ್ಲಿ ನಿಜವಾದ ಅಲೌಕಿಕ ಸುಖವನ್ನು ಪಡೆಯುವುದು ಸಾಧ್ಯವಾಗದೆ ಹೋಗಿ ಅವರು ಐಹಿಕ ನೆಲೆಗೆ ಹಿಂತಿರುಗಿ ಪ್ರಾಪಂಚಿಕ ಕಾರ್ಯಗಳಲ್ಲಿ ಆಸಕ್ತಿ ವಹಿಸುತ್ತಾರೆ. ಮಾಯಾವಾದಿ ಸನ್ಯಾಸಿಗಳು ಐಹಿಕ ನೆಲೆಗೆ ಹಿಂತಿರುಗಿದ ಉದಾಹರಣೆಗಳು ವಿಶೇಷವಾಗಿ ಭಾರತದಲ್ಲಿ ಬೇಕಾದಷ್ಟಿವೆ. ಆದರೆ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಿಂತ ವ್ಯಕ್ತಿಯು ಎಂದೂ ಯಾವುದೇ ಬಗೆಯ ಪ್ರಾಪಂಚಿಕ ನೆಲೆಗೆ ಇಳಿಯುವುದಿಲ್ಲ. ಅವು ಯಾವ ಬಗೆಯ ಆಮಿಷವನ್ನು ಒಡ್ಡಿದರೂ, ಅವು ಎಷ್ಟೇ ಆಕರ್ಷಕವಾಗಿ ಕಂಡರೂ ಕೃಷ್ಣ ಪ್ರಜ್ಞೆಯಂತಹ ಆಧ್ಯಾತ್ಮಿಕ ಚಟುವಟಿಕೆಗೆ ಯಾವ ಲೌಕಿಕದ ಕ್ಷೇಮದ ಕೆಲಸವೂ ಸಾಟಿ ಇಲ್ಲವೆಂಬುದು ಸಂಪೂರ್ಣ ಕೃಷ್ಣ ಪ್ರಜ್ಞಾವಂತನಿಗೆ ತಿಳಿದಿರುತ್ತದೆ. ಸೊ ಇಲ್ಲಿ ನಮ್ಗೆ ಏನನ್ನ ಅರ್ಥ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ, ಇವಾಗ ಕರ್ಮಿಗಳಿಗೆ ಬರುವಂತಹ ಈ ಒಂದು ಸುಖ, ನಾವ್ ಇವಾಗ ಆನಂದ ಬಗ್ಗೆನೇ ನಾವು ತಿಳ್ಕೊತಾ ಇದೀವಿ ಅಲ್ವಾ. ಅದು ಎಲ್ಲಿ ತನಕ ಇರುತ್ತೆ, ಅವ್ರ ದೇಹ ಇರೋ ತನಕ ಇರುತ್ತೆ, ಆಮೇಲೆ ಅದು ಹೊರಟೋಗುತ್ತೆ ಅಲ್ವಾ. ಇವಾಗ ಕರ್ಮಕಾಂಡಿಗಳು ಅಷ್ಟೇ, ಅವರು ಸ್ವರ್ಗಕ್ಕೆ ಹೋಗ್ತಾರೆ, ಅಲ್ಲೇ ಶಾಶ್ವತವಾಗಿರ್ಲಿಕ್ಕಾಗತ್ತಾ? ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ಮತ್ತೆ ಅವರು ಈ ಭೂಮಿಗೆ ಬರ್ಬೇಕಾಗತ್ತೆ ಅಲ್ವಾ. ಮತ್ತೆ ನಾವು ನೋಡಿದಾಗ ಜ್ಞಾನಿಗಳು ಅವ್ರೆಲ್ಲ ಹೋಗ್ತಾರೆ, ಅವರು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತಾರೆ, ಆ ಬ್ರಹ್ಮ ಜ್ಯೋತಿಯಲ್ಲಿ ಅವರು ಇರ್ತಾರೆ. ಆದ್ರೆ ಅವ್ರು ಅಲ್ಲೇ ಇರ್ಲಿಕ್ಕೆ ಸಾಧ್ಯನಾ? ಶಾಶ್ವತವಾಗಿ ಅವ್ರು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅಲ್ಲಿ ಸೇವಾ ಭಾಗ್ಯ ಇಲ್ಲ. ಅದಕ್ಕೋಸ್ಕರ ಅವರು ಮತ್ತೆ ಇಲ್ಲಿ ಅವರು ಭೂಮಿಗೆ ಬರ್ಬೇಕಾಗತ್ತೆ ಅಲ್ವಾ. ನೋಡಿ, ಬೇರೆಯವ್ರು ಎಲ್ಲರನ್ನೂ ಸಹ ಅಷ್ಟೇನೆ, ಯಾವುದೇ ಒಂದು ಹಂತಕ್ಕೆ ಬಂದ್ರು ವಾಪಸ್ ಮತ್ತೆ ಈ ಭೂಮಿಗೆ ಬರ್ಬೇಕಾಗತ್ತೆ, ಮತ್ತೆ ಈ ಒಂದು ಐಹಿಕ ಬಂಧನದಲ್ಲಿ ಸಿಕ್ಕಾಕೋಬೇಕಾಗತ್ತೆ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಆ ತರ ಅಲ್ಲ, ಅವ್ರು ಯಾವಾಗ್ಲೂ
ಪತನಗೊಳ್ಳೋದೇ ಇಲ್ಲ. ಪತನಗೊಂಡ್ರು ಸಹ ಮತ್ತೆ ಅವರು ವಾಪಸ್ಸು ಅವರು ಕೃಷ್ಣನ ಪಾದ ಕಮಲಗಳಿಗೆ ಅವರು ವಾಪಸ್ಸು ಬಂದೇ ಬರ್ತಾರೆ ಅಲ್ವಾ. ಯಾಕಂದ್ರೆ ಒನ್ಸ್ ಕೃಷ್ಣನ ಪಾದ ಕಮಲಗಳ ರುಚಿ ನೋಡಿದ್ಮೇಲೆ ಅವ್ರು ಯಾವತ್ತೂ ಅದರಿಂದ ವಿಚಲಿತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ಸ್ವಲ್ಪ ಸಮಯ ಬೇಕಾದ್ರೆ ಅವರು ಪತನಗೊಳ್ಬಹುದು, ಆದ್ರೆ ಅವರು ಮತ್ತೆ ಬಂದೇ ಬರ್ತಾರೆ. ಆದ್ರೆ ಇವಾಗ ಬೇರೆ ಒಂದು ಮಾರ್ಗದಲ್ಲಿ ಅವ್ರು ಏನೇ ಒಂದು ಗತಿಯನ್ನ ಪಡೆದ್ರು ಸಹ ಮತ್ತೆ ಅವರು ಪತನಗೊಳ್ತಾರೆ. ಅವರು ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಗೆ ಇವಾಗ ಯೋಗ ಸಿದ್ಧಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ 8 ಅಷ್ಟ ಯೋಗ ಸಿದ್ಧಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಇದನ್ನ ನಾನು ತುಂಬಾ ಡೀಟೇಲ್ ಆಗಿ ಹೇಳೋದಿಲ್ಲ. ಸೊ ನಿಮ್ಗೆ ಯಾಕಂದ್ರೆ ಅದ್ರ ಹೆಸರುಗಳು ನಿಮ್ಗೆ ಗೊತ್ತಿರ್ಬೇಕು. ಯಾಕಂದ್ರೆ ಅಷ್ಟ ಸಿದ್ಧಿಗಳಿಗೋಸ್ಕರ ಆ ಯೋಗಿಗಳು ತಮ್ಮ ಜೀವನವನ್ನೇ ಅವರು ಮುಡಿಪಾಗಿಟ್ಬಿಟ್ಟಿರ್ತಾರೆ ಈ ಸಿದ್ಧಿಗಳನ್ನ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು. ಆ ಸಿದ್ಧಿಗಳನ್ನ ಯಾಕೆ ಪಡ್ಕೋಬೇಕು ಅಂತಂದ್ರೆ ಎಲ್ಲರನ್ನೂ ಅವರು ಆಕರ್ಷಿಸ್ಬೇಕು, ಅವ್ರನ್ನು ಸಹ ಹೆಚ್ಚು ಹಣವಂತರಾಗ್ಬೇಕು, ಮತ್ತೆ ಅವ್ರನ್ನ ದೇವರು ಅಂತ ಹೇಳ್ಬಿಟ್ಟು ಬೇರೆಯವರು ಪೂಜೆ ಮಾಡ್ಬೇಕು ಅನ್ನೋ ಒಂದು ಇಚ್ಛೆ ಅವರಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಅಷ್ಟ ಸಿದ್ಧಿಗಳನ್ನ ಪಡ್ಕೊಳ್ಲಿಕ್ಕೆ ಅವರು ಪ್ರಯತ್ನವನ್ನ ಅವರು ಪಡ್ತಾ ಇದ್ದಾರೆ. ಸೊ ಈ ಅಷ್ಟ ಸಿದ್ಧಿಯಲ್ಲಿ ಅಣಿಮಾ ಸಿದ್ಧಿ. ಸೊ ಅಣಿಮಾ ಸಿದ್ಧಿ ಅಂದ್ರೆ ನಾವು ಚಿಕ್ಕದಕ್ಕಿಂತ ಚಿಕ್ಕದಾಗೋದು. ಅಂದ್ರೆ ಇವಾಗ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ, ಅಂದ್ರೆ ಶಿಲೆ ಒಳಗಡೆ ನಾವು ಹೋಗೋ ತರ ಅಂತಹ ಒಂದು ಸಿದ್ಧಿ ಅದು. ಸೊ ಆದ್ರೆ ಇಲ್ಲಿ ನಮ್ಗೆ ಈ ಭೌತಿಕ ವಿಜ್ಞಾನ ಇದನ್ನು ಸಾಧಿಸ್ಬಿಟ್ಟಿದೆ. ಇದೇನೊಂದು ಗ್ರೇಟ್ ಸಿದ್ಧಿ ಅಲ್ಲ. ಅಲ್ಲೂ ನಾವ್ ಇವಾಗ ಸುರಂಗ ಮಾರ್ಗ ಅಂದ್ರೆ ನಾವು ಬೆಟ್ಟಗಳನ್ನ ಕೊರೆದು ಸುರಂಗ ಮಾರ್ಗಗಳನ್ನ ಮಾಡಿ ನಾವು ಸಹ ಶಿಲೆ ಒಳಗಡೆ ಹೋಗೋ ತರ ನಮ್ಗೆ ಈ ಒಂದು ಸೈನ್ಸ್ ನಮ್ಗೆ ಒಂದು ಮುಂದುವರೆದು ಬಿಟ್ಟಿದೆ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ ಅದೇನು ತುಂಬಾ ದೊಡ್ಡ ಸಾಧನೆ ಅಲ್ಲ. ಆ ಸಿದ್ಧಿಯನ್ನ ಪಡ್ಕೊಂಡ್ರೆ ಈವನ್ ಭೌತಿಕ ವಿಜ್ಞಾನನು ಸಹ ಸಾಧಿಸಿದೆ. ಮತ್ತೆ ಎರಡನೇದು ಸಿದ್ಧಿ ಏನು ಅಂದ್ರೆ ಈ ಗರಿಮಾ ಸಿದ್ಧಿ. ಆ ಗರಿಮಾ ಸಿದ್ಧಿ ಅಂತಂದ್ರೆ ಇವಾಗ ನಾವು ಅಕ್ಕಿಯ ಪುಕ್ಕವನ್ನ ನೋಡಿದೀವಿ, ಅದೆಷ್ಟು ಹಗುರವಾಗಿದೆ ಅಲ್ವಾ. ಆತರ ಹಗುರವಾಗಿ ನೀರಲ್ಲೋ ಅಥವಾ ಗಾಳಿಯಲ್ಲೋ ತೇಲೋದು ಅಂತಹ ಸಿದ್ಧಿ. ಸೊ ಈ ಸಿದ್ಧಿಯನ್ನು ಸಹ ನಮ್ಮ ವಿಜ್ಞಾನ ಅದು ಸಾಧಿಸ್ಬಿಟ್ಟಿದೆ ಅಲ್ವಾ. ನೀರಿನಲ್ಲೂ ಸಹ ಅದು ತೇಲೋದು ಮತ್ತೆ ಗಾಳಿಯಲ್ಲೂ ತೇಲುವಂತಹ ಒಂದು ಸಿದ್ಧಿಯನ್ನ ಈ ಒಂದು ನಮ್ಮ ವಿಜ್ಞಾನ ಸಾಧಿಸ್ಬಿಟ್ಟಿದೆ. ಇದೇನು ತುಂಬಾ ದೊಡ್ಡ ಸಿದ್ಧಿ ಅಲ್ಲ. ಆದ್ರೆ ಇನ್ನ ಕೆಲವು ಸಿದ್ಧಿಗಳು ಇವಾಗ ಮುಂದೆ ಏನ್ ಹೇಳ್ಕೊಂಡು ಹೋಗ್ತಾರೋ ಈ ಸಿದ್ಧಿಗಳನ್ನ ಇನ್ನ ನಮ್ಮ ವಿಜ್ಞಾನ ಸಾಧಿಸ್ಲಿಕ್ಕೆ ಆಗಿಲ್ಲ. ಅದು ಯಾವ್ದು ಅಂದ್ರೆ ಲಘಿಮಾ ಸಿದ್ಧಿ. ಸೊ ಲಘಿಮಾ ಸಿದ್ಧಿ ಅಂತಂದ್ರೆ ಆ ಸೂರ್ಯ ಕಿರಣಗಳ ಸಹಾಯದಿಂದ ಆ ಸೂರ್ಯನ ಒಂದು ಗೋಳ ಏನಿದೆ ಅಲ್ಲಿ ಪ್ರವೇಶ ಪಡೆಯೋದು. ಅಂದ್ರೆ ಅದನ್ನ ಯೋಗದಲ್ಲಿ ಯಾರು ಸಿದ್ಧಿಯ ಸಾಧಿಸಿರ್ತಾರೋ ಅವರು ಆ ಸೂರ್ಯನ ಲೋಕಕ್ಕೂ ಹೋಗ್ಲಿಕ್ಕೆ ಸಾಧ್ಯ ಇದೆ. ಈಗ ನಾವು ನೋಡ್ತಾ ಇದೀವಿ ಚಂದ್ರ ಲೋಕಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಆದ್ರೆ ಅದು ಯಾವತ್ತೂ ಸಾಧ್ಯ ಇಲ್ಲ ಅಂತ ಪ್ರಭುಪಾದರು ಹೇಳ್ತಾರೆ. ನಾವು ಚಂದ್ರನ ಲೋಕಕ್ಕೆ ಹೋಗ್ಬೇಕಂತಂದ್ರೆ ಅಂತಹ ದೇಹವೇ ಬೇಕು. ನಾವು ಸೂರ್ಯನ ಲೋಕಕ್ಕೆ ಹೋಗ್ಬೇಕು ಅಂತಂದ್ರೆ ನಮ್ಮ ದೇಹನೂ ಸಹ ಅದೇ ತರ ಆ ಒಂದು ಅಗ್ನಿಯಲ್ಲಿ ಮಾಡಲ್ಪಟ್ಟಿರ್ಬೇಕು. ಅವಾಗಷ್ಟೇ ನಾವು ಸೂರ್ಯನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದಾರೆ ಅಲ್ವಾ. ಅವ್ರು ಏನ್ ಮಾಡಿದ್ರು ಅದು ಅಂದ್ರೆ ಅವರು ತುಂಬಾ ಅಂದ್ರೆ ಸುಳ್ಳು ಪ್ರಚಾರ ಮಾಡಿದ್ದಾರೆ ಅನ್ನೋ ತರ ನಮ್ಗೆ ಪ್ರಭುಪಾದರು ಹೇಳ್ತಾರೆ. ಅದಾದ್ಮೇಲೆ ಪ್ರಾಪ್ತಿ. ಸೊ ಪ್ರಾಪ್ತಿ ಅಂತಂದ್ರೆ ನಾವ್ ಇರೋ ಕಡೆನೆ ಆ ಸಿದ್ಧಿ ಪಡ್ಕೊಂಡಿರುವಂತಹ ಯೋಗಿ ಏನ್ ಮಾಡ್ತಾನೆ, ಇರೋ ಕಡೆನೆ ಅವನು ಕೈ ಚಾಚ್ಬಿಟ್ಟು ಅವನು ಚಂದ್ರನನ್ನ ಮುಟ್ತಾನೆ. ಅವನ ಕೈಲಿ ಅದು ಸಾಧ್ಯ ಆಗತ್ತೆ. ಮತ್ತೆ ಅವನು ಇರೋ ಜಾಗದಲ್ಲೇನೆ ಇಟ್ಕೊಂಡು ಕೈ ಚಾಚಿ ಏನ್ ಬೇಕಾದ್ರೂ ಅವ್ನಿಗೆ ಏನ್ ಇಷ್ಟ ಬರ್ತದನ್ನ ಅವ್ನು ತಗೋಬಹುದು. ಮತ್ತೆ ಇರೋ ಕಡೆನೆ ಇಟ್ಕೊಂಡು ಸಾವಿರಾರು ಮೈಲಿ ಆಚೆ ಇರುವಂತಹ ಯಾವುದೋ ಒಂದು ಏನು ಉದ್ಯಾನವನದಲ್ಲಿ ಇರುವಂತಹ ಒಂದು ಹಣ್ಣನ್ನ ಅವನು ಕಿತ್ಕೋಬಹುದು. ಇದೆಲ್ಲವನ್ನು ಸಹ ಅವನು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಈ ಸಿದ್ಧಿಯನ್ನ ಪ್ರಾಪ್ತಿ ಅಂತ ಕರೀತಾರೆ. ಅದಾದ್ಮೇಲೆ ಈಶಿತ. ಸೊ ಈಶಿತ ಸಿದ್ಧಿಯಲ್ಲಿ ಅವನಿಗೆ ಎಂತ ಶಕ್ತಿ ಇರುತ್ತೆ ಅಂತಂದ್ರೆ ಒಂದು ಗ್ರಹವನ್ನ ನಿರ್ಮಾಣ ಮಾಡ್ಬೋದು ಅಥವಾ ನಾಶ ಮಾಡ್ಬೋದು. ಇವಾಗ ನಾವು ನೋಡ್ತಾ ಇದೀವಿ ನಮ್ಮ ವಿಜ್ಞಾನಿಗಳು ಏನ್ ಮಾಡಿದ್ರು, ನ್ಯೂಕ್ಲಿಯರ್ ಬಾಂಬ್ ಅನ್ನ ಕಂಡಿಡಿದ್ರು. ಆದ್ರೆ ಆ ನ್ಯೂಕ್ಲಿಯರ್ ಬಾಂಬ್ ಇಂದ ಇಡೀ ಗ್ರಹವನ್ನ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಸೀಮಿತ ಪ್ರದೇಶವನ್ನ ಅಷ್ಟೇನೆ ಅವರು ನಾಶ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಸೃಷ್ಟಿ ಮಾಡ್ಲಿಕ್ಕೆ ಅವರು ಒಂದು ಹೊಸ ಗ್ರಹವನ್ನ ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ವಿಜ್ಞಾನಿಗಳಿಗೆ ಅಲ್ವಾ. ಆದ್ರೆ ಇಲ್ಲಿ ಈಶಿತ ಸಿದ್ಧಿಯಿಂದ ಒಂದು ಹೊಸ ಗ್ರಹವನ್ನು ಅಂದ್ರೆ ಸೃಷ್ಟಿ ಮಾಡ್ಬೋದು. ನಾವು ಇವಾಗ ವಿಶ್ವಾಮಿತ್ರನನ್ನು ನೋಡಿದ್ವಿ, ಅವರು ತ್ರಿಶಂಕು ಸ್ವರ್ಗವನ್ನೇ ಅವರು ಸೃಷ್ಟಿ ಮಾಡ್ಬಿಟ್ರು. ಮತ್ತೆ ವಶಿತ. ಆ ವಶಿತ ಅನ್ನೋ ಹೆಸರೇ ಹೇಳ್ತಾರನೆ ಈ ಒಂದು ಸಿದ್ಧಿಯನ್ನ ಯಾರನ್ನ ಬೇಕಾದ್ರೂ ವಶ ಮಾಡ್ಕೊಂಡ್ಬಿಡ್ಬೋದು. ಸೊ ಇದು ಇಲ್ಲಿ ವಶಿತ ಸಿದ್ಧಿಯಿಂದ ಎಷ್ಟೊಂದು ಇದು ಯೋಗ ಮಾರ್ಗದಲ್ಲಿ ಇರುವಂತಹ ಸಿದ್ಧ ಪುರುಷರು ಏನ್ ಮಾಡಿದ್ದಾರೆ, ಜನಗಳನ್ನ ಮೋಸ ಮಾಡಿ ಅವರಿಂದ ಹಣವನ್ನ ಕಿತ್ಕೊಂಡು ಅವರು ಹೋಗಿದ್ದಾರೆ ನೋಡಿ. ಈ ಸಿದ್ಧಿಯಿಂದ ಅವ್ರು ಏನ್ ಪ್ರಯೋಜನನಾದ್ರೂ ಪಡೆದಿದ್ದಾರೆ ಅಲ್ವಾ. ಕೊನೆಗೆ ಈ ಐಹಿಕ ಒಂದು ಸುಖವನ್ನ ಅನುಭವಿಸ್ಲಿಕ್ಕೆ ಅವರು ಈ ಸಿದ್ಧಿಗಳನ್ನ ಅವರು ಗಳಿಸ್ಕೊತಾ ಇದ್ದಾರೆ. ಮತ್ತೆ ಪ್ರಾಕಾಮ್ಯ ಅನ್ನೋದು ಇದೊಂದು ಮೋಡಿ ವಿದ್ಯೆ. ಇಲ್ಲಿ ಏನನ್ನ ಮಾಡ್ತಿದ್ದಾರೆ, ಏನೆಲ್ಲ ಬಯಸ್ತಾರೆ ಅದನ್ನೆಲ್ಲವನ್ನ ನಾವು ಪಡಿಬಹುದು, ಅದ್ಭುತಗಳನ್ನ ಅವರು ಮಾಡಬಹುದು. ಸೊ ಕಣ್ಣಲ್ಲಿ ನೀರು ತುಂಬಿಕೊಂಡು ಆ ಕಣ್ಣಿನ ನೀರನ್ನ ಮತ್ತೆ ಅವರು ಹೊರ ಹಾಕ್ಬಹುದು. ಈ ತರ ಅವರು ಅದ್ಭುತವಾದಂತಹ ಏನು ಮೋಡಿಗಳನ್ನ ಅವರು ಮಾಡಬಹುದು. ಮತ್ತೆ ಇವಾಗ ಲಾಸ್ಟ್ನೇದು ಯಾವುದು, 8ನೇ ಸಿದ್ಧಿ ಕಾಮವಸಾಯಿತ ಅಂತ ಹೇಳ್ಬಿಟ್ಟು. ಕಾಮವಸಾಯಿತ ಇದೆಲ್ಲದಕ್ಕಿಂತ ಅತ್ಯುನ್ನತ ಸಿದ್ಧಿ. ಇವಾಗ ಇಷ್ಟೆಲ್ಲವೂ ನಾವೇನೆಲ್ಲ ಕೇಳ್ಕೊಂಡ್ವಿ ಅವೆಲ್ಲನೂ ಸಹ ಪ್ರಕೃತಿಯಲ್ಲಿ ನಡೀತಾ ಇರೋದನ್ನ ಇಲ್ಲಿ ಆ ವ್ಯಕ್ತಿ
ಸಿದ್ಧಿಸ್ಕೊತಾ ಇದ್ದಾನೆ. ಆದ್ರೆ ಇಲ್ಲಿ ಕಾಮವಸಾಯಿತದಲ್ಲಿ ಪ್ರಕೃತಿಗೆ ವಿರುದ್ಧವಾಗಿ ಏನಾದ್ರೂ ಒಂದು ಇಚ್ಛೆಗಳಿದ್ರೆ ಅದನ್ನೂ ಸಹ ಅವನು ಪಡ್ಕೋಬಹುದು. ಸೊ ಪ್ರಕೃತಿ ವಿರುದ್ಧ ಅವನು ನಡಿಬಹುದು, ಅಸಾಧ್ಯವಾದದನ್ನ ಸಾಧಿಸಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಯೋಗ ಸಿದ್ಧಿಗಳಿಂದ ಏನೇ ಒಂದು ಸುಖ ಬಂದ್ರೂ ಸಹ ಅದು ತಾತ್ಕಾಲಿಕವಾದಂತಹ ಸುಖ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಇದು ನಮ್ಮ ಇದೆಲ್ಲಾನು ಸಹ ಅಶಾಶ್ವತವಾದಂತಹ ಸುಖ ಅಂತ ಹೇಳ್ಬಿಟ್ಟು ಇವ್ರು ಯಾರುನು ಅರ್ಥ ಮಾಡ್ಕೋತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಿದ್ದಾರೆ. ಮತ್ತೆ ಇನ್ನೊಂದು ಏನು ಅಂದ್ರೆ ನಾವು ಐಹಿಕ ಜ್ಞಾನ ಹೆಚ್ಚಾಗ್ತಾ ಹೋದಂಗೆ ನಮ್ಗೆ ಈ ದೇವ್ರು ದಿಂಡ್ರು ಬೇಡ ಅಂತ ಅನ್ಸುತ್ತೆ ಅಲ್ವಾ. ಸೊ ಅದಕ್ಕೆ ಏನು ದೈವ ವಿಹೀನ ಸಮಾಜವನ್ನ ನಾವು ಸೃಷ್ಟಿ ಮಾಡ್ತಾ ಹೋಗ್ತೀವಿ. ನಮ್ಗೆ ಸೈನ್ಸ್ ಅಲ್ಲಿ ನಾವು ಮುಂದುವರೆದಂಗೆ ಅಲ್ವಾ, ನಾನೇ ಎಲ್ಲವನ್ನ ಮಾಡ್ತಾ ಇದ್ದೀನಿ ಅಲ್ವಾ. ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ ಅಲ್ವಾ. ಅಹಂಕಾರ ಬರುತ್ತೆ, ನಾನೇ ಮಾಡ್ತಾ ಇರೋದು, ಇಲ್ಲಿ ಹಿಂದೆ ಯಾರೋ ಒಬ್ಬ ಸೃಷ್ಟಿಕರ್ತ ಇಲ್ಲ, ಒಬ್ಬ ನಿಯಂತ್ರಕ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಆಲೋಚನೆ ಬರುತ್ತೆ. ಸೊ ಅದನ್ನ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಅದಕ್ಕೇನೆ ಇಲ್ಲಿ ಹರಿಭಕ್ತಿ ಸುಧೋದಯದಲ್ಲಿ ಪ್ರಹ್ಲಾದ ಮಹಾರಾಜ ನರಸಿಂಹನನ್ನ ಕುರಿತು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಸೊ ಈ ಭಕ್ತಿ ಸೇವೆಯನ್ನ ಮಾಡಿದ್ರೆ ನಮ್ಗೆ ಏನು ಅಂತಂದ್ರೆ ಈ ಪುರುಷಾರ್ಥಗಳು ಅಂದ್ರೆ ನಮ್ಮ ಧರ್ಮ ಅರ್ಥ ಕಾಮ ಮೋಕ್ಷಕ್ಕೋಸ್ಕರನೇ ನಾವು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀವಿ ಅಲ್ವಾ. ಸೊ ನಾವು ಧರ್ಮಯುತವಾಗಿ ಜೀವನವನ್ನ ಮಾಡಿ ಅದರಿಂದ ಏನೋ ಒಂದು ಅರ್ಥ ಬರುತ್ತೆ. ಆ ಒಂದು ಹಣದಿಂದ ನಾವು ನಮ್ಮೆಲ್ಲ ಕಾಮನೆಗಳನ್ನ ತೀರಿಸ್ಕೊಂಡು ಕೊನೆಗೆ ನಾವು ಮೋಕ್ಷಕ್ಕೆ ಹೋಗ್ಬೇಕು ಅನ್ನೋದೇ ನಮ್ಮ ಒಂದು ಗುರಿ, ನಮ್ಮ ವೇದಗಳ ಗುರಿ ಇರೋದು ಅಲ್ವಾ. ಸೊ ಈ ಸುಖವೆಲ್ಲವೂ ಸಹ ಭಕ್ತಿ ಯೋಗ ಮಾಡಿದ್ರೆ ಸಿಕ್ಕುತ್ತೆ ಅಲ್ವಾ. ಸೊ ನಾನು ಇದಕ್ಕಿಂತ ಮುಂಚೆ ಹೇಳಿರೋ ಹಾಗೇನೆ ನಮ್ಮ ಹತ್ರ 100 ರೂಪಾಯಿ ನೋಟ್ ಇದೆ ಅಂದ್ರೆ ಏನ್ ಅರ್ಥ, 50 ರೂಪಾಯಿನೂ ಇದೆ, 25 ರೂಪಾಯಿ ಇದೆ ಅಂತ. ಸೊ ಇವಾಗ ಭಕ್ತಿ ಸೇವೆ ಮಾಡ್ತಾ ಇದ್ದಾಗ ನಮ್ಗೆ ಏನ್ ಸುಖ ಸಿಗುತ್ತೋ ಆ ಸುಖದಲ್ಲಿ ಎಲ್ಲ ತರ ಸುಖನೂ ಇರುತ್ತೆ. ಅವ್ರಿಗೆ ಆ ಮೋಕ್ಷನು ತಾನಾಗ್ತಾನೆ ಬರುತ್ತೆ. ಈ ಅಣಿಮಾ ಸಿದ್ಧಿ ಇದೆಲ್ಲ ಏನು ಅಷ್ಟಸಿದ್ಧಿಗಳಿದೆಯೋ ಅವೆಲ್ಲವೂ ತಾನಾಗ್ತಾನೆ ಬರುತ್ತೆ. ಮತ್ತೆ ಧರ್ಮಾರ್ಥ ಕಾಮ ಮೋಕ್ಷ ಅದರಿಂದ ಬರುವಂತ ಸುಖನೂ ಸಹ ಅವ್ರಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಆದ್ರೆ ಶುದ್ಧ ಭಕ್ತ ಯಾವತ್ತೂ ಸಹ ಈ ಸಿದ್ಧಿಗಳನ್ನ ಪಡ್ಕೋಬೇಕು ಅಂತ ಅಪೇಕ್ಷಿಸೋದಿಲ್ಲ. ಸೊ ಅದಕ್ಕೆ ನಮ್ಗೆ ಪ್ರಭುಪಾದರು ಒಂದ್ಸತಿ ಅವರು ಗಂಗಾ ನದಿನ ದಾಟ್ಬೇಕಾಗಿರತ್ತಂತೆ. ಅಲ್ಲಿ ಕುತ್ಕೊಂಡು ಕಾಯ್ತಾ ಇರ್ತಾರಂತೆ ಒಂದು ಬೋಟ್ ಬರ್ಲಿ ಅಂತ ಹೇಳ್ಬಿಟ್ಟು. ಆ ಸಮಯದಲ್ಲಿ ಒಬ್ಬ ಇದೇ ತರ ಸಿದ್ಧ ಪುರುಷ ಬರ್ತಾರಂತೆ. ಬಂದ್ಬಿಟ್ಟು ಅವ್ರ ಬಗ್ಗೆ ಹೇಳ್ಕೊತಾರಂತೆ, ನಾನು 20 ವರ್ಷ ಸಾಧನೆ ಮಾಡಿ ನಾನು ನೀರಿನ ಮೇಲೆ ನಡೆಯುವಂತಹ ಕಲೆಯನ್ನ ನಾನು ಕಲ್ತ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅವಾಗ ಹೌದಾ ಅಂತ ಹೇಳ್ಬಿಟ್ಟು ಪ್ರಭುಪಾದ್ರಿಗೆ ಏನು ಆಶ್ಚರ್ಯ ಆಗೋದಿಲ್ಲ. ಯಾಕಂದ್ರೆ ಅಂತಹ ಸಿದ್ಧಿಗಳಿಂದ ಏನು ಉಪಯೋಗ ಇಲ್ಲ ಅಂತ ಅವ್ರಿಗೆ ಗೊತ್ತು. ಅಂದ್ರೆ ಅವನು ಈ ಒಬ್ಬ ವ್ಯಕ್ತಿ ತನ್ನ ಸಮಯವನ್ನ ಜ್ಞಾನವನ್ನ ಎಲ್ಲ ವ್ಯರ್ಥ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅವಾಗ ಬೋಟ್ ಬರುತ್ತಂತೆ. ಅದಾದ್ಮೇಲೆ ಪ್ರಭುಪಾದರು ಅದ್ರಲ್ಲಿ ಕುತ್ಕೊಳಕ್ ಹೋದಾಗ 2 ರೂಪಾಯಿ ನೋಟ್ ಕೊಡ್ತಾರಂತೆ ಅವ್ರಿಗೆ, ಆ ಬೋಟ್ ಅನ್ನ ಓಡಿಸೋನ್ಗೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರಂತೆ, ಸೊ ನಾನು 20 ವರ್ಷವನ್ನ ಈ ಒಂದು ಸಿದ್ಧಿಯನ್ನ ಪಡ್ಕೊಳ್ಲಿಕ್ಕೆ ನಾನು ವ್ಯರ್ಥ ಮಾಡಿಲ್ಲ ನೋಡಿ. 2 ರೂಪಾಯಿ ಕೊಟ್ರೇನೆ ನಾನು ಈ ದಡದಿಂದ ಆ ದಡಕ್ಕೆ ಈ ವ್ಯಕ್ತಿ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ನಾನು ಯಾಕಷ್ಟು ಸಮಯವನ್ನ ನಾನು ವ್ಯರ್ಥ ಮಾಡ್ಲಿ, ನಾನು ಆ ಒಂದು ಸಮಯವನ್ನ ಕೃಷ್ಣ ಪ್ರಜ್ಞೆಗೋಸ್ಕರ ನಾನು ಉಪಯೋಗಿಸಿದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಅಂದ್ರೆ ನೋಡಿ ಅಲ್ವಾ, ಆ ಸಿದ್ಧಿಯಿಂದ ಏನ್ ಪ್ರಯೋಜನ ಆಯ್ತು ಅಲ್ವಾ. ಆ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗ್ಲಿಕ್ಕೆ 2 ರೂಪಾಯಿ ಸಾಕು ಅಲ್ವಾ. ಅದಕ್ಕೆ ಅವನು 20 ವರ್ಷ ತನ್ನ ಸಮಯವನ್ನ ಅತ್ಯಮೂಲ್ಯ ಮಾನವ ಜೀವನವನ್ನ ಅವನು ವ್ಯರ್ಥ ಮಾಡ್ಬಿಟ್ಟಿದ್ದಾನೆ ಅಲ್ವಾ. ಅದಕ್ಕೆ ಈ ಸಿದ್ಧಿಗಳಿಂದ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಯಾವ ಶುದ್ಧ ಭಕ್ತರು ಸಹ ಯಾವುದೇ ಒಂದು ಸಿದ್ಧಿ ಬೇಕು ಅಂತ ಅಪೇಕ್ಷಿಸುದಿಲ್ಲ. ಆದ್ರೆ ಅವರಿಗೆ ಅದೆಲ್ಲ ಸಿದ್ಧಿಗಳಿರುತ್ತೆ, ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅದೆಲ್ಲ ಸಿದ್ಧಿಗಳಿರುತ್ತೆ, ಅದು ಯಾವುದನ್ನು ಅವರು ಉಪಯೋಗಿಸೋದು ಇಲ್ಲ, ಅವರು ಬಯಸೋದು ಇಲ್ಲ. ಮತ್ತೆ ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ಸುಖ ಅದನ್ನ ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಅಂತಂದ್ರೆ ಒಂದು ಕಡಲಿಗೆ ಹೋಲಿಸ್ತಾ ಇದ್ದಾರೆ. ಅಂದ್ರೆ ಒಂದು ಸಮುದ್ರಕ್ಕೆ ಹೋಲಿಸ್ತಾ ಇದ್ದಾರೆ ಅಲ್ವಾ. ಸಮುದ್ರದ ಆಳ ಅಗಲ ಯಾರು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದೇ ಈ ಒಂದು ಕೃಷ್ಣ ಪ್ರೇಮದ ಒಂದು ಸಾಗರ ಏನಿದೆ, ಇದೀಗ ಭಕ್ತಿ ರಸ ಅಮೃತ ಸಿಂಧು. ಈ ಸಿಂಧು ನಾವೇನ್ ಕಲ್ತ್ಕೊಳಕ್ ಹೊರಟಿದೀವಿ, ಆ ಸಿಂಧುವಿನ ಆಳ ಅಗಲ ಯಾರು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾವು ನಮ್ಮ ಮಕ್ಕಳಿಗೆ ಒಂದು ಪೊಯಮನ್ನ ನಾವು ಹೇಳ್ಕೊಡ್ತೀವಿ, ಕೃಷ್ಣಾಸ್ ಲವ್ ಈಸ್ ಸೋ ವಂಡರ್ಫುಲ್. ಓಕೆ, ಅಂದ್ರೆ ಎಷ್ಟು ಆಳ ಇದೆ, ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಎಷ್ಟು ಅಗಲ ಇದೆ ಅದನ್ನು ಸಹ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಅವರಿಗೆ, ಆ ಮಕ್ಕಳಿಗೆ ಆ ಒಂದು ಭಜನ್ ಮೂಲಕ ನಾವು ಅರ್ಥ ಮಾಡಿಸ್ತೀವಿ. ಸೊ ಅದೇ ತರ ಅದಕ್ಕೆ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಆ ಕೃಷ್ಣ ಪ್ರಜ್ಞೆಯಲ್ಲಿ ಸಿಗುವಂತ ಸುಖ ಒಂದು ಕಡಲಿಗೆ ಹೋಲಿಸ್ತಾ ಇದ್ದಾರೆ. ಕಡಲಿನಷ್ಟು ಸುಖ, ಅದರ ಆಳ ಅಂತ ಅಂದ್ರೆ ಅದರ ಆಳ ಅಗಲ ಯಾರು ಅದನ್ನ ಅಳಿಲಿಕ್ಕೆ ಆಗೋದಿಲ್ಲ. ಆದ್ರೆ ಈ ಬೇರೆ ಯಾವೆಲ್ಲ ಸುಖಗಳು, ಆ ಕರ್ಮಿಗಳು ಪಡುವಂತ ಸುಖ, ಆ ಕರ್ಮಕಾಂಡಿಗಳು ಪಡುವಂತ ಸುಖ, ಜ್ಞಾನಿಗಳು ಪಡೆಯುವಂತ ಸುಖ, ಮತ್ತೆ ಈ ಯೋಗ ಮಾರ್ಗದಲ್ಲಿ ಸಿದ್ಧಿಗಳನ್ನ ಪಡಿತಾರಲ್ಲ ಅದರಿಂದ ಬರುವಂತಹ ಸುಖ, ಇವೆಲ್ಲವೂ ಸಹ ಆ ಕಡಲಿನಲ್ಲಿ ಇರುವಂತಹ ಒಂದು ಹನಿಗೂ ಸಹ ಸಮ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇನ್ನೆಷ್ಟು
ಆ ಒಂದು ಕೃಷ್ಣ ಪ್ರೇಮ ಅಲ್ವಾ, ನಾವೆಲ್ಲನೂ ಸಹ ಅದನ್ನ ಪಡ್ಕೋಬೇಕು. ಆ ಪ್ರೇಮಾನಂದ, ಆತ್ಮಾನಂದ ಅಂತ ಏನು ಹೇಳ್ತಾ ಇದ್ದಾರೆ, ನಾವೆಲ್ಲನೂ ಸಹ ಅದನ್ನ ಅನುಭವಿಸ್ಬೇಕು ಅನ್ನೋದೇನೆ ಆ ಪ್ರಭುಪಾದರ ಇಚ್ಛೆ ಆಗಿದೆ. ಸೊ ಅದಕ್ಕೋಸ್ಕರ ಯಾರು ಭಕ್ತಿ ಸೇವೆಗೆ ಬರ್ತಾರೋ ಅವ್ರಿಗೆ ಯಾರಿಗೂ ಸಹ ಈ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಅವೆಲ್ಲವನ್ನ ಅವ್ರು ಹೊರ ಹಾಕ್ಬಿಡ್ತಾರೆ. ಅದಕ್ಕೆ ಅವ್ರಿಗೆ ಅದನ್ನ ಜುಜುಬಿ ಅನ್ಸುತ್ತೆ, ಅದರಿಂದ ಏನು ತುಚ್ಛ ಅಂತ ಅನ್ಸುತ್ತೆ. ಸೊ ಅದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದಾರೆ. ಮತ್ತೆ ನಮ್ಗೆ ಇಲ್ಲಿ ಇನ್ನ ಒಂದನ್ನ ಹೇಳ್ತಾ ಇದಾರೆ, ಕೋಲವೆಚ ಶ್ರೀಧರ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಆ ಸೊ ಕೋಲವೆಚ ಶ್ರೀಧರ ಅಂತ ಹೇಳ್ಬಿಟ್ಟು ಚೈತನ್ಯ ಚರಿತಾಮೃತದಲ್ಲಿ ಅವರು ಒಬ್ಬ ಭಕ್ತ. ಚೈತನ್ಯ ಮಹಾಪ್ರಭುಗಳು ಇನ್ನ ಅವರು ನಿಮಾಯ್ ಪಂಡಿತನಾಗಿರ್ತಾರೆ. ಅವ್ರು ಇನ್ನ ಸನ್ಯಾಸತ್ವವನ್ನು ತಗೊಂಡ್ರಲ್ಲ, ಆ ಸಮಯದಲ್ಲಿ ಅವರು ಅವ್ರ ಊರಲ್ಲಿ ಕೋಲವೆಚ ಶ್ರೀಧರ ಅಂತ ಹೇಳ್ಬಿಟ್ಟು ಇರ್ತಾರೆ. ಅವ್ರ ಹತ್ರ ದಿನಾ ಅವ್ರು ಹೋಗ್ತಾ ಇರ್ತಾರೆ. ಅವ್ರದ್ದು ಏನ್ ಕೆಲಸ ಅಂತಂತಂದ್ರೆ ಕೋಲವೆಚ ಶ್ರೀಧರ ಅವರು ಬಾಳೆ ಎಲೆಯಿಂದ ದೊನ್ನೆಗಳನ್ನ ಮಾಡ್ತಾ ಇರ್ತಾರೆ. ಮತ್ತೆ ಬಾಳೆಹಣ್ಣನ್ನು ಸಹ ಅವರು ವ್ಯಾಪಾರ ಮಾಡ್ತಾ ಇರ್ತಾರೆ. ಅವ್ರು ತುಂಬಾ ಬಡವನಾಗಿರ್ತಾರೆ. ಆದ್ರೂ ಸಹ ಅವ್ರಿಗೆ ಬರುವಂತಹ ಒಂದು ಆದಾಯದಲ್ಲಿ 50% ಅನ್ನ ಅವರು ಗಂಗಾ ಪೂಜೆಗೆ ಅವರು ಉಪಯೋಗಿಸ್ತಾ ಇರ್ತಾರೆ. ನಮಗೂ ಇದನ್ನೇ ನಮ್ಮ ಗ್ರಂಥದಲ್ಲಿ ಹೇಳಿರೋದು ಅಲ್ವಾ, ನಾವು ಗಳಿಸುವಂತಹ ಆದಾಯದಲ್ಲಿ 50% ನಾವು ಭಗವತ್ ಸೇವೆಗೆ ನಾವು ಉಪಯೋಗಿಸ್ಬೇಕು. ಇನ್ನು 50% ಅಲ್ಲಿ 25% ಅನ್ನ ನಮ್ಮ ಕುಟುಂಬಕ್ಕೆ ನಾವು ಉಪಯೋಗಿಸ್ಬೇಕು. ಮತ್ತೆ ಇನ್ನು 25% ಅನ್ನ ನಾವು ಆಪದ್ದನ ಅಂತ ಹೇಳ್ಬಿಟ್ಟು ನಾವು ಎತ್ತಿಡ್ಬೇಕು ಅಲ್ವಾ. ಸೊ ಅದೇ ತರ ಇವನು ತುಂಬಾ ಭಕ್ತನಾಗಿರ್ತಾನೆ. ಆಗ ಚೈತನ್ಯ ಮಹಾಪ್ರಭುಗಳು ಅವ್ರು ಯಾವಾಗ್ಲೂ ಅವ್ರನ್ನ ಒಂದ್ ಸ್ವಲ್ಪ ಗೊಳಾಕೋತಾ ಇರ್ತಾರೆ. ಅವ್ರ ಹತ್ರ ಏನೋ ತುಂಬಾ ಬಾರ್ಗೇನ್ ಮಾಡೋದು, ಕೊನೆಗೆ ಆ ಮಾತು ಈ ಮಾತು ಹೇಳ್ಬಿಟ್ಟು ಕೊನೆಗೆ ಅವನು ಫ್ರೀಯಾಗಿ ತಗೊಂಡೋಗ್ಬಿಡೋದು, ಈ ತರನೇ, ಅಥವಾ ಕಡಿಮೆ ದುಡ್ಡಿಗೆ ತಗೊಂಡೋಗ್ಬಿಡೋದು, ಇದೇ ತರ ದಿನಾ ಸತಾಯಿಸ್ತಾ ಇರ್ತಾನೆ. ಸೊ ಒಂದ್ ದಿವಸ ನಿಮಾಯ್ ಪಂಡಿತ್ತು ಕೋಲವೆಚ ಶ್ರೀಧರಿಗೆ ಹೇಳ್ತಾರೆ, ನನಗೆ ನಿನ್ನ ಭಕ್ತಿಯನ್ನು ನೋಡಿ ನನಗೆ ತುಂಬಾನೇ ಸಂತೋಷ ಆಗಿದೆ. ನಾನು ನಿನಗೆ ಏನಾದ್ರೂ ಒಂದು ವರವನ್ನ ಕೊಡ್ಬೇಕು ಅನ್ಕೊಂಡಿದೀನಿ, ನೀನ್ ಏನ್ ಬೇಕಾದ್ರೂ ಸಂಪತ್ತನ್ನ ಕೇಳ್ಕೊ ಅಂತ ಹೇಳಿದಾಗ ಕೋಲವೆಚ ಶ್ರೀಧರ ಅವರು 3 ಹೇಳ್ತಾರೆ. ನೋಡಿ, ನನಗೆ ಇವಾಗ ಇದೇ ಸ್ಥಿತಿ, ಅದು ಅದರಲ್ಲಿ ತುಂಬಾ ಸಂತೋಷವಾಗಿದ್ದೀನಿ, ನನಗೆ ಯಾವ ಸಂಪತ್ತು ಬೇಡ ಅಂತ ಬಿಟ್ಟು 2 ಹೇಳ್ತಾರೆ. ಯಾವ ಸಂಪತ್ತು ನನಗೆ ಬೇಡ, ಮತ್ತೆ ನನಗೆ ಇವಾಗ ಇರುವಂತ ಸ್ಥಿತಿ ನನಗೆ ತುಂಬಾ ಸುಖವಾಗಿದೆ. ಅಕಸ್ಮಾತ್ ನೀವು ನನಗೆ ಏನನ್ನಾದ್ರೂ ನೀವು ಕೊಡ್ಲೇಬೇಕು, ಅನುಗ್ರಹಿಸ್ಬೇಕು ಅಂತಂದ್ರೆ ನಿಮ್ಮ ಪಾದ ಕಮಲಗಳಲ್ಲಿ ನನಗೆ ಯಾವಾಗ್ಲೂ ಸಹ ನನ್ನ ಮನಸ್ಸು ಇರೋ ತರ ನನಗೆ ಒಂದು ಅನುಗ್ರಹವನ್ನ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ನಿಮಾಯ್ ಪಂಡಿತ ಯಾವಾಗ್ಲೂ ನನಗೆ ಬಂದು ಈ ತರ ನನ್ನ ಜೊತೆ ಅವನು ಈ ತರ ಏನು ಬಾರ್ಗೇನ್ ಮಾಡಿ ನನಗೇನಿಲ್ಲ ಒಂದು ಸಂತೋಷವನ್ನ ಕೊಡ್ತಾ ಇದ್ದಾರೆ ನಿಮಾಯ್ ಪಂಡಿತ, ಇದು ಯಾವಾಗ್ಲೂ ನನಗೆ ಶಾಶ್ವತವಾಗಿ ನನಗೆ ಸಿಗೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ಅವರು ಕೇಳ್ಕೊತಾರೆ. ಅಂದ್ರೆ ನೋಡಿ, ಕೋಲವೆಚ ಶ್ರೀಧರ ಎಷ್ಟು ಬಡವ ಅವನು ಅಲ್ವಾ, ಆದ್ರೆ ಅವನಿಗೆ ಏನೋ ಒಂದು ಸಂಪತ್ತನ್ನ ಕೊಡ್ತೀನಿ ಅಂತ ಹೇಳಿದ್ರು ಸಹ ನನಗೆ ಬೇಡ ಅಂತ ಹೇಳ್ತೇನೆ, ನನಗೆ ಸಂಪತ್ತಿನ ಆಸೆನೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ಭಕ್ತಿಯಲ್ಲಿ ಇದ್ದಾಗ ಯಾವುದು ಬೇಡ ಅನ್ಸುತ್ತೆ, ಯಾಕಂದ್ರೆ ಅವ್ರ ಆತ್ಮಾನಂದ, ಅವ್ರ ಆತ್ಮದಲ್ಲೇ ಸಂತೋಷವನ್ನ ಪಡ್ತಾ ಇದ್ದಾರೆ. ಅವ್ರಿಗೆ ಯಾವುದೋ ಒಂದು ಹೊರಗಿನ ವಸ್ತುವಿನಿಂದ ಸಂತೋಷ ಇಲ್ಲ, ಅದಕ್ಕೆ ಅವ್ರಿಗೆ ಯಾವುದ್ರ ಮೇಲೂ ಸಹ ಅವರಿಗೆ ಆಸೆ ಇಲ್ಲ, ಆ ಭಗವಂತನ ಪಾದ ಕಮಲಗಳಲ್ಲಿ ಶರಣಾಗೋದನ್ನ ಬಿಟ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಮ್ಗೆ ಇನ್ನೊಂದನ್ನ ಅರ್ಥ ಮಾಡಿಸಿದ್ರೆ, ಈ ನಾರದ ಪಂಚರಾತ್ರದಲ್ಲಿ ಹೇಳ್ತಾ ಇದ್ದಾರೆ, ಇವಾಗ ಒಬ್ಬ ರಾಣಿ ಏನಾದ್ರೂ ನಡ್ಕೊಂಡು ಹೋದ್ರೆ ಅವಳ ಹಿಂದೆ ಅವಳ ಸೇವಕಿಯರೆಲ್ಲರನ್ನು ಸಹ ತುಂಬಾ ಭಕ್ತಿಯಿಂದ ಗೌರವದಿಂದ ಅವಳನ್ನ ಅನುಸರಿಸ್ತಾರೆ ಅಲ್ವಾ. ಅದೇ ತರನೇ ಯಾರು ಇಲ್ಲಿ ಭಕ್ತಿ ಮಾಡ್ತಿದ್ದಾರೆ ಅಂತಂದ್ರೆ ಅವರ ಹಿಂದೆ ಈ ಒಂದು ಧರ್ಮಾರ್ಥ ಕಾಮ ಮೋಕ್ಷ ಪಂಚಮ ಅಂದ್ರೆ ಈ ಚತುರ್ವಿಧ ಪುರುಷಾರ್ಥಗಳು ಹಿಂದೆ ಬರುತ್ತಂತೆ, ಹಿಂಬಾಲಿಸ್ಕೊಂಡು ಬರುತ್ತಂತೆ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಲ್ಲವೂ ಸಹ ಭಕ್ತಿಯ ಹಿಂದೆ ಬರುತ್ತಂತೆ. ಸೊ ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಶುದ್ಧ ಭಕ್ತಿ ತುಂಬಾನೇ ಅದು ಸುದುರ್ಲಭ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲರಿಗೂ ಸಿಗೋದಿಲ್ಲ ಈ ಅವಕಾಶ, ಈ ಒಂದು ಶುದ್ಧ ಭಕ್ತಿ. ಅದಕ್ಕೆ ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ ಜೀವ ಗುರು ಕೃಷ್ಣ ಪ್ರಸಾದ ಪಾಯ ಭಕ್ತಿಲತಾ ಬೀಜ ಅಂತ ಹೇಳ್ತಾರೆ ಅಲ್ವಾ. ಸೊ ತುಂಬಾ ಸುದುರ್ಲಭ, ಇದು ಎಲ್ಲರಿಗೂ ಸಿಗೋದಿಲ್ಲ, ತುಂಬಾ ಅಪರೂಪ. ನೋಡಿ, ನಮ್ಗೆ ಇವಾಗ ಇದು ಸಿಕ್ಕಿದೆ ಅಂದ್ರೆ ನಾವೆಷ್ಟು ಪುಣ್ಯ ಮಾಡಿದೀವಿ, ಅದಕ್ಕೆ ಸೀರಿಯಸ್ ಆಗಿ ತಗೋಬೇಕು ಅಂತ ಹೇಳ್ಬಿಟ್ಟು ಅದಕ್ಕೇನೆ ಇಲ್ಲಿ ಹೇಳ್ತಾ ಇರೋದು. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸೊ ಆಧ್ಯಾತ್ಮಿಕ ಬದುಕಿನ ಪ್ರಾರಂಭದ ಹಂತದಲ್ಲಿ ಆತ್ಮ ಸಾಕ್ಷಾತ್ಕಾರದ ಉದ್ದೇಶವನ್ನ ಈಡೇರಿಸಿಕೊಳ್ಳಲು ಬೇರೆ ಬೇರೆ ತೆರನ ತಪಶ್ಚರ್ಯ, ದೇಹದಂಡನೆ ಮತ್ತಿತರ ಕ್ರಿಯೆಗಳ ಆಚರಣೆ ಇರುತ್ತದೆ. ಸೊ ಇವಾಗ ಗೊತ್ತಾಗುತ್ತೆ ನನ್ನ ದೇಹ ಅಲ್ಲ, ನನ್ನ ಆತ್ಮ ಅಂತ ಗೊತ್ತಾಗುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಎಷ್ಟೊಂದ್ ತರದ ತಪ, ದೇಹದಂಡನೆ, ಇಂಥರದೆಲ್ಲ ನಾವು ಮಾಡ್ತೀವಿ. ಸೊ ಈ ತರದೆಲ್ಲ ಮಾಡಿದ್ರು ಸಹ ಸೊ ಅವರು ಭಕ್ತಿ ಸೇವೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದು ನಾವು ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ನಾವು ಯಜ್ಞ, ದಾನ, ತಪ ಏನೆಲ್ಲಾ ಮಾಡಿದ್ರು, ವೇದಾಧ್ಯಯನ ಮಾಡಿದ್ರು ಸಹ ಭಕ್ತಿ ಮಾರ್ಗಕ್ಕೆ ಬಂದ್ಬಿಡ್ತೀವಿ ಇವತ್ತಲ್ಲ ನಾಳೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಗ್ಯಾರಂಟಿ ಇಟ್ಕೊಳ್ಲಿಕ್ಕೆ
ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ಹೇಗೆ ನಾವು ಭಕ್ತಿ ಸೇವೆಗೆ ಬರ್ಲಿಕ್ಕೆ ಸಾಧ್ಯ ಅಲ್ವಾ? ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಭಕ್ತಿ ಸೇವೆಗೆ ಬರ್ಬೇಕು ಅಂತಂತಂದ್ರೆ ಆ ಒಬ್ಬ ಶುದ್ಧ ಭಕ್ತನ ಕೃಪೆಯಿಂದ ಮಾತ್ರನೇ ಸಾಧ್ಯ ಅಂತ ಹೇಳ್ತಾರೆ. ನಾವಿವಾಗ ನಾರದ ಮಹರ್ಷಿನ ನೋಡಿದ್ವಿ. ನಾರದ ಮಹರ್ಷಿ ಅವರು ತಮ್ಮ ಹಿಂದಿನ ಜನ್ಮದಲ್ಲಿ ಅವರು ಒಬ್ಬ ಏನು ಏನ್ ಹೇಳ್ತಾರೆ, ಅವರ ತಾಯಿ ದಾಸಿ ಪುತ್ರನಾಗಿರ್ತಾನೆ ಅಲ್ವಾ. ಅವ್ರ ತಾಯಿ ಒಂದು ಆಶ್ರಮದಲ್ಲಿ ಕೆಲಸ ಮಾಡ್ತಿರ್ತಾಳೆ. ಆ ಚಾತುರ್ಮಾಸ ಸಮಯ ಬಂದಾಗ ಆ ಒಂದು ಆಶ್ರಮಕ್ಕೆ ವೇದಾಂತಿಗಳು ಬರ್ತಾರೆ ಅಲ್ವಾ. ವೇದಾಂತಿಗಳು ಬಂದಾಗ ಅವರು 4 ತಿಂಗಳ ಕಾಲ ಅವರು ಭಗವಂತನ ನಾಮ ರೂಪ ಗುಣ ಲೀಲೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ. ಅವರ ಸೇವೆಯನ್ನ ಈ ದಾಸಿ ಮಾಡ್ತಾ ಇರ್ತಾಳೆ. ದಾಸಿ ಪುತ್ರನಾಗಿ ನಾರದರಿರ್ತಾರೆ ಅಲ್ವಾ. 5 ವರ್ಷದ ಬಾಲಕ ಅವನು ಸಹ ಅವ್ರಿಗೆ ಪರಿಚರ್ಯವನ್ನ ಮಾಡ್ತಾ ಇರ್ತಾನೆ. ಮತ್ತೆ ಅವರ ಒಂದು ಪರ್ಮಿಷನ್ ತಗೊಂಡು ಅವರ ಎಂಜಲನ್ನ ಅವನು ಸ್ವೀಕರಿಸ್ತಾನೆ ಅಲ್ವಾ. ಮತ್ತೆ ಹರಿನಾಮ ಅವ್ರ ಜೊತೆ ಕುತ್ಕೊಂಡೇ ಆ ಒಂದು ಭಗವಂತನ ಬಗ್ಗೆ ಕೇಳಿಸ್ಕೊತಾ ಇರ್ತಾನೆ, ಶ್ರವಣವನ್ನ ಮಾಡ್ತಿರ್ತಾನೆ ಅಲ್ವಾ. ಇವಾಗ ಅವ್ರಿಗೆ ನಾರದರಿಗೆ ಈಗ ಆ ಒಂದು ಭಕ್ತರ ಒಂದು ಪಾದದ ಧೂಳು ಸಿಕ್ತು ಅಲ್ವಾ. ಅದಕ್ಕೆ 3 ಹೇಳ್ತಾರೆ ನಮ್ಗೆ ಚೈತನ್ಯ ಚರಿತಾಮೃತದಲ್ಲಿ. ಭಕ್ತರ ಪಾದದ ಧೂಳು, ಮತ್ತೆ ಭಕ್ತರ ಒಂದು ಏನು ಅವರ ಕಾಲನ್ನ ತೊಳೆದಾಗ ಜಲ ಸಿರುತ್ತಲ್ಲ ಆ ಜಲ, ಮತ್ತೆ 3ನೇದು ಅವರು ತಿಂದು ಬಿಟ್ಟಿರುವಂತಹ ಅದಕ್ಕೆ ಉಚ್ಚಿಷ್ಟ ಅಂತ ಕರಿತೀವಿ, ಆ ಭಕ್ತರ ಉಚ್ಚಿಷ್ಟ. ಈ 3 ನಾವು ಸ್ವೀಕಾರ ಮಾಡಿದ್ರೆ ನಾವು ಭಕ್ತಿ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಗುರು ಕೃಷ್ಣ ಕೃಪೆ ಆಗದ ಹೊರತು ನಾವು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಯಜ್ಞ ದಾನ ತಪ ವೇದಾಧ್ಯಯನ ಏನನ್ನೇ ಮಾಡಿದ್ರು ನಾವು ಭಕ್ತಿ ಮಾರ್ಗದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೇನೆ ಇಲ್ಲಿ ನಮ್ಗೆ ಏನನ್ನ ಹೇಳ್ತಿದ್ದಾರೆ, ಶುದ್ಧ ಭಕ್ತನಾದ ಗುರುವಿನ ಕೃಪೆಯಿಂದ ಹಾಗೂ ಕೃಷ್ಣನ ಕೃಪೆಯಿಂದ ವ್ಯಕ್ತಿಯು ಭಕ್ತಿ ಸೇವೆಯ ನೆಲವನ್ನ ಮುಟ್ಟಬಹುದು, ಅನ್ಯ ಮಾರ್ಗವಿಲ್ಲ ಅಂತ ಹೇಳ್ತಾರೆ. ನೋಡಿ, ಇನ್ ಯಾವುದೇ ಒಂದು ಮಾರ್ಗ ಇಲ್ಲ ಅಂತ ಹೇಳ್ತಿದ್ದಾರೆ. ನಾವು ಆ ಭಕ್ತನ ಒಂದು ಪಾದ ಧೂಳು ಅಥವಾ ಭಕ್ತನ ಕೃಪೆಗೆ ನಾವು ಪಾತ್ರರಾಗ್ಬೇಕು. ಅದಕ್ಕೆ ನಮ್ಗೆ ಏನನ್ನ ಹೇಳ್ತಾರೆ, ಅದಕ್ಕೆ ನಮ್ಗೆ ಗೊತ್ತಿರಲ್ಲ ವೈಷ್ಣವರು ಯಾರು, ಶುದ್ಧ ಭಕ್ತರು ಯಾರು ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ಎಲ್ಲರನ್ನೂ ಸಹ ನಾವು ಭಕ್ತರಾಗಿ ನಾವು ನೋಡ್ಬೇಕು. ಎಲ್ಲರಿಗೂ ಸಹ ನಾವು ಒಳಿತನ್ನೇ ಬಯಸ್ಬೇಕು, ನಾವು ಅವರಿಗೆ ಸಹಾಯವನ್ನ ಮಾಡ್ಬೇಕು. ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ, ಇವಾಗ ನಾವ್ ಹೆಂಗ್ ಭಕ್ತಿ ಮಾರ್ಗಕ್ಕೆ ಬಂದಿದ್ದೀವಿ ಗೊತ್ತಿಲ್ಲ ಅಲ್ವಾ. ನಾವ್ ಇವಾಗ ಫಾರ್ ಎಕ್ಸಾಂಪಲ್ ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಯಾರಿಗೋ ಒಬ್ರಿಗೆ ನಾವು ಎದ್ದು ಜಾಗ ಕೊಟ್ಟಿರ್ಬೋದು, ಅವರು ಭಗವಂತನ ಶುದ್ಧ ಭಕ್ತರಾಗಿರ್ಬೋದು ಅಲ್ವಾ. ಸೊ ಈ ತರ ನಮ್ಗೆ ಕಾರಣ ಗೊತ್ತಿಲ್ಲ, ಏನಕ್ಕೆ ನಾವು ಈ ಒಂದು ಭಕ್ತಿ ಮಾರ್ಗಕ್ಕೆ ಬಂದಿದೀವಿ, ಅದೇನ್ ಸುಕೃತಿ ಮಾಡಿದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಅದಕ್ಕೆ ಕಾರಣ ಏನು ಅಂತ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಒಂದು ಗುರುವಿನ ಕೃಪೆ ಆಗದ ಹೊರತು ಸೊ ನಮ್ಗೆ ಭಕ್ತಿ ಮಾರ್ಗಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಮ್ಗೆ ಅದಕ್ಕೆ ಎಷ್ಟೊಂದು ನಿದರ್ಶನವನ್ನ ನಾವು ನೋಡ್ಬೋದು. ಈಗ ಮೃಗಾರಿ ಅಲ್ವಾ, ಮೃಗಾರಿ ನಾರದರ ಸಂಪರ್ಕಕ್ಕೆ ಬಂದಿದ್ದಕ್ಕೆ ನೋಡಿ ಅವನು ಭಕ್ತಿಗೆ ಬಂದ್ಬಿಡ್ತಾನೆ ಅಲ್ವಾ. ಅವನು ಎಂತಹ ಕ್ರೂರಿ ಅಲ್ವಾ, ಎಲ್ಲಾ ಪ್ರಾಣಿಗಳನ್ನ ಅರ್ಧಬರ್ಧ ಸಾಯಿಸ್ತಾ ಇರ್ತಾನೆ. ಮತ್ತೆ ರತ್ನಾಕರ ಅಲ್ವಾ, ವಾಲ್ಮೀಕಿ ಅವರನ್ನು ಸಹ ದರೋಡಕರನಾಗಿರ್ತಾನೆ. ಅವನು ಸಹ ನಾರದರ ಸಂಪರ್ಕಕ್ಕೆ ಬಂದಿದ ತಕ್ಷಣ ಅವನು ಭಕ್ತಿ ಮಾರ್ಗಕ್ಕೆ ಬರ್ತಾನೆ ಅಲ್ವಾ. ಅಂದ್ರೆ ಆ ಶುದ್ಧ ಭಕ್ತರ ಒಂದು ಆ ಪಾದ ಧೂಳು ಅಥವಾ ಅವರ ಜಲ ಅಥವಾ ಅವರ ಕೃಪೆ ಅಥವಾ ಅವ್ರ ಉಚ್ಚಿಷ್ಟ ಇದನ್ನ ಸ್ವೀಕರಿಸದ ಹೊರತು ನಾವು ಭಕ್ತಿ ಮಾರ್ಗಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಅದೇ ತರ ಇಲ್ಲಿ ಭಕ್ತಿ ಸೇವೆ ಎಷ್ಟು ಅಪರೂಪ ಅಂದ್ರೆ ಇಲ್ಲಿ ತಂತ್ರಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ, ಶಿವ ಸತಿಗೆ ಹೇಳ್ತಾ ಇದ್ದಾರೆ, ಪ್ರಿಯೆ, ವ್ಯಕ್ತಿಯು ಜ್ಞಾನದ ವಿವಿಧ ಅಂಗಾಂಗಗಳನ್ನ ವಿಶ್ಲೇಷಿಸಬಲ್ಲ ದಾರ್ಶನಿಕನಾಗಿದ್ದರೆ ಅವನು ಐಹಿಕ ಬಂಧನದಿಂದ ಬಿಡುಗಡೆ ಪಡೆಯಬಲ್ಲ. ವೇದೋಕ್ತ ಕರ್ಮಕಾಂಡೀಯ ಯಜ್ಞಗಳನ್ನು ಮಾಡುವುದರಿಂದ ವ್ಯಕ್ತಿಯು ಧಾರ್ಮಿಕನ ನೆಲೆ ಮುಟ್ಟಬಲ್ಲ, ತನ್ಮೂಲಕ ಐಹಿಕ ಸುಖಭೋಗಗಳನ್ನ ಸಂಪೂರ್ಣವಾಗಿ ಸಾಧಿಸಬಲ್ಲ. ಆದರೆ ಇಂತಹ ಪ್ರಯತ್ನಗಳು ವ್ಯಕ್ತಿಗೆ ಪ್ರಭುವಿನ ಸೇವೆಯ ಯೋಗವನ್ನ ಕರುಣಿಸಲಾರವು ಅಂತ ಹೇಳ್ತಾರೆ. ನೋಡಿ, ಇವಾಗ ವೇದೋಕ್ತ ಅಂದ್ರೆ ಕರ್ಮಕಾಂಡಗಳನ್ನ ಮಾಡಿದ್ರೆ ಅವನ್ ಬೇಕಾದ್ರೆ ಉನ್ನತ ಲೋಕಕ್ಕೆ ಹೋಗ್ಬೋದು, ಅಥವಾ ಅವನು ಒಬ್ಬ ಜ್ಞಾನಿಯಾಗಿದ್ರೆ ಅವನು ಈ ಐಹಿಕ ಬಂಧನದಿಂದ ಅವನು ಮುಕ್ತನಾಗ್ಬೋದು, ಅಥವಾ ಒಬ್ಬ ಕರ್ಮಿಯಾಗಿದ್ರೆ ಅವನು ಐಹಿಕ ಸಂಪತ್ತನ್ನೆಲ್ಲ ಅವನು ಪಡಿಬಹುದು. ಆದ್ರೆ ಅವನು ಭಕ್ತನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಭಕ್ತಿ ಸೇವೆಯ ಕಡೆಗೆ ನೆಲೆಗೆ ಬರ್ಲಿಕ್ಕೆ ಅವನು ಸಾಧ್ಯ ಇಲ್ಲ. ಸಹಸ್ರ ಜನ್ಮಗಳನ್ನ ಎತ್ತಿ ಅವನು ಏನೆಲ್ಲ ಪ್ರಯತ್ನ ಪಟ್ರು ಸಹ ಅವನು ಭಕ್ತಿ ಸೇವೆಗೆ ಅವನಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ವ್ಯಕ್ತಿಗತ ಪ್ರಯತ್ನಗಳಿಂದಾಗಲಿ ಅಥವಾ ಮಹಿಮಾವಂತರ ಉಪದೇಶಗಳಿಂದಾಗಲಿ ವ್ಯಕ್ತಿಯು ಭಕ್ತಿ ಸೇವೆ ನೆಲೆಯನ್ನು ತಲುಪಲಾರನೆಂದು ಪ್ರಹ್ಲಾದ ಮಹಾರಾಜನು ಸ್ಥಿರಪಡಿಸುವ ಸಂಗತಿ ಶ್ರೀಮದ್ ಭಾಗವತದಲ್ಲಿದೆ. ಸೊ ಅದಕ್ಕೆ ಇಲ್ಲಿ ಪ್ರಹ್ಲಾದ ಮಹಾರಾಜ ಹೇಳ್ತಾ ಇದ್ದಾರೆ, ಸೊ ನಾವೇ ಸ್ವಪ್ರಯತ್ನ ಮಾಡಿದ್ರೆ ಆಗ್ಲಿ ಅಥವಾ ಇನ್ಯಾವುದೋ ಒಂದು ಉಪದೇಶವನ್ನ ಕೇಳಿದ್ರೆ ಆದ್ರೂ ನಾವು ಈ ಭಕ್ತಿ ಸೇವೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಶುದ್ಧ ಭಕ್ತನ ಪಾದಧೂಳಿನ ಆಶೀರ್ವಾದ ಸಿಗ್ಬೇಕು ನಮ್ಗೆ. ಅವಾಗಷ್ಟೇ ನಮ್ಮ ಈ ಐಹಿಕ ಕಲ್ಮಶ ಏನಿದೆ, ನಾನು ಒಡೆಯ ಆಗ್ಬೇಕು, ಎಲ್ಲವನ್ನ ಅನುಭವಿಸ್ಬೇಕು ಅಂತ ಒಂದು ಕಲ್ಮಶ ಏನ್ ಇಟ್ಕೊಂಡಿದೀವೋ ಅದರಿಂದ ನಾವು ಮುಕ್ತರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಪ್ರಭುಪಾದ್ರೂ ಅಷ್ಟೇ ಒಂದ್ಸತಿ ಅವರು ಇದು ಫ್ಲೈಟ್ ಅಲ್ಲಿ ಅವರು ಪ್ರಯಾಣ ಮಾಡ್ತಾ ಇದ್ದಾಗ
ಅವರು ಫ್ಲೈಟ್ ಅಲ್ಲಿ ಕೊಡೋ ಆಹಾರವನ್ನ ತಿನ್ನೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಅವರು ಅವಲಕ್ಕಿನೋ ಅಥವಾ ಪುರಿ ಅದನ್ನ ಅವರು ಒಂದು ಪೇಪರ್ ಪ್ಲೇಟ್ ಅಲ್ಲಿ ಇಟ್ಕೊಂಡು ತಿಂತಾ ಇರ್ತಾರಂತೆ. ಆಗ ಆ ಒಂದು ಗಗನ ಸಖಿಗೆ ಆಶ್ಚರ್ಯ ಆಗುತ್ತಂತೆ, ಇದೇನಿದು ಪುರಿ, ಅವಳು ನೋಡೇ ಇರೋದಿಲ್ಲ. ಅವಳು ಪ್ರಭುಪಾದರನ್ನ ಕೇಳ್ದಲೆ ಆ ಪ್ರಭುಪಾದರು ತಿಂತಾರೋ ಪ್ಲೇಟ್ ಅಲ್ಲಿ ಕೈ ಹಾಕ್ಬಿಟ್ಟು ಅವಳು ಒಂದು ಮುಷ್ಟಿ ಅವಳು ತಿನ್ಕೊಂಡ್ಬಿಡ್ತಾಳೆ. ಆ ಒಂದು ಪುರಿಯನ್ನ ಅವಳಿಗೆ ತಿನ್ಬೇಕು ಅನ್ಸುತ್ತೆ, ತಿನ್ಕೊಂಡ್ಬಿಡ್ತಾಳೆ. ಅದಾದ್ಮೇಲೆ ಹಲವಾರು ವರ್ಷಗಳಾದ್ಮೇಲೆ ಪ್ರಭುಪಾದರ ಜೊತೆ ಅವರ ಶಿಷ್ಯ ಇರ್ತಾರಲ್ಲ, ಆ ಶಿಷ್ಯ ಆ ಗಗನಸಖಿಯನ್ನ ಭೇಟಿ ಆಗ್ತಾರೆ. ಭೇಟಿ ಆಗಿದಾಗ ಅವಳು ಗಗನಸಖಿ ಹೇಳ್ತಾಳೆ, ನಿಮ್ಗೆ ನನ್ನನ್ನ ನೆನಪು ಇಲ್ದಲೇ ಇರ್ಬೋದು, ಆದ್ರೆ ನಾನು ನಿಮ್ಮನ್ನ ಗುರುತಿಸ್ತಾ ಇದ್ದೀನಿ. ಸೊ ನಾನು ಗೊತ್ತಿಲ್ಲ ನನಗೆ ಯಾವ ಒಂದು ಸುಕೃತಿಯಿಂದ ನಾನು ಈಗ ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀನಿ ಗೊತ್ತಿಲ್ಲ, ನಾನು ಇವಾಗ ಕೃಷ್ಣ ಭಕ್ತಿಯನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾಳಂತೆ ಹಲವಾರು ವರ್ಷಗಳಾದ್ಮೇಲೆ. ಅಂದ್ರೆ ನೋಡಿ, ಅವರು ಆ ಶುದ್ಧ ಭಕ್ತನ ಆ ಒಂದು ಉಚ್ಚಿಷ್ಟವನ್ನ ಅವಳು ಸ್ವೀಕರಿಸಿದಾಳೆ. ಸೊ ಅದಕ್ಕೆ ಅವಳಿಗೆ ಆ ಒಂದು ಭಕ್ತಿ ಮಾರ್ಗಕ್ಕೆ ಬರ್ಲಿಕ್ಕೆ ಸಾಧ್ಯ ಆಯ್ತು. ಅಂದ್ರೆ ಎಲ್ಲರಿಗೂ ಸಾಧ್ಯ ಆಗತ್ತೆ ಅಂತ ಹೇಳೋದಿಲ್ಲ, ಅವರ ಮನಸ್ಸನ್ನು ಸಹ ಈ ತರ ಐಹಿಕ ಕಲ್ಮಶಗಳಿಂದ ಮುಕ್ತರಾಗಿರ್ಬೇಕು. ಸೊ ಅವಾಗ ಎರಡನ್ನೂ ಸಹ ಕೂಡುತ್ತೆ, ಆಗ ಅವರು ಭಕ್ತಿ ಮಾರ್ಗದಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇಲ್ಲಿ ನಮ್ಗೆ ಇನ್ನ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ರೆ, ಉಲ್ಲೇಖ ಕೊಡ್ತಾ ಇದ್ದಾರೆ. 5ನೇ ಸ್ಕಂದ 6ನೇ ಅಧ್ಯಾಯ 18ನೇ ಶ್ಲೋಕದಲ್ಲಿ ಒಂದು ಪ್ರಸಂಗವನ್ನ ಹೇಳ್ತಾ ಇದ್ದಾರೆ. ನಾರದ ಯುಧಿಷ್ಠಿರ ಮಹಾರಾಜನ ಕುರಿತು ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಎಷ್ಟು ನೋಡಿ, ಯಾರಿಗೆ ಸಿಗ್ದಲೇ ಇರುವಂತಹ ಒಂದು ಅದೃಷ್ಟ ಪಾಂಡವರಿಗೆ ಸಿಕ್ಕಿದೆ ಅಲ್ವಾ. ಕೃಷ್ಣ ಪಾಂಡವರಿಗೆ ಅವರು ಗುರುವಾಗಿ ಸಿಕ್ಕಿದ್ದಾರೆ, ಉಪದೇಶಕರಾಗಿ ಸಿಕ್ಕಿದ್ದಾರೆ, ಮತ್ತೆ ಪೂಜಾರ್ಹ ದೈವನಾಗಿ ಸಿಕ್ಕಿದ್ದಾರೆ, ಮತ್ತೆ ಸ್ನೇಹಿತರಾಗಿ ಸಿಕ್ಕಿದ್ದಾರೆ, ಸಂಬಂಧಿಯಾಗಿ ಅವರು ಸಿಕ್ಕಿದ್ದಾರೆ, ಅದ್ರ ಜೊತೆ ಅವರು ದೂತನಾಗಿ ಸಿಕ್ಕಿದ್ದಾರೆ, ಕೊನೆಗೆ ಸಾರಥಿಯಾಗಿ ಅವರು ಸಿಕ್ಕಿದ್ದಾರೆ ಅಲ್ವಾ. ಇದೆಲ್ಲ ಕೆಲಸಗಳನ್ನ ಅವರು ಮಾಡಿಕೊಟ್ಟಿದ್ದಾರೆ ಅಂದ್ರೆ ಪಾಂಡವರಿಗೆ. ಅಂದ್ರೆ ಅದಕ್ಕೆ ಅವರು ನಾರದರು ಹೇಳ್ತಾ ಇದ್ದಾರೆ ಯುಧಿಷ್ಠಿರ ಮಹಾರಾಜನಿಗೆ, ನೀನ್ ಎಷ್ಟು ಭಾಗ್ಯಶಾಲಿ, ಏಕೆಂದ್ರೆ ಪ್ರಭು ನಿನ್ನಲ್ಲಿ ತೋರುತ್ತಿರುವ ಅನುಗ್ರಹವು ಉಳಿದವರ ಪಾಲಿಗೆ ಕನಸಿನಲ್ಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಲ್ವಾ. ಈ ಪಾಂಡವರಿಗೆ ತೋರಿಸಿರುವಂತಹ ಒಂದು ಅನುಗ್ರಹ ಏನಿದೆ ಅದು ಯಾರಿಗೂ ಸಿಕ್ಕಿಲ್ಲ, ನಾವು ನೋಡ್ತಿರೋ ಹಾಗೇನೆ ಅಲ್ವಾ. ಸೊ ಅದಕ್ಕೋಸ್ಕರನೇ ಪ್ರಭು ಮುಕ್ತಿಯನ್ನ ಬೇಕಾದ್ರೆ ಸುಲಭವಾಗಿ ಕೊಟ್ಬಿಡ್ತಾನೆ ಯಾರಿಗಾದ್ರೂ, ಆದ್ರೆ ಭಕ್ತಿ ಸೇವೆಯನ್ನ ಅವನು ಯಾರಿಗೂ ಕೊಡೋದಿಲ್ಲ ಕೃಷ್ಣ. ಯಾಕೆ ಅಂತಂದ್ರೆ ಭಕ್ತಿ ಸೇವೆಗೆ ಏನು ಒಂದು ರಿಟರ್ನ್ ಅಂತಂದ್ರೆ ಕೃಷ್ಣ ತನ್ನನ್ನ ತಾನು ಮಾರ್ಕೊಂಡ್ಬಿಡ್ಬೇಕು. ಅಂದ್ರೆ ಆ ಒಂದು ಭಕ್ತ ಪರ್ಚೇಸ್ ಮಾಡ್ಬಿಡ್ತಾನೆ ಕೃಷ್ಣನನ್ನ. ಅದಕ್ಕೋಸ್ಕರ ಅಂದ್ರೆ ಭಕ್ತನ ಒಂದು ಹಿಡಿತಕ್ಕೆ ಬಂದ್ಬಿಡ್ತಾನೆ ಕೃಷ್ಣ. ಅದಕ್ಕೋಸ್ಕರ ಅವನು ಎಲ್ಲರಿಗೂ ಕೃಷ್ಣ ಆ ಭಕ್ತಿಯನ್ನ ಅವನು ಕೊಡೋದಿಲ್ಲ. ಸೊ ಅದಕ್ಕೇನೆ ಭಕ್ತಿ ಅನ್ನೋದು ತುಂಬಾನೇ ಅಪರೂಪ ಅಥವಾ ಅದು ವಿರಳ, ಸುದುರ್ಲಭ ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾರೆ. ಇವಾಗ ಈ ಒಂದು ಪಾಂಡವರಿಗೆ ಏನು ಒಂದು ಅನುಗ್ರಹ ಸಿಕ್ಕಿದ್ದು ಅದು ಎಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಮತ್ತೆ ಗೋಪಿಕಾಸ್ತ್ರೀಯರಿಗೆ, ಗೋಪ ಬಾಲಕರಿಗೆ ಅದೇನು ಸಿಕ್ಕಿದೆ ಆ ಒಡನಾಟ ಅದೆಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದು ತುಂಬಾ ಅಪರೂಪ. ಯಜ್ಞ, ದಾನ, ತಪ, ಕ್ರಿಯಾ ಏನ್ ಮಾಡಿದ್ರು ಸಹ ಅದು ಸಿಗೋದಿಲ್ಲ, ಆ ಗುರು ಕೃಷ್ಣ ಕೃಪೆ ಆಗದ ಹೊರತು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಮೋಕ್ಷ ಲಘುಕೃತ್ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಮುಕ್ತಿಯನ್ನ ಪಡೆಯೋದು, ಅದರ ಸುಖ. ಸೊ ಮುಕ್ತಿಯನ್ನು ಸಹ ಆ ಶುದ್ಧ ಭಕ್ತರು ಅವರು ಬಯಸೋದಿಲ್ಲ. ಸೊ ಮುಕ್ತಿಯಲ್ಲಿ ಸಿಗುವಂತಹ ಸಂತೋಷಕ್ಕೆ ಏನನ್ನ ಹೋಲಿಕೆ ಕೊಡ್ತಾ ಇದ್ದಾರೆ ಅಂತಂದ್ರೆ, ಈಗ ಒಂದು ಸಾಗರದಷ್ಟು ಈಗ ನಮ್ಗೆ ಭಕ್ತಿ ಮಾಡಿದ್ರೆ ಅದರ ಸಂತೋಷ ಸಾಗರದಷ್ಟು. ಆದ್ರೆ ಈ ಒಂದು ನಾವು ಮುಕ್ತಿ ಪಡೆದ್ರೆ, ಆ ಬ್ರಹ್ಮ ಜ್ಯೋತಿಯಲ್ಲಿ ಲೀನ ಆದ್ರೆ ಅದು ನಮ್ಗೆ ಎಷ್ಟು ಸುಖವನ್ನ ಕೊಡುತ್ತೆ ಅಂತಂದ್ರೆ ಆ ಸಾಗರದಲ್ಲಿರುವಂತಹ ಒಂದು ಹನಿಯಷ್ಟು ಸುಖವನ್ನ ಕೊಡುತ್ತೆ. ಮತ್ತೆ ನಮ್ಗೆ ಇನ್ನ ಪ್ರಹ್ಲಾದ ಮಹಾರಾಜ ಹೇಳ್ತಿರೋ ತರನೇ, ಈಗ ನಮಗೆ ಮುಕ್ತಿ ಸಿಕ್ಕಿದ್ರೆ ಅದರ ಸುಖ ಎಷ್ಟು ಅಂತಂದ್ರೆ, ಈಗ ಒಂದು ಕರು ಅದು ಒಂದು ನೆಲದಲ್ಲಿ ಅದು ಕಾಲನ್ನ ಇಟ್ಟಾಗ ಒಂದು ಗುಳಿ ಬೀಳುತ್ತೆ. ಆ ಗುಳಿಯಲ್ಲಿ ನೀರಿದ್ದಾಗ ಎಷ್ಟಿರುತ್ತೆ ನೀರು ಅಲ್ವಾ, ಅಷ್ಟು ನೀರಿಗೆ ಹೋಲಿಸ್ತಾ ಇದ್ದಾರೆ. ಅಷ್ಟೇ ಸುಖ. ಆದ್ರೆ ಈ ಒಂದು ಭಕ್ತಿಯಲ್ಲಿ ಸಿಗುವಂತಹ ಅದರ ಸುಖ, ಆನಂದ ಸಿಂಧು ಅಂದ್ರೆ ಸಾಗರದಷ್ಟು ವಿಶಾಲವಾಗಿ ಆಳವಾಗಿ ಅದು ಇದೆ ಆ ಕೃಷ್ಣನ ಆ ಒಂದು ಪ್ರೇಮಾನಂದ. ಮತ್ತೆ ಇನ್ನೊಂದು ಏನಕ್ಕೆ ಹೋಲಿಸ್ತಾ ಇದ್ದಾರೆ ಅಂತಂದ್ರೆ, ಅದು ಎಷ್ಟು ತುಚ್ಛ ಅಂತಂದ್ರೆ ಆ ಬೀದಿಯಲ್ಲಿ ಇರುವಂತಹ ಒಂದು ಹುಲ್ಲಿಗೆ ಹೋಲಿಸ್ತಾ ಇದಾರಲ್ವಾ. ಒಂದು ಬೀದಿಯಲ್ಲಿ ಏನಾದ್ರು ಒಂದು ಹುಲ್ಲು ಬಿದ್ದರೆ ನಾವು ಅದಕ್ಕೆ ಏನಾದ್ರು ಒಂದು ಬೆಲೆ ಕೊಡ್ತೀವಾ? ಇಲ್ಲ, ಅಷ್ಟು ಅದು ತುಚ್ಛ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಒಂದು ಮುಕ್ತಿಯಿಂದ ಸಿಗುವಂತಹ ಸುಖ. ಅದಕ್ಕೇನೆ ಶುದ್ಧ ಭಕ್ತರು ಮುಕ್ತಿಯನ್ನ ಅವರು ಬೇಡೋದಿಲ್ಲ. ಮತ್ತೆ ನಾವು ಇದಕ್ಕಿಂತ ಮುಂಚೆ ನಾವು ಚರ್ಚೆ ಮಾಡಿರೋ ಹಾಗೇನೆ ಆ ಮುಕ್ತಿ ಅನ್ನೋದು ಹೇಗೆ ಈಗ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಲ್ಲನೂ ಸಹ ಆ ಒಂದು ಭಕ್ತಿಯನ್ನ ಹಿಂಬಾಲಿಸ್ಕೊಂಡು ಹೋಗುತ್ತೋ, ಅದೇ ತರನೇ ಈಗ ಯಾರಾದ್ರೂ ಒಬ್ರು ಶುದ್ಧ ಭಕ್ತರಿದ್ರೆ ಈ ಮುಕ್ತಿ ದೇವಿ ಏನ್ ಮಾಡ್ತಾಳೆ ಅಂತಂದ್ರೆ, ಆ ಭಕ್ತನ ಮನೆಯ ಬಾಗ್ಲ ಹತ್ರ ಬಂದು ಕೈ ಮುಗಿದುಕೊಂಡು ನಿಂತ್ಕೊಂಡಿರ್ತಾಳಂತೆ. ನನಗೆ ನಿನ್ನ ಒಂದು ಸೇವೆಯನ್ನ ಕೊಡು, ಸೇವಾ ಅವಕಾಶವನ್ನ ಕೊಡು ಅಂತ ಕಾಯ್ಕೊಂಡು ನಿಂತಿರ್ತಾಳಂತೆ. ಸೊ ಅದಕ್ಕೇನೆ ಆ ಮುಕ್ತಿಯನ್ನ
ಅದು ಲಘುಕೃತ್ ಅಂದ್ರೆ ಅದನ್ನ ಅವರು ಬಯಸೋದಿಲ್ಲ ಶುದ್ಧ ಭಕ್ತರು ಅಂತ ಹೇಳ್ತಿದ್ದಾರೆ. ಸೊ ಕೊನೆಯದಾಗಿ 6ನೇ ಗುಣಲಕ್ಷಣ ಏನು ಅಂದ್ರೆ ಕೃಷ್ಣನನ್ನ ಕೃಷ್ಣಾಕರ್ಷತಿ ಅಲ್ವಾ. ಸೊ ಇವಾಗ ನಾನು ತುಂಬಾ ರೂಪವಂತೆ ಅಥವಾ ಹಣವಂತೆ ಕೀರ್ತಿ ಪಡೆದಿದ್ದೀನಿ ಅಂದ್ರೆ ಈ ಷಡ್ಡೈಶ್ವರ್ಯಗಳೆಲ್ಲವೂ ನನ್ನಲ್ಲಿ ಇದೆ ಅಂತಂದ್ರೆ ಕೃಷ್ಣ ನನ್ನಿಂದ ಆಕರ್ಷಿತನಾಗ್ತಾನ? ಇಲ್ಲ ಅಲ್ವಾ. ಕೃಷ್ಣನಲ್ಲಿ ಎಲ್ಲವೂ ಅಪಾರವಾಗಿದೆ. ಏನನ್ನ ನೋಡಿ ಅವನು ಆಕರ್ಷಿತನಾಗ್ಬೇಕು ಅಲ್ವಾ. ಸೊ ನಾವು ಕೃಷ್ಣನನ್ನ ನಾನು ತುಂಬಾ ಸುಂದರವಾಗಿದ್ದೀನಿ, ಕೃಷ್ಣ ನನ್ನ ಹತ್ರ ಆಕರ್ಷಣ ಆಗ್ತಾಳೆ, ಅಥವಾ ನನ್ನ ಹತ್ರ ತುಂಬಾ ಐಶ್ವರ್ಯ ಇದೆ, ಕೃಷ್ಣ ನನ್ನನ್ನ ನೋಡಿ ಆಕರ್ಷಿತನಾಗ್ತಾನೆ ಅಂದ್ರೆ ಇಲ್ಲ ಅಲ್ವಾ. ನಾವು ನೋಡಿದ್ವಿ ಕೃಷ್ಣನನ್ನ ಏನು ಮನೆಗೆ ಊಟಕ್ಕೆ ದುರ್ಯೋಧನ ಕರೀತಾನೆ ಅಲ್ವಾ. ಸೊ ಕೃಷ್ಣ ಅದರಿಂದ ಆಕರ್ಷಿತನಾಗ್ಲಿಲ್ಲ. ಅವನು ಯಾರ ಮನೆಗೆ ಹೋಗ್ತಾನೆ? ಕೃಷ್ಣ ವಿದುರನ ಮನೆಗೆ ಹೋಗ್ತಾನೆ ಅಲ್ವಾ. ವಿದುರ ಕೊಟ್ಟಿದ್ದಾದ್ರೂ ಏನು, ವಿದುರನ ಹೆಂಡತಿ ಕೊಟ್ಟಿದ್ದಾದ್ರೂ ಏನು, ಬಾಳೆಹಣ್ಣನ್ನು ಕೊಡ್ಲಿಲ್ಲ ಅವಳು. ಕೃಷ್ಣನನ್ನ ನೋಡಿ ಪರವಶಳಾಗಿ ಆ ಒಂದು ಸಿಪ್ಪೆಯನ್ನ ಕೊಡ್ತಾಳೆ ಅಲ್ವಾ. ಅದನ್ನ ಕೃಷ್ಣ ಸ್ವೀಕರಿಸ್ತಾನೆ ಅಲ್ವಾ. ಸೊ ಅದಕ್ಕೆ ಕೃಷ್ಣನನ್ನ ಆಕರ್ಷಣೆ ಮಾಡ್ಲಿಕ್ಕೆ ಯಾವುದು ಯಜ್ಞ ದಾನ ತಪ ಅದರಿಂದನೂ ಸಾಧ್ಯ ಇಲ್ಲ, ನಮ್ಮ ಐಶ್ವರ್ಯಗಳಿಂದನೂ ಷಡ್ಡೈಶ್ವರ್ಯಗಳಿಂದನೂ ಸಾಧ್ಯ ಇಲ್ಲ. ಕೃಷ್ಣ ಆಕರ್ಷಣೆಗೆ ಒಳಗಾಗೋದು ಒಂದೇ ಒಂದರಿಂದ, ಭಕ್ತಿ ಸೇವೆಯಿಂದ, ಪ್ರೇಮಯುತ ಭಕ್ತಿ ಸೇವೆಯಿಂದ ಮಾತ್ರನೇ ಕೃಷ್ಣ ನಮ್ಮಿಂದ ಆಕರ್ಷಿತನಾಗೋದು. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಕ್ತಿ ಸೇವೆಯು ಕೃಷ್ಣನನ್ನು ಕೂಡ ಆಕರ್ಷಿಸುತ್ತೆಂದು ಶ್ರೀಲ ಗುರುಪಾದ ಗೋಸ್ವಾಮಿ ಅವರು ಹೇಳಿದ್ದಾರೆ. ಕೃಷ್ಣನು ಎಲ್ಲರನ್ನ ಆಕರ್ಷಿಸುತ್ತಾನೆ, ಆದರೆ ಭಕ್ತಿ ಸೇವೆಯು ಕೃಷ್ಣನನ್ನೇ ಆಕರ್ಷಿಸುತ್ತದೆ. ಅಂದ್ರೆ ಇವಾಗ ಭಕ್ತಿ ಸೇವೆಗೆ ಯಾರು ಪ್ರತೀಕ ಅಂದ್ರೆ ಶ್ರೀಮತಿ ರಾಧಾರಾಣಿ. ಸೊ ನಾವು ಕೃಷ್ಣನನ್ನ ಮದನ ಮೋಹನ ಅಂತ ಕರಿತೀವಿ. ಆದ್ರೆ ಅಂದ್ರೆ ಮದನ ಮೋಹನ ಅಂದ್ರೆ ಮದನ ಅಂದ್ರೆ ಕಾಮದೇವ ಅಲ್ವಾ. ಕಾಮದೇವ ಎಷ್ಟು ಸುಂದರವಾಗಿದ್ದಾನೆ. ಅಂತಹ ಸುಂದರವಾಗಿರೋ ಕಾಮದೇವನನ್ನ ಕೃಷ್ಣನ ಸೌಂದರ್ಯ ಅದು ಆಕರ್ಷಿಸುತ್ತೆ. ಒಬ್ರಲ್ಲ ಇಬ್ರಲ್ಲ, ಸಹಸ್ರಾರು ಮನ್ಮಥರನ್ನ ಒಟ್ಟುಗೂಡಿದಾಗ ನಮ್ಗೆ ಅದು ಎಷ್ಟು ಸೌಂದರ್ಯ ಅನ್ಸುತ್ತೋ ಅಷ್ಟು ಮನ್ಮಥರೂ ಸಹ ಆ ಕೃಷ್ಣನಿಂದ ಆಕರ್ಷಿತರಾಗ್ತಾರೆ. ಆದ್ರೆ ಈ ಕೃಷ್ಣ ಆ ಮನ್ಮಥನನ್ನ ಆಕರ್ಷಿಸುವಂತ ಕೃಷ್ಣ ರಾಧಳಿಂದ ಆಕರ್ಷಿತನಾಗ್ತಾನೆ. ಅದಕ್ಕೇನೆ ಶ್ರೀಮತಿ ರಾಧಾರಾಣಿಯನ್ನ ಮದನ ಮೋಹನ ಮೋಹಿನಿ ಅಂತ ಕರೀತಾರೆ. ಅಂದ್ರೆ ಅಂತಹ ಒಂದು ಸುಂದರ ಅಂದ್ರೆ ಸೌಂದರ್ಯ ಇರುವಂತಹ ಕೃಷ್ಣನನ್ನ ಆಕರ್ಷಿಸುವಂತಹವಳು ಶ್ರೀಮತಿ ರಾಧಾರಾಣಿ ಅಂತ ಹೇಳ್ಬಿಟ್ಟು ಮದನ ಮೋಹನ ಮೋಹಿನಿ ಅಂತ ಹೇಳ್ಬಿಟ್ಟು ಅವಳನ್ನ ಕರೀತಾರೆ, ಶ್ರೀಮತಿ ರಾಧಾರಾಣಿಯನ್ನ ಕರೀತಾರೆ. ಸೊ ಭಕ್ತಿ ಸೇವೆ ಮಾಡುವುದಂದ್ರೆ ರಾಧಾರಾಣಿಯ ಹೆಜ್ಜೆ ಜಾಡಿನಲ್ಲೇ ನಡೆಯುವುದೇ ಆಗಿದೆ ಅಲ್ವಾ. ಭಕ್ತಿ ಸೇವೆ ಅಂದ್ರೆ ಬೇರೆ ಏನೂ ಅಲ್ಲ. ಶ್ರೀಮತಿ ರಾಧಾರಾಣಿ ಯಾವ ಒಂದು ಹಾದಿಯಲ್ಲಿ ನಡೆದಿದಾರೋ ಆ ಹಾದಿಯಲ್ಲಿ ನಡೆಯೋದು ಅಲ್ವಾ. ಗೋಪಿಕಾಸರೆಲ್ಲ ಯಾವ ತರ ಭಕ್ತಿಯನ್ನ ಮಾಡಿದ್ದಾರೆ? ಅವರಿಗೆ ಅನ್ಯಾಭಿಲಾಷಿತ ಶೂನ್ಯ, ಅವರಿಗೆ ಏನೂ ಬೇಕಾಗಿಲ್ಲ, ಕೃಷ್ಣನ ಸಂತೋಷವೇ ಅವರ ಸಂತೋಷ ಅಲ್ವಾ. ಮತ್ತೆ ಅವರು ಕೃಷ್ಣನನ್ನ ಪ್ರೀತಿಸೋದು ಯಾವುದೇ ಒಂದು ಕಾರಣಕ್ಕಲ್ಲ, ಅಲ್ಲಿ ಏನು ಕಾರಣನೇ ಇಲ್ಲಲೇ ಅವರು ಕೃಷ್ಣನನ್ನ ಅವರು ಪ್ರೀತಿಸ್ತಾರೆ. ಸೊ ಅವರ ಒಂದು ಜಾಡಿ ಅಂದ್ರೆ ಕೃಷ್ಣ ಸೇವೆನೇ, ಕೃಷ್ಣನ ಸಂತೋಷವೇ ಅವರ ಸಂತೋಷ. ಅಂದ್ರೆ ರಾಧಾರಾಣಿಯ ಅವರ ಹೆಜ್ಜೆ ಜಾಡಿನಲ್ಲಿ ನಡೆಯೋದೇನೆ ಭಕ್ತಿ ಸೇವೆ ಮಾಡೋದು ಅಂತಂದ್ರೆ ಅಂತ ಹೇಳ್ತಾ ಇದ್ದಾರೆ. ಬೃಂದಾವನದ ಭಕ್ತರು ಭಕ್ತಿ ಸೇವೆಯ ಔನ್ನತ್ಯ ಗಳಿಸಲು ತಮ್ಮನ್ನು ರಾಧಾರಾಣಿಯ ಸುಪರ್ದಿಗೆ ಒಳಪಡಿಸಿಕೊಳ್ಳುತ್ತಾರೆ. ಅದಕ್ಕೆ ನಾವು ರಾಧಾರಾಣಿಯ ಒಂದು ಅದಕ್ಕೆ ಏನ್ ಹೇಳ್ತಾರೆ, ದೈವೀ ಪ್ರಕೃತಿ ಆಶ್ರಿತಾಹ ಅಂತ ಹೇಳ್ಬಿಟ್ಟು ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳೋದು. ಸೊ ನಾವಿವಾಗ ಯಾರಾದ್ರೂ ಒಬ್ಬರ ಆಶ್ರಯದಲ್ಲಿ ಇರ್ಲೇಬೇಕು. ಅದಕ್ಕೆ ಭಗವಂತ ನಮ್ಮನ್ನ ಅವರು ಯಾವ ಶಕ್ತಿಯಲ್ಲಿ ಅವ್ರನ್ನ ಇಟ್ಟಿದ್ದಾರೆ? ನಮ್ಮನ್ನ ತಟಸ್ಥ ಶಕ್ತಿಯಲ್ಲಿ ಇಟ್ಟಿದ್ದಾರೆ. ಸೊ ನಾವು ಈ ಬಹಿರಂಗ ಶಕ್ತಿಯ ಸುಪರ್ತಿಗಾದ್ರೂ ಬರ್ಬೋದು, ಇಲ್ಲಾಂದ್ರೆ ಅಂತರಂಗ ಶಕ್ತಿಯ ಸುಪರ್ತಿಗಾದ್ರೂ ನಾವು ಬರ್ಬೋದು. ಆ ಒಂದು ಸ್ವತಂತ್ರವನ್ನು ನಮ್ಗೆ ಕೊಟ್ಟಿದ್ದಾರೆ ಭಗವಂತ ಅಲ್ವಾ. ನಾವು ದೈವೀ ಪ್ರಕೃತಿಯ ಆಶ್ರಯಕ್ಕೆ ಬರ್ತೀವೋ ಅಥವಾ ಈ ಒಂದು ಮಾಯಾಶಕ್ತಿಯ ಆಶ್ರಯಕ್ಕೆ ಬರ್ತೀವೋ ಅದರ ಒಂದು ಆಯ್ಕೆ ನಮ್ಗೆ ಬಿಟ್ಟಿದ್ದಾರೆ ಅಲ್ವಾ. ಸೊ ಅದಕ್ಕೆ ನಾವು ಇವಾಗ ಆ ಒಂದು ಅಂತರಂಗ ಶಕ್ತಿಯ ಒಂದು ಆಶ್ರಯಕ್ಕೆ ಬರ್ಬೇಕು ಅಂದ್ರೆ ನಾವು ಶ್ರೀಮತಿ ರಾಧಾರಾಣಿಯನ್ನ ನಾವು ಆಶ್ರಯಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಭಕ್ತಿ ಸೇವೆಯಲ್ಲಿ ಔನ್ನತ್ಯ ಗಳಿಸಲು ತಮ್ಮನ್ನು ರಾಧಾರಾಣಿಯ ಸುಪರ್ದಿಗೆ ಒಳಪಡಿಸಿಕೊಳ್ಳುತ್ತಾರೆ. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ ಭಕ್ತಿ ಸೇವೆಯು ಐಹಿಕ ಜಗತ್ತಿನ ಕಾರ್ಯವಲ್ಲ. ನಾವು ಭಕ್ತಿಗೆ ಬಂದ ತಕ್ಷಣನೇ ನಾವು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇದೀವಿ ಅಂತಾನೆ ಅರ್ಥ. ಭಕ್ತಿ ಸೇವೆಯಿಂದ ಮಾಡುವಂತಹ ಯಾವುದೇ ಕಾರ್ಯಗಳು ಅದು ಐಹಿಕವಾದದ್ದಲ್ಲ, ಅದು ಆಧ್ಯಾತ್ಮಿಕವಾದದ್ದು. ನಾನು ಇದಕ್ಕಿಂತ ಮುಂಚೆ ನಾನು ನಿಮ್ಗೆ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ ಅಲ್ವಾ. ನೀರು ಅದು ಭೌತಿಕ, ಆದ್ರೆ ಭಗವಂತನಿಗೆ ಅರ್ಪಿಸಿದ ತಕ್ಷಣ ಅದು ಅವರ ಪಾದ ಜಲ ಅಥವಾ ಅದಕ್ಕೆ ಏನ್ ಹೇಳ್ತಾರೆ ತೀರ್ಥ ಆಗ್ಬಿಡುತ್ತೆ ಅಲ್ವಾ. ಆ ಒಂದು ಅಗ್ನಿ ಅದು ಭೌತಿಕ, ಆದ್ರೆ ಭಗವಂತನಿಗೆ ಅರ್ಪಿಸಿದ ತಕ್ಷಣನೇ ಅದು ಮಂಗಳಾರತಿ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಏನೇ ಭಕ್ತಿ ಸೇವೆಯಲ್ಲಿ ನಾವ್ ಏನೇ ಮಾಡಿದ್ರು ಅದು ಯಾವುದು ಸಹ ಐಹಿಕವಾದದ್ದಲ್ಲ, ಅದು ಆಧ್ಯಾತ್ಮಿಕವಾದದ್ದು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಬೇರೆ ಮಾತುಗಳಲ್ಲಿ ಹೇಳುವುದಾದ್ರೆ ಭಕ್ತಿ ಸೇವೆಯು ಐಹಿಕ ಜಗತ್ತಿನ ಕಾರ್ಯವಲ್ಲ, ಅದು ಸ್ಪಷ್ಟವಾಗಿ ರಾಧಾರಾಣಿಯ ಅಂಕೆಗೆ ಒಳಪಟ್ಟಿದೆ. ಮಹಾತ್ಮರು ದೈವೀ ಪ್ರಕೃತಿಯ ಎಂದರೆ ಅಂತರಂಗ ಶಕ್ತಿಯಾದ ರಾಧಾರಾಣಿಯ ರಕ್ಷಣೆಗೆ
ಪಟ್ಟವರೆಂಬುದನ್ನ ಭಗವದ್ಗೀತೆಯು ದೃಢಪಡಿಸುತ್ತದೆ. ಹೀಗೆ ಕೃಷ್ಣನ ಅಂತರಂಗ ಶಕ್ತಿಯ ನೇರ ಆಧಿಪತ್ಯಕ್ಕೊಳಪಟ್ಟ ಭಕ್ತಿ ಸೇವೆಯು ಕೃಷ್ಣನನ್ನು ಕೂಡ ಆಕರ್ಷಿಸುತ್ತದೆ. ಅದಕ್ಕೋಸ್ಕರ ನಾವು ಉಪದೇಶಾಮೃತದಲ್ಲಿ ಕೊನೆಯಲ್ಲಿ ನಾವು ಏನನ್ನ ತಿಳ್ಕೊಂಡಿದ್ವಿ, ನಾವು ರಾಧಾರಾಣಿಯ ಆ ಒಂದು ಭಕ್ತಿಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕೃಷ್ಣನಿಗೂ ಆಗ್ಲಿಲ್ಲ. ಅದಕ್ಕೆ ಕೃಷ್ಣ ಅವರು ಚೈತನ್ಯ ಮಹಾಪ್ರಭುಗಳಾಗಿ ಅವರು ಬರ್ತಾರೆ ಅಲ್ವಾ, ರಾಧಾರಾಣಿಯ ಭಾವದಲ್ಲಿ ಬರ್ತಾರೆ. ರಾಧಾರಾಣಿ ಇದೇನಿದು, ಇಷ್ಟೊಂದು ಸಂತೋಷವನ್ನ ಅವಳು ಅನುಭವಿಸ್ತಾಳೆ, ಆನಂದವನ್ನ ಅನುಭವಿಸ್ತಾಳೆ, ನನ್ನ ಸೇವೆಯನ್ನ ಮಾಡಿ ಇದನ್ನ ನಾನು ಸಹ ಅನುಭವಿಸ್ಬೇಕು ಅಂತಾನೆ ಆ ಒಂದು ರಾಧಾರಾಣಿಯ ಭಾವ ಮತ್ತೆ ರಂಗಿನಲ್ಲಿ, ಅಂದ್ರೆ ಅವರ ಒಂದು ಬಣ್ಣವನ್ನ ತಗೊಂಡು ಅವರು ಚೈತನ್ಯ ಮಹಾಪ್ರಭುವಾಗಿ ಬಂದು ಅದನ್ನ ಅವರು ಅನುಭವಿಸ್ತಾರೆ ಅಲ್ವಾ, ಭಕ್ತನಾಗಿ ಅವರು ಅನುಭವಿಸ್ತಾರೆ. ಸೊ ಅದಕ್ಕೆ ಇಲ್ಲಿ ಒಂದು ಉಲ್ಲೇಖವನ್ನ ಕೊಡ್ತಾ ಇದ್ದಾರೆ. ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ 14ನೇ ಅಧ್ಯಾಯ 20ನೇ ಶ್ಲೋಕದಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಪ್ರಿಯ ಉದ್ಧವನಿಗೆ ಹೇಳ್ತಾ ಇದ್ದಾರೆ ಕೃಷ್ಣ ಉದ್ಧವ ಗೀತೆಯಲ್ಲಿ, ಭಕ್ತರು ನನಗೆ ಸಲ್ಲಿಸುವ ಭಕ್ತಿ ಸೇವೆಯಿಂದ ನನಗೆ ಆಗುವ ಆಕರ್ಷಣೆಯು ಹಠಯೋಗ, ದಾರ್ಶನಿಕ ಮನೋಕಲ್ಪನೆ, ಕರ್ಮಕಾಂಡೀಯ ಯಜ್ಞಗಳು, ವೇದಾಧ್ಯಯನ, ಉಗ್ರ ತಪಶ್ಚರ್ಯ ಅಥವಾ ದಾನ ಈ ಯಾವುದರಿಂದಲೂ ಪಡೆಯಲಾಗದೆಂಬುದನ್ನ ನೀನು ನನ್ನಿಂದ ತಿಳಿ. ಇಲ್ಲಿ ಹೇಳಿರುವುದೆಲ್ಲ ಬಹು ಒಳ್ಳೆಯ ಆಚರಣೆಗಳೇ ಸರಿ, ಆದರೆ ನನ್ನ ಭಕ್ತರು ಸಲ್ಲಿಸುವ ಅಲೌಕಿಕ ಪ್ರೇಮ ಸೇವೆಯಷ್ಟು ಆಕರ್ಷಕವಲ್ಲ ಅಂತ ನೋಡಿ ಡೈರೆಕ್ಟ್ ಆಗಿ ಕೃಷ್ಣ ಹೇಳ್ಬಿಟ್ಟಿದ್ದಾರೆ. ಹೌದು, ಇದೆಲ್ಲ ಒಳ್ಳೆದೇನೆ. ಇದೇನಿದು ಹಠಯೋಗ, ದಾರ್ಶನಿಕ ಮನೋಕಲ್ಪನೆ, ಕರ್ಮಕಾಂಡೀಯ ಯಜ್ಞ, ವೇದಾಧ್ಯಯನ, ಉಗ್ರ ತಪಶ್ಚರ್ಯೆ ಮತ್ತೆ ದಾನ ಇವೆಲ್ಲವೂ ಸಹ ಒಳ್ಳೆ ಕೆಲಸಗಳೇ, ಆದ್ರೆ ನಾನು ಇದರಿಂದ ಆಕರ್ಷಣೆಗೆ ಒಳಗಾಗೋದಿಲ್ಲ. ಆದ್ರೆ ನನ್ನ ಭಕ್ತರು ನನಗೆ ಪ್ರೀತಿಯಿಂದ ಸೇವೆಯನ್ನ ಸಲ್ಲಿಸ್ತಾರಲ್ಲ, ಅದರಿಂದ ನಾನು ಆಕರ್ಷಿತನಾಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಗೆ ಇಲ್ಲಿ ಇನ್ನೊಂದು ಮುಖ್ಯವಾಗಿರೋ ಒಂದು ವಿಷಯವನ್ನ ಹೇಳ್ತಾ ಇದ್ದಾರೆ. ಈ ಭೌತಿಕ ಪ್ರಪಂಚದಲ್ಲಿ ನೋಡಿ, ನಮ್ಗೆ ಯಾವಾಗ ಆನಂದ ಅಂದ್ರೆ, ಇವಾಗ ಅಂದ್ರೆ ನಮ್ಮ ಸುತ್ತಮುತ್ತಲಿರೋರು ಕಷ್ಟದಲ್ಲಿದ್ದಾಗ ನಮ್ಗೆ ಆನಂದ ಅಲ್ವಾ, ಅಯ್ಯೋ ಅವ್ರು ಎಷ್ಟು ಕಷ್ಟ ಪಡ್ತಾ ಇದ್ರೆ ನಾನು ಎಷ್ಟು ಸಂತೋಷವಾಗಿದ್ದೀನಿ ಅಂತ ಹೇಳ್ಬಿಟ್ಟು ನಾವು ಆನಂದ ಪಡ್ತೀವಿ ಅಲ್ವಾ. ಅಕಸ್ಮಾತ್ ಅವ್ರೇನಾದ್ರೂ ಆನಂದ ಪಡ್ತಿದ್ರೆ, ತುಂಬಾ ಸಂತೋಷವಾಗಿದ್ರೆ ನಮಗೆ ದುಃಖ ಆಗ್ತಿರುತ್ತೆ, ಇವರೆಲ್ಲ ಎಷ್ಟು ಆನಂದ ವಾಗಿದ್ದಾರೆ, ಸಂತೋಷವಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಐಹಿಕವಾದಂತಹ ಆನಂದ. ಆದ್ರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಆ ತರ ಅಲ್ಲ. ಇವಾಗ ಯಾರಾದ್ರೂ ತುಂಬಾ ಸಂತೋಷವಾಗಿದ್ರೆ ಒಬ್ಬ ಭಕ್ತರು ಅದನ್ನ ನೋಡಿದ ಭಕ್ತ ಸಂತೋಷ ಪಡ್ತಾನೆ. ಸೊ ಇದು ಇದು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇರುವಂತಹ ಆನಂದ. ಅಲ್ಲಿ ಅಸೂಯೆ ಅನ್ನೋದೇ ಇರೋದಿಲ್ಲ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಏನನ್ನ ಅರ್ಥ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ, ಇವಾಗ ನಾವೇನಾದ್ರೂ ಕೃಷ್ಣನಿಗೆ ಭಕ್ತಿ ಸೇವೆಯನ್ನ ಮಾಡಿದಾಗ, ಕೃಷ್ಣನನ್ನ ಅಲಂಕಾರ ಮಾಡಿದಾಗ, ಸೊ ಇವಾಗ ಕೃಷ್ಣನಿಗೆ ಸಂತೋಷ ಆಗೋದಕ್ಕಿಂತ ನಮ್ಗೆ ಸಂತೋಷ ಆಗತ್ತೆ ಅದನ್ನ ಅಲಂಕಾರ ಮಾಡಿದಾಗ, ಕೃಷ್ಣನಿಗೆ ಅಲಂಕಾರ ಮಾಡಿದಾಗ. ಅದಕ್ಕೆ ಇವಾಗ ಕೃಷ್ಣನಿಗೆ ನಾವ್ ಏನನ್ನ ಕೊಟ್ರು ಸಹ ಅವನಿಗೆ ಆಕರ್ಷಣೆಗೆ ಒಳಗಾಗೋದಿಲ್ಲ ಅವನು ಅಲ್ವಾ, ಯಾಕಂದ್ರೆ ಅವನು ಆತ್ಮಾರಾಮ, ಎಲ್ಲವೂ ಅವನಲ್ಲೇ ಇದೆ. ಆದ್ರೆ ಅವನು ನಮಗೆ ಒಂದು ಅವಕಾಶವನ್ನ ಕೊಡ್ತಾ ಇದ್ದಾನೆ ಅಲ್ವಾ. ಇವಾಗ ನಾವು ಕೃಷ್ಣನಿಗೆ ಅಲಂಕಾರ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ಸಂತೋಷ ಆಗುತ್ತೆ, ನಮ್ಗೆ ಸಂತೋಷ ಸಿಗ್ಲಿ ಅಂತ ಹೇಳ್ಬಿಟ್ಟು ಒಂದು ಅವಕಾಶವನ್ನ ಅವ್ರು ಕೊಡ್ತಾ ಇದ್ದಾರೆ. ನಾವು ಸಂತೋಷವಾಗಿರೋದನ್ನ ನೋಡ್ಬಿಟ್ಟು ಕೃಷ್ಣ ಸಂತೋಷ ಪಡ್ತಾರೆ. ಸೊ ಅದಕ್ಕೆ ಅವರು ಇದನ್ನ ಎಸ್ಪೆಷಲಿ ಗೋಪಿಯರ ಜೊತೆಗೆ ಹೇಳ್ತಾರೆ. ಅವರು ಇವಾಗ ಗೋಪಿಯರನ್ನ ನೋಡಿ ಕೃಷ್ಣ ಸಂತೋಷವಾಗಿರೋದನ್ನ ನೋಡಿ ಗೋಪಿಯರು ತುಂಬಾ ಸಂತೋಷ ಪಡ್ತಾರಂತೆ. ಅಂದ್ರೆ ಗೋಪಿಯರಿಗೆ ತುಂಬಾ ಸಂತೋಷ ಆಗುತ್ತೆ, ಗೋಪಿಯರು ಸಂತೋಷವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಕೃಷ್ಣನಿಗೆ ಸಂತೋಷ ಆಗತ್ತಂತೆ, ಕೃಷ್ಣ ಸಂತೋಷವಾಗಿದ್ದಾನೆ ಅಂತ ಹೇಳ್ಬಿಟ್ಟು ಮತ್ತೆ ಗೋಪಿಯರು ಸಂತೋಷ ಪಡ್ತಾರಂತೆ. ಅಂದ್ರೆ ಆ ಸಂತೋಷ ಅನ್ನೋದು ಆನಂದಾಂಬುದಿ ವರ್ಧನಂ, ಈ ತರ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇರುತ್ತಂತೆ. ಅಂದ್ರೆ ಭಕ್ತರಿಗೆ ಯಾವುದೇ ಇನ್ನೊಬ್ಬ ಭಕ್ತನನ್ನ ನೋಡಿದಾಗ ಅವ್ರಿಗೆ ಅಸೂಯೆ ಆಗೋದಿಲ್ಲ, ಅವ್ರಿಗೆ ಸಂತೋಷ ಆಗತ್ತೆ. ನಾವ್ ಇದರಿಂದ ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ, ನಾವ್ ಇವಾಗ ಭಕ್ತಿ ಮಾರ್ಗದಲ್ಲಿ ಮುಂದುವರಿತಿದೀವಿ ಅಂದ್ರೆ ಏನ್ ಅರ್ಥ ಅಂದ್ರೆ, ನಮ್ಗೆ ಇನ್ನೊಬ್ಬ ಭಕ್ತನನ್ನ ನೋಡಿ ನಮ್ಗೆ ಅಲ್ಲಿ ಅಸೂಯೆ ಆಗ್ಬಾರ್ದು. ಅಸೂಯೆ ಆಗ್ತಿದೆ ಅಂದ್ರೆ ನಾವು ಭಕ್ತಿ ಮಾರ್ಗದಲ್ಲಿ ಒಂದ್ ಹೆಜ್ಜೆನೂ ನಾವ್ ಇಟ್ಟಿಲ್ಲ ಅಂತ ಅರ್ಥ. ನಮ್ಗೆ ಆ ಭಕ್ತನನ್ನ ನೋಡಿ ನಮ್ಗೆ ಸಂತೋಷ ಆಗ್ಬೇಕು ಅಲ್ವಾ. ನೋಡಿ ಇವಾಗ ಭಕ್ತ ಮಾಡೋದಾದ್ರೂ ಏನು ಅಲ್ವಾ, ಅವನು ಕೃಷ್ಣನ ಸಂತೋಷಕ್ಕೆ ಬೇಕಾಗಿರುವಂತಹ ಕಾರ್ಯವನ್ನೇ ಮಾಡ್ತಾನೆ ಅಲ್ವಾ. ಇವಾಗ ನೋಡಿ, ನಾವ್ ಮನೆಗೆ ಹೂವ ತಗೊಂಡ್ಬಂದಿರ್ತೀನಿ ಅನ್ಕೊಳ್ಳಿ, ನಾನ್ ಇಡೋ ಬದಲು ಇನ್ಯಾರೋ ಇಟ್ಟಿರ್ತಾರೆ, ಅವಾಗ ನನಗೇನಾಗುತ್ತೆ, ತುಂಬಾ ನನಗೆ ಕೋಪ ಬರುತ್ತೆ, ನಾನ್ ಇಡ್ಬೇಕಾಗಿತ್ತು ಹೂವ, ಇವ್ರು ಯಾಕೆ ಇಟ್ರು ಅಂತ ಅಲ್ವಾ. ಆದ್ರೆ ಭಕ್ತನಿಗೆ ಆಗ ಅನ್ಸೋದಿಲ್ಲ, ಓ ಈ ಹೂವನ್ನ ಭಗವಂತನಿಗೆ ಅರ್ಪಿಸಿದಾರಲ್ವಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಖುಷಿ ಆಗತ್ತೆ, ಸಂತೋಷ ಆಗತ್ತೆ. ಸೊ ಇವಾಗ ಬೇರೆಯವರ ಸಂತೋಷವನ್ನ ನೋಡಿ ಸಂತೋಷ ಪಡದೇನೆ ಆ ಒಂದು ಭಕ್ತರ ಲಕ್ಷಣ ಇಲ್ಲೂ ಸಹ ಅದೇ ತರ ಆಗ್ತಾ ಇದೆ. ಯುಧಿಷ್ಠಿರ ಮಹಾರಾಜನ್ಗೆ ನಾರದರು ಭಕ್ತ ಪ್ರಹ್ಲಾದನ ಬಗ್ಗೆ ಹೇಳಿದಾಗ ಅವ್ರಿಗೆ ತುಂಬಾ ಸಂತೋಷ ಆಗುತ್ತಂತೆ, ಇಂತಹ ಒಬ್ಬ ಭಕ್ತ ಇದಾನ ಅಂತ ಹೇಳ್ಬಿಟ್ಟು ಭಕ್ತ ಪ್ರಹ್ಲಾದನ ನೋಡಿ ಸಂತೋಷ ಪಡ್ತಾರಂತೆ. ಆಗ ನಾರದರು ಹೇಳ್ತಾರಂತೆ, ನೀವು ಪಾಂಡವರೇನಾದ್ರೂ ಕಡಿಮೆನಾ, ಇದಕ್ಕಿಂತ ಮುಂಚೆ ಹೇಳಿದ್ರಲ್ಲ ಅದನ್ನೇ ಅವರು ಹೇಳ್ತಾ ಇದ್ದಾರೆ ಅಲ್ವಾ. ನಿಮ್ಗೆ ಭಗವಂತ ಯಾರಿಗೂ ಕೊಡ್ದಲಿರುವಂತಹ ಅನುಗ್ರಹವನ್ನ ಕೊಟ್ಟಿದ್ದಾರೆ, ನಿಮ್ಮ ಜೊತೆನೇ ಅವರು ಇದ್ದಾರೆ ಅಲ್ವಾ. ಅವರು ಏನು ಗೆಳೆಯನಾಗಿ, ಸಂಬಂಧಿಕನಾಗಿ, ಏನು ನಿಮ್ಮ ಆರಾಧ್ಯ ದೈವನಾಗಿ, ಮಾರ್ಗದರ್ಶಕನಾಗಿ, ಗುರುವಾಗಿ ಅಲ್ವಾ, ಕೊನೆಗೆ ದೂತನಾಗಿ, ದಾಸನಾಗಿ,
ಮತ್ತೆ ಸಾರಥ್ಯವನ್ನು ಸಹ ಅವನು ವಹಿಸಿದಾನೆ ಅಲ್ವಾ. ಇನ್ನ ಎಂತಹ ಅನುಗ್ರಹ ನಿಮ್ಗೆ ಸಿಕ್ಕಿರುವಂತಹ ಅನುಗ್ರಹ ಇನ್ ಯಾರಿಗೂ ಸಹ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಆದ್ರೆ ನೋಡಿ ಯುಧಿಷ್ಠಿರ ಮಹಾರಾಜನಿಗೆ ಎಷ್ಟು ಸಂತೋಷ ಆಗುತ್ತೆ, ಈ ತರ ಭಕ್ತರನ್ನು ಸಹ ಇದಾರ ಅಂತ ಹೇಳ್ಬಿಟ್ಟು. ಸೊ ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ನೋಡಿ, ಶುದ್ಧ ಭಕ್ತನಿಗೆ ಎಂತಹ ಒಂದು ಮನಸ್ಥಿತಿ ಇದು ಅಂದ್ರೆ ಇದು ಶುದ್ಧ ಭಕ್ತನ ಲಕ್ಷಣ. ತನಗಿಂತ ಉಳಿದ ಭಕ್ತರು ಶ್ರೇಷ್ಠರೆನ್ನುವುದೇ ಸದಾ ಅವನ ಭಾವನೆಯಾಗಿರುತ್ತೆ. ನಾನೇನೋ ಅಂತಹ ಭಕ್ತಿ ಮಾಡ್ತಾ ಇಲ್ಲ, ಕೃಷ್ಣನಿಗೆ ಸಂತೋಷ ಪಡಿಸ್ತಾ ಇಲ್ಲ, ಬೇರೆಯವರು ತುಂಬಾ ಸಂತೋಷ ಪಡಿಸ್ತಾ ಇದ್ದಾರೆ, ನನಗಿಂತ ಅವರು ಶ್ರೇಷ್ಠ ಭಕ್ತರಂತಾನೆ ಅವರು ಅನ್ಕೋತಾ ಇರ್ತಾರಂತೆ. ಸೊ ಅದಕ್ಕಿನ ಇಲ್ಲಿ ಪ್ರಹ್ಲಾದ ಮಹಾರಾಜನನ್ನ ನೋಡಿದಾಗ ಅವನಿಗೆ ಅನ್ಸ್ದಾಗ ನಾರದರು ಅದನ್ನೇ ಹೇಳ್ತಾರಂತೆ, ನೀವು ಜಗತ್ತಿನಲ್ಲಿ ಏಕೈಕ ಭಾಗ್ಯಶಾಲಿಗಳು. ದೇವೋತ್ತಮ ಪರಮಪುರುಷನು ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ ಒಬ್ಬ ಸಾಧಾರಣ ಮನುಷ್ಯನ ತರ ನಿಮ್ ಜೊತೆ ವ್ಯವಹರಿಸಿದಾನೆ. ಅವನು ಎಲ್ಲ ಸಂದರ್ಭದಲ್ಲೂ ಸಹ ನಿಮ್ಮೊಡನಿದ್ದಾನೆ. ಪ್ರಭುವು ಬೇರೆಯವರ ಕಣ್ಣಿಗೆ ಬೀಳದೆ ನಿಮ್ಮೊಟ್ಟಿಗೆ ಜೀವಿಸುತ್ತಿದ್ದಾನೆ. ಅವನು ಸಾಕ್ಷಾತ್ ಪರಮಪ್ರಭುವೇ ಆಗಿದ್ದಾನೆಂಬುದನ್ನ ಇತರರು ಅರಿಯಲಾರರು. ಆದರೂ ಅವನು ನಿಮ್ಮ ಬಂಧುವಿನಂತೆ, ಗೆಳೆಯನಂತೆ, ಅಷ್ಟೇಕೆ ನಿಮ್ಮ ದೂತನಂತೆ ನಿಮ್ಮೊಡನೆ ಇದ್ದಾನೆ. ನಿಮ್ಮಷ್ಟು ಭಾಗ್ಯಶಾಲಿಗಳು ಈ ಜಗತ್ತಿನಲ್ಲಿ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಭಗವದ್ಗೀತೆಯಲ್ಲಿ ಒಂದು ಪ್ರಸಂಗ ಈ ತರ ಇದೆ. ಕೃಷ್ಣ ತನ್ನ ವಿಶ್ವರೂಪವನ್ನ ತೋರಿಸಿದಾಗ ಅರ್ಜುನ ಏನ್ ಹೇಳ್ತಾನೆ ಅಲ್ವಾ, ಅಯ್ಯೋ ಕೃಷ್ಣ, ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ನಿನ್ನ ಸಾಮಾನ್ಯ ಸ್ನೇಹಿತ ಅಂತ ಅನ್ಕೊಂಡ್ಬಿಟ್ಟು ನಾನು ನಿನ್ನನ್ನ ಏಕವಚನದಲ್ಲಿ ನಾನು ಸಂಬೋಧಿಸಿದೀನಿ, ನಾನು ಅಗೌರವವನ್ನ ತೋರಿಸಿದೀನಿ, ನಿನ್ನ ಓ ಕೃಷ್ಣ ಗೆಳೆಯ ಅಂತ ಹೇಳ್ಬಿಟ್ಟು ಏಕವಚನದಲ್ಲೆಲ್ಲ ಕರೆದಿದ್ದೀನಿ, ನನ್ನನ್ನ ನೀನು ಕ್ಷಮಿಸು ಅಂತ. ಅಂದ್ರೆ ಅರ್ಥ ಏನು, ಅಷ್ಟು ಒಡನಾಟ ಇದೆ ಕೃಷ್ಣನ ಜೊತೆ ಅಲ್ವಾ. ಪಾಂಡವರ ಸ್ಥಾನ ಅಂತಹದಾಗಿದೆ. ಅಂದ್ರೆ ಕೃಷ್ಣ ನೋಡಿ ಅವರಿಂದ ಆಕರ್ಷಿತನಾಗಿದ್ದಾನೆ. ಯಾಕೆ ಆಕರ್ಷಿತನಾಗಿದ್ದಾನೆ? ಪಾಂಡವರು ಕೃಷ್ಣನಿಗೋಸ್ಕರ ಏನನ್ನ ಮಾಡ್ಲಿಕ್ಕೂ ಅವರು ತಯಾರಾಗಿದ್ದಾರೆ ಅಲ್ವಾ. ಕೃಷ್ಣ ಹೇಳಿರೋ ಮಾತನ್ನ ಅವರು ದಾಟೋದೇ ಇಲ್ಲ, ಏನನ್ನೇ ಹೇಳಿದ್ರು ನಾವು ನೋಡಿದ್ವಿ ಅಲ್ವಾ. ಸೊ ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ನೀನು ಈ ರಥದಿಂದ ಜಂಪ್ ಮಾಡೋದನ್ನ ಅವನು ಇನ್ನೊಂದು ಪ್ರಶ್ನೆಯನ್ನು ಕೇಳಿಲ್ಲ ಅಲ್ವಾ. ಯಾಕೆ ನಾನು ಜಂಪ್ ಮಾಡ್ಬೇಕು ಕೃಷ್ಣ ಅದನ್ನು ಕೇಳಿಲ್ಲ, ಜಂಪ್ ಮಾಡೋದ್ರೆ ಜಂಪ್ ಮಾಡಿರೋದೆ ಅಲ್ವಾ. ಅಂದ್ರೆ ಕೃಷ್ಣನ ಮಾತನ್ನ ಅವ್ರು ಯಾವತ್ತೂ ಅಲ್ಲಗಳಿತಾ ಇರ್ಲಿಲ್ಲ. ಅಷ್ಟು ಅವರು ಕೃಷ್ಣನನ್ನ ಅವರು ಪ್ರೀತಿಸ್ತಾ ಇರ್ತಾರೆ, ಅವರು ಪೂಜಿಸ್ತಾ ಇರ್ತಾರೆ. ಅದಕ್ಕೇನೆ ಕೃಷ್ಣ ಅವರ ಒಂದು ಭಕ್ತಿ ಸೇವೆಯಿಂದ ಅವರು ಆಕರ್ಷಿತನಾಗಿದ್ದಾರೆ. ಸೊ ಅದಕ್ಕೆ ಕೃಷ್ಣ ದೇವೋತ್ತಮ ಪರಮಪುರುಷನೇ ಆಗಿದ್ದರು, ಶ್ರೇಷ್ಠರಲ್ಲೇ ಪರಮಶ್ರೇಷ್ಠನಾಗಿದ್ದರು. ಅವನು ಆ ಅರಸು ಸಹೋದರರ ಜೊತೆಯಲ್ಲಿದ್ದ ಪಾಂಡವ ಸಹೋದರರ ಭಕ್ತಿ ಅವನನ್ನ ಆಕರ್ಷಿಸಿತ್ತು. ಭಕ್ತಿ ಸೇವಾ ಪ್ರಕ್ರಿಯೆಯು ಎಷ್ಟು ಘನತರದ್ದು ಎಂಬುದಕ್ಕೆ ಇದೇ ಸಾಕ್ಷ್ಯ. ಈ ಪ್ರಕ್ರಿಯೆಯು ದೇವೋತ್ತಮ ಪರಮಪುರುಷನನ್ನು ಕೂಡ ಆಕರ್ಷಿಸುತ್ತದೆ. ಭಗವಂತನು ದೊಡ್ಡವನು, ಆದರೆ ಭಕ್ತಿ ಸೇವೆಯು ಭಗವಂತನಿಗಿನ ದೊಡ್ಡದು, ಏಕೆಂದರೆ ಅದು ಅವನನ್ನೇ ಆಕರ್ಷಿಸುತ್ತದೆ. ಪ್ರಭುವಿನ ಸೇವೆ ಮಾಡೋದ್ರಲ್ಲಿ ಎಂತಹ ಭಾಗ್ಯವಿದೆ ಎಂಬುದನ್ನ ಭಕ್ತಿ ಸೇವೆಗೆ ಒಲಿದಿಲ್ಲದ ಜನ ತಿಳಿಯಲಾರರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ದಿವಸ ನಾವು ಶುದ್ಧ ಭಕ್ತಿಯ ಲಕ್ಷಣಗಳನ್ನ ನಾವು ತಿಳ್ಕೊಂಡ್ವಿ. 6 ಲಕ್ಷಣಗಳಿದೆ. ಸೊ ಕ್ಲೇಶಾಗ್ನಿ, ಶುಭದ, ಮತ್ತೆ ಸಾಂದ್ರಾನಂದ, 4ನೇದು ಸುದುರ್ಲಭ, ಮೋಕ್ಷ ಲಘುಕೃತ್, ಕೊನೆಯದು 6ನೇದು ಸರ್ವಾಕರ್ಷತಿ ಅಥವಾ ಕೃಷ್ಣಾಕರ್ಷತಿ. ಸೊ ಇಷ್ಟನ್ನು ನಾವು ತಿಳ್ಕೊಂಡ್ವಿ. ಭಕ್ತಿ ರಸಾಮೃತ ಗಂಧ ಮಹಾರಾಜ್ ಕಿ ಜೈ, ರೂಪ ಗೋಸ್ವಾಮಿ ಕಿ ಜೈ, ಷಡ್ ಗೋಸ್ವಾಮಿ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಇಲ್ಲಿ ನೆರೆದಿರುವ ಅನಂತ ಕೋಟಿ ಭಕ್ತವೃಂದ ಕಿ ಜೈ. ವಾಂಚಕಲ್ಪತೃಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟು ನೀವು ಶ್ರದ್ಧೆಯಿಂದ ಕೂತ್ಕೊಂಡು ಕೇಳಿರೋದಕ್ಕೆ. ಪ್ರತಿಕ್ಷಣವೂ ಕೃಷ್ಣನ ನಾಮಸ್ಮರಣೆಯನ್ನ ಮಾಡ್ತಾ ಇರಿ. ಒಂದು ಕ್ಷಣ ಕೃಷ್ಣನನ್ನು ಮರೆತು ಇರಬೇಡಿ. ನನ್ನನ್ನ ಕ್ಷಮಿಸಿ, ಯಾಕಂದ್ರೆ ನಿಮ್ಗೆ ಓದಿಸ್ಲಿಕ್ಕೆ ಆಗ್ಲಿಲ್ಲ, ನಿಮ್ಮನ್ನ ಇನ್ವಾಲ್ವ್ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ, ಪ್ರಶ್ನೆಗಳನ್ನ ಕೇಳಿಕ್ ಆಗ್ಲಿಲ್ಲ, ಯಾಕಂದ್ರೆ ಹೆಚ್ಚಿತ್ತು, ಇದನ್ನ ನಾನು ಮುಗಿಸ್ಬೇಕಾಗಿತ್ತು ಇವತ್ತು. ಸೊ ಅದಕ್ಕೋಸ್ಕರ ನಾನು ನಿಮ್ ಜೊತೆ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ನನ್ನ ಮೇಲೆ ಕ್ಷಮೆ ಇರ್ಲಿ. ಹರೇ ಕೃಷ್ಣ. ಸರಿಯಾಗಿ ಕೇಳಿಸ್ಕೊಳ್ಳೋ ಭಾಗ್ಯ ನಮ್ದಾಯ್ತು ಇವತ್ತು. ಮಧ್ಯ ಪ್ರಶ್ನೆ ಮಾಡಿದ್ರೆ ಮಾತಾಜಿ ಪೂರ್ಣಗೊಳಿಸಕ್ ಆಗಲ್ಲ. ಆ ಪ್ರಶ್ನಾವಳಿ ಕೊನೆಗೆ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ಮಾತಾಜಿ. ನೀವು ಮಾಡೋದು ಇವತ್ತು ಚೆನ್ನಾಗಿದೆ ಮಾತಾಜಿ. ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಸೊ ಯಾರಿಗಾದ್ರೂ ಏನಾದ್ರು ಡೌಟ್ ಇದೆ ಅಥವಾ ಏನಾದ್ರು ಶೇರ್ ಮಾಡ್ಕೋಬೇಕು, ಇದು ರಿಯಲೈಸೇಷನ್ ಆಯ್ತು ಅಂತ ಏನಾದ್ರು ಇದ್ರೆ ನೀವು ಹಂಚ್ಕೋಬಹುದು. ಕರ್ಮಕಾಂಡೀಯ ಅಂತಂದ್ರೆ ನಮ್ಮ ವೇದಗಳಲ್ಲಿ ಯಜ್ಞ, ದಾನ, ತಪ, ನೇಮ, ನಿಷ್ಠೆ ಅದೆಲ್ಲ ಕೊಟ್ಟಿದ್ದಾರೆ ಪ್ರಭುಜಿ. ಅದನ್ನೆಲ್ಲ ನಾವು ಫಾಲೋ ಮಾಡಿದ್ರೆ ನಾವು ಉನ್ನತ ಲೋಕಕ್ಕೆ ಹೋಗ್ಬೋದು, ಸ್ವರ್ಗಕ್ಕೆಲ್ಲ ನಾವು ಹೋಗ್ಬೋದು. ಇವಾಗ ನೋಡಿ, ನನಗೆ ಇಲ್ಲಿ ಈ ಒಂದು ದೇಹದಲ್ಲಿ ನನಗೊಂದು 10 ಜಾಮೂನ್ ಅಷ್ಟೇ ತಿನ್ಲಿಕ್ಕೆ ಸಾಧ್ಯ. ನನ್ನ ದೇಹ ಅದಕ್ಕೆ ಸಹಾಯ ಮಾಡೋದಿಲ್ಲ, ನನ್ನ ಆಸೆಗಳನ್ನೆಲ್ಲ ಪೂರೈಸ್ಲಿಕ್ಕೆ ಈ ದೇಹ. ಆದ್ರೆ ಆ ದೇವತೆಗಳ ಶರೀರವನ್ನ ಪಡೆದಾಗ 1000 ಪಾಲಷ್ಟು ನಾನು ಆ ಸುಖವನ್ನ ಅನುಭವಿಸ್ಬೋದು. ಸೊ ಅದಕ್ಕೋಸ್ಕರನೇ ಎಲ್ಲರನ್ನೂ ಸಹ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಇಚ್ಛೆ ಪಡೋದು. ಹರೇ ಕೃಷ್ಣ ಮಾತಾಜಿ. ನಾಳೆ ಏಕಾದಶಿ ಇದೆ ಮಾತಾಜಿ, ನಾಳೆದ ಬಗ್ಗೆ ಸ್ವಲ್ಪ ಹೇಳಿ.
ಓಕೆ, ಅಂದ್ರೆ ನನಗೆ ನಾಳೆ ಏಕಾದಶಿ ಬಗ್ಗೆನೇ ನನಗೆ ಆತರ ಸ್ಪೆಷಲ್ ಆಗಿ ನನಗೆ ಗೊತ್ತಿಲ್ಲ ಮಾತಾಜಿ. ಸೊ ಬಟ್ ಏನಂತಂದ್ರೆ ಎನಿ ಏಕಾದಶಿ ಅಂತಂದ್ರೆ ನಾವು ಉಪವಾಸ ಅಲ್ವಾ. ಉಪವಾಸ ಅಂದ್ರೆ ಏನರ್ಥ, ನಾವು ಭಗವಂತನ ಹತ್ತಿರ ವಾಸ ಮಾಡೋದು ಅಲ್ವಾ. ನಮ್ಗೆ ನಮ್ಮ ದಿನದಲ್ಲಿ ಮೇಜರ್ ಪೋರ್ಷನ್ ಅನ್ನ ನಮ್ಗೆ ಈ ಆಹಾರ ತಯಾರು ಮಾಡೋ ಕ್ರಿಯೆಯಲ್ಲಿ ಹೊಟ್ಟೋಗ್ಬಿಡುತ್ತೆ ಅಲ್ವಾ. ಅದಕ್ಕೋಸ್ಕರ ನಮ್ಗೆ ಏನನ್ನ ಹೇಳ್ತಾ ಇದಾರೆ, ಸೊ ನೀವು ಇವಾಗ ಆ ಒಂದು ನಿಮ್ಮ ಆಹಾರವನ್ನ ತಯಾರು ಮಾಡ್ಲಿಕ್ಕೆ ಏನೋ ಒಂದು ಸಮಯವನ್ನ ಕೊಡ್ತಿದ್ದೀರಾ, ಅದ್ರ ಬದಲು ನೀವು ಅದೇ ಸಮಯವನ್ನ ನೀವು ಭಗವಂತನ ಆ ಒಂದು ಭಕ್ತಿ ಮಾಡ್ಲಿಕ್ಕೆ ಉಪಯೋಗಿಸಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದಾರೆ ಮಾತಾಜಿ. ಅದೊಂದು, ಮತ್ತೆ ನಮ್ಮ ಇಂದ್ರಿಯಗಳನ್ನ ನಿಗ್ರಹಿಸ್ಲಿಕ್ಕೆ ಇದೊಂದು ಆ ಒಂದು ಅವಕಾಶ. ಮತ್ತೆ ನಮ್ಗೆ ಏನನ್ನ ಹೇಳ್ತಾರೆ ಅಂತಂದ್ರೆ, ಆಚಾರ್ಯರು 3 ವ್ರತಗಳನ್ನ ಮಾಡ್ಬೇಕು ನಾವು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಅಂತ ಹೇಳ್ತಾರೆ ಮಾತಾಜಿ. ಸೊ ಒಂದು ಏಕಾದಶಿ ವ್ರತ. ಏಕಾದಶಿ ವ್ರತವನ್ನ ಮಾಡಿದ್ರೆ ನಮ್ಗೆ ಜ್ಞಾನ, ಭಕ್ತಿಯಲ್ಲಿ ಬೇಕಾದಂತಹ ಭಕ್ತಿ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ಬೇಕಾಗಿರುವಂತಹ ಜ್ಞಾನ ಬರುತ್ತೆ, ಜ್ಞಾನ ವೃದ್ಧಿ ಆಗುತ್ತೆ. ಮತ್ತೆ 2ನೇ ವ್ರತ ಚಾತುರ್ಮಾಸ ವ್ರತ. ಈ 4 ತಿಂಗಳು ಏನಿದೆ ಈಗ, ಸೊ ಆಷಾಢ ಮಾಸದಿಂದ ಈ ಕಾರ್ತಿಕ ಮಾಸದಲ್ಲಿ ಬರುವಂತಹ ಈ 4 ತಿಂಗಳುಗಳು ಏನಿದೆ, ಈ ಸಮಯದಲ್ಲಿ ನಾವು ಆ ಚಾತುರ್ಮಾಸ ವ್ರತವನ್ನ ಮಾಡಿದ್ರೆ ಸೊ ನಮ್ಗೆ ಆ ವೈರಾಗ್ಯ ಅನ್ನೋದು ಬರುತ್ತೆ. ಅದು ಮತ್ತೆ 3ನೇದು ಗೋಕುಲಾಷ್ಟಮಿ, ಅಂದ್ರೆ ಕೃಷ್ಣನ ಜನ್ಮಾಷ್ಟಮಿ ದಿವಸ ನಾವು ವ್ರತವನ್ನ ಮಾಡಿದ್ರೆ ನಮ್ಗೆ ಭಕ್ತಿಯಲ್ಲಿ ನಮ್ಗೆ ಉನ್ನತಿ ಆಗುತ್ತೆ ಮಾತಾಜಿ. ಸೊ ನಮ್ಗೆ ಈ ಒಬ್ಬ ವ್ಯಕ್ತಿ ಭಕ್ತಿಯಲ್ಲಿ ಇದ್ದಾನೆ ಅಂತಂದ್ರೆ ಅದ್ರ ಜೊತೆ ಅವನಿಗೆ ಜ್ಞಾನ ಮತ್ತೆ ವೈರಾಗ್ಯ ಎರಡನ್ನೂ ಇರಬೇಕು, ಜೊತೆಯಲ್ಲೇನೆ ಇರಬೇಕು, ಅವಾಗ್ಲೇ ಅದು ಪರಿಪೂರ್ಣತೆ. ಸೊ ಅದಕ್ಕೋಸ್ಕರನೇ ಸೊ ನಮ್ಗೆ ಈ 3 ವ್ರತಗಳು ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಸೊ ಏಕಾದಶಿ ಅದು ಕೃಷ್ಣನಿಗೆ ತುಂಬಾ ಪ್ರಿಯವಾದಂತಹ ದಿನ. ಸೊ ಆ ದಿನ ನಾವೇನನ್ನೇ ಮಾಡಿದ್ರು, ನಾವ್ ಯಾವಾಗ್ಲೂ ನೋಡಿ ಇವಾಗ ಸೇಲ್ಗೆ ಕಾಯ್ತಾ ಇರ್ತೀವಿ ಅಲ್ವಾ. ಸೊ ಇವಾಗ ದೀಪಾವಳಿ ಅಥವಾ ಯುಗಾದಿ ಸೇಲ್ ಅಂತ, ಯಾಕಂದ್ರೆ ನಮ್ಗೆ ಸಿಗೋ ವಸ್ತು ಕಡಿಮೆಗೆ ಸಿಕ್ಬಿಡತ್ತೆ ಅಲ್ವಾ. ಸೊ 50% ಅಥವಾ 90% ಅಷ್ಟು ಡಿಸ್ಕೌಂಟ್ ಸಿಕ್ಬಿಡುತ್ತೆ. ಅದೇ ತರನೇ ಇದು ಕೃಷ್ಣನಿಗೆ ಪ್ರಿಯವಾಗಿರುವಂತಹ ದಿನ ಈ ಏಕಾದಶಿ. ಈ ದಿನ ನಾವು ಯಾವುದೇ ಒಂದು ಭಕ್ತಿ ಸೇವೆ ಮಾಡಿದ್ರೆ ಅದರ ಫಲ 100ರಷ್ಟು 1000ರಷ್ಟು ಜಾಸ್ತಿ ಆಗತ್ತೆ. ಆದ್ರೆ ಶುದ್ಧ ಭಕ್ತರು ಯಾವತ್ತೂ ಯಾವುದೇ ಒಂದು ಇಚ್ಛೆಯನ್ನ ಇಟ್ಕೊಂಡವರು ಏನನ್ನೂ ಮಾಡೋದಿಲ್ಲ, ಯಾವುದೇ ಸೇವೆಯನ್ನ ಮಾಡೋದಿಲ್ಲ. ಅವರ ಮನಸ್ಥಿತಿ, ಅವರ ಪ್ರಜ್ಞೆ ಯಾವ ತರ ಇರಬೇಕು ಅಂದ್ರೆ, ನಾನು ಕೃಷ್ಣನ ಪ್ರೀತ್ಯರ್ಥವಾಗಿ ಇದನ್ನ ಮಾಡ್ತಾ ಇದ್ದೀನಿ. ಕೃಷ್ಣ ಹೇಳಿದರೆ ಏಕಾದಶಿ ಮಾಡ್ಬೇಕು, ಗುರುಗಳು ಹೇಳಿದರೆ ಏಕಾದಶಿ ವ್ರತ ಮಾಡ್ಬೇಕು, ಅವರ ಸಂತೋಷಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ಮಾಡ್ಬೇಕು ಮಾತಾಜಿ. ಈಗ ಭೌತಿಕದಲ್ಲಿ ಇರೋರಿಗೆ ನಾವು ಈ ತರ ಹೇಳ್ತೀವಿ, ಇದು ಏಕಾದಶಿ ಮಾಡಿ ನಿಮ್ಗೆ ಈ ಒಂದು ಪುಣ್ಯ ಸಿಗುತ್ತೆ ಅಥವಾ ಈ ಒಂದು ಫಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಹೇಳ್ತೀವಿ. ಸೊ ನಮ್ಗೆ ಪ್ರಭುಪಾದರು ಯಾವತ್ತೂ ಸಹ ಈ ಏಕಾದಶಿಯ ಫಲ ಇದು, ಅದಕ್ಕೆ ನೀವು ಮಾಡಿ, ನೀವು ಅಲ್ಲಿ ನಿಮ್ಗೆ ಅಂತ ಒಂದು ಭಗವಂತ ಮನೆಯನ್ನ ಕಟ್ಕೊಡ್ತಾನೆ, ಆ ತರದ್ ಯಾವುದನ್ನು ಅವ್ರಿಗೆ ಹೇಳೋದಿಲ್ಲ ಮಾತಾಜಿ. ಹೆಚ್ಚೆಚ್ಚು ನೀವು ಭಕ್ತಿಯನ್ನ ಮಾಡ್ಲಿಕ್ಕೆ ಇದೊಂದು ದಿನ ಅವಕಾಶ, ಕೃಷ್ಣನಿಗೆ ಇಷ್ಟವಾಗಿರುವಂತಹ ಆ ದಿನದಲ್ಲಿ ಅಲ್ವಾ. ನಮ್ಮ ಬರ್ತಡೇ ದಿವಸ ನಾವು ಹೇಗಿರ್ತೀವಿ, ನಾವು ತುಂಬಾ ಸಂತೋಷದಲ್ಲಿ ಇರ್ತೀವಿ ಅಲ್ವಾ. ಯಾರಿಗೆ ಏನೇ ಕೇಳಿದ್ರು ನಾವು ಕೊಡುವಂತಹ ಸ್ಥಿತಿಯಲ್ಲಿ ಇರ್ತೀವಿ. ಅದಕ್ಕೆ ನಮ್ಗೆ ನಮ್ಮ ಭಕ್ತಿ ಆ ಒಂದು ಪ್ರಜ್ಞೆಯಲ್ಲಿ ನಾವು ಮಾಡ್ಬೇಕು ಮಾತಾಜಿ, ಅದು ತುಂಬಾ ಮುಖ್ಯವಾಗಿರೋದು. ಮಾತಾಜಿ, ಇವಾಗ ಹಾಲು ಈ ತಿಂಗಳು ತಗೋಬಾರ್ದು ಅಂತ ಹೇಳಿದಾರಲ್ವಾ, ನೆಕ್ಸ್ಟ್ ಏಕಾದಶಿವರೆಗೂ ತಗೋಬಾರ್ದಲ್ವಾ ಮಾತಾಜಿ? ನೆಕ್ಸ್ಟ್ ಇದು ಮಾತಾಜಿ ಹುಣ್ಣಿಮೆ ಬರುತ್ತೆ ಮಾತಾಜಿ, ಅಲ್ಲಿ ತನಕ 7th ಅನ್ಸುತ್ತೆ ಮೋಸ್ಟ್ಲಿ. ನೆಕ್ಸ್ಟ್ ಅದಾದ್ಮೇಲೆ ಉದ್ದಿನ ಬೇಳೆನ ಬಿಡ್ಬೇಕು. ಹರೇ ಕೃಷ್ಣ ಮಾತಾಜಿ. ನಾಳೆ ಇಂದಿರಾ ಏಕಾದಶಿ ನೋಡಿ, ಗ್ರೂಪ್ ಅಲ್ಲಿ ಹಾಕಿದ್ದೇನೆ ನೋಡಿ. ಹೇಳ್ತಾರೆ ಮಾತಾಜಿ. ನನ್ ಫ್ರೆಂಡ್ ಒಬ್ಳು, ಅವರು ಅಣ್ಣ ತಮ್ಮದಿರು ಇದಾರೆ ಮಾತಾಜಿ, ಅವ್ರ ಗಂಡನ ಅಣ್ಣ ತಮ್ಮದಿರು, ಅವರು ಹೊಲ ಎಲ್ಲ ಕೊಡೋದಿಲ್ಲ ಅಂತಾರೆ ಮಾತಾಜಿ. ಅವಳು ಬಹಳ ಬೇಜಾರ್ನಲ್ಲಿದ್ದಾಳೆ. ಅವಳಿಗೆ ಏನಾದ್ರು ಸ್ವಲ್ಪ ಸಮಾಧಾನ ಹೇಳಿ ಮಾತಾಜಿ, ಇಲ್ಲೇ ಇದ್ದಾಳೆ ನನ್ನ ಪಕ್ಕದಲ್ಲಿ ಮಾತಾಜಿ. ಹರೇ ಕೃಷ್ಣ. ನಾಗವೇಣಿ ಮಾತಾಜಿ ಹೇಳ್ತೀರಾ ಮಾತಾಜಿ? ಏನ್ ಹೇಳ್ಬೇಕು, ಏನಾಯ್ತು, ಎಂತ ಆಯ್ತು ಗೊತ್ತಿಲ್ಲ. ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಇವಾಗ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಮಾತಾಜಿ. ಅವ್ರ ಗಂಡನ್ ಪಾಲಿಂದು ಆಸ್ತಿ ಅದೇ, ಅವಳು ಸ್ವಲ್ಪ ಬಹಳ ಬೇಜಾರ್ನಲ್ಲಿದ್ದಾಳೆ ಮಾತಾಜಿ. ಯಾವಾಗ್ಲೂ ನನ್ನ ಹತ್ರ ಹೇಳ್ತಾ ಇರ್ತಾಳೆ. ಅದೇ ನಾನು ಏನ್ ಅವಳಿಗೆ ಸಮಾಧಾನ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಮಾತಾಜಿ, ನೀವೇ ಹೇಳ್ಬಿಡಿ ಮಾತಾಜಿ. ಎಲ್ಲಿದ್ದಾರೆ ಅವರು? ಇಲ್ಲೇ ನಮ್ ಪಕ್ಕದಲ್ಲೇ ಇದ್ದಾರೆ ಮಾತಾಜಿ. ನಾವು ಏನು ಹೇಳಲಿಕ್ಕೆ ಏನು ನ್ಯಾಯಾಧೀಶರು ಅಲ್ಲ, ಏನೋ ಹೇಳಿ ಮಾತಾಜಿ. ಕೃಷ್ಣ ಈಗ ನಾವು ಏನ್ ಕೇಳ್ಬೇಕಂತ ಹೇಳಿದ್ರೆ, ನಾವು ಕೃಷ್ಣನಲ್ಲೇ ಕೇಳ್ಬೇಕು. ಅವರಿಗೆ ನ್ಯಾಯಯುತವಾಗಿ ಸಿಗುದಿದ್ರೆ ಸಿಗ್ತದೆ. ಆದ ಕಾರಣ ನಾವು ಕೃಷ್ಣನಲ್ಲಿ 3 ಸಲ ಎಲ್ಲರೂ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುದು. ಅದೇ ಸಿಕ್ಕೇ ಸಿಗ್ತದೆ. ನೋಡೋಣ, ನಾವು 3 ಸಲ ಎಲ್ಲರೂ ಕೂಡಿಕೊಂಡು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋಣ ಅಷ್ಟೇ, ಅವರಿಗೆ ನೆಮ್ಮದಿ ಸಿಗ್ಲಿ ಅಷ್ಟೇ. ತುಂಬಾ ಕಷ್ಟಪಟ್ಟು ದುಡ್ದು ತಗೊಂಡಿರೋದ್ ಮಾತಾಜಿ ಅವ್ರ ಮನೆಯವರು. ಖಂಡಿತ ಕಷ್ಟಪಟ್ಟು ದುಡ್ದಿದ್ರೆ ಕೃಷ್ಣ ಯಾವಾಗ್ಲೂ ಅದನ್ನು ಕೊಟ್ಟೇ ಕೊಡ್ತಾನೆ. ಹಾ ಮಾತಾಜಿ, ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಮಾತಾಜಿ. ಅದನ್ನ
ಅದು ಒಂದ್ 25-30 ಲಕ್ಷದ ಆಸ್ತಿ ಮಾತಾಜಿ. ಓಕೆ, ನಾವು 3 ಸಲ ಅವರು ಕೃಷ್ಣ ಪ್ರಜ್ಞೆಗೆ ಬರ್ಬೇಕು ಮಾತಾಜಿ. ಹಾ ಮಾತಾಜಿ ನಾನು ಯಾರು ಅದನ್ನೇ ಇದ್ದಾರೆ ನೋಡಿ, ಹೇಳ್ತಾ ಅವರು ಇದ್ದೀನಿ ಕೂಡ ಮಾತಾಜಿ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ಲಿ, ಅದೇ ಖಂಡಿತವಾಗಿ ಹೇಳಿದೀನಿ ಆಗ್ತದೆ, ಮಾತಾಜಿ. ಅದೇ ಹೇಳಿನ್ ಮಾತಾಜಿ. ಖಂಡಿತವಾಗಿಯೂ ಸಿಗ್ತದೆ. ಕೃಷ್ಣ ಪ್ರಜ್ಞೆಗೆ ಬರ್ಬೇಕು, ಭಗವದ್ಗೀತೆ ಕ್ಲಾಸ್ ಕೇಳಿ, ಖಂಡಿತ ನಿಮ್ಗೆ ಆ ಕೃಷ್ಣ ಮಾಡಿಕೊಡ್ತಾನೆ. ಹಾ ಈಗ ಮಾತಾಜಿ. ಎಲ್ಲರೂ ಕೂಡಿಕೊಂಡು 3 ಸಲ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋಣ ಅವರಿಗೋಸ್ಕರ, ಅವರ ಹಾ ಮನಸ್ಸಿಗೆ ನೆಮ್ಮದಿ ಸಿಗ್ಲಿ. ಹರೇ ಹಾ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಅವರು ಕೃಷ್ಣನಲ್ಲಿ ನಂಬಿಕೆ ಇಡ್ಲಿ, ಖಂಡಿತ ಕೃಷ್ಣ ಒಳ್ಳೆಯವರಿಗೆ ಭಕ್ತರಿಗೆ ಅವನು ಕಾಪಾಡ್ತಾನೆ. ಹಾ ಮಾತಾಜಿ ಮಾತಾಜಿ ಅವರಿಗೆ ನಾನು ಜಸ್ಟ್ ಅಷ್ಟ್ ಹೇಳೋಷ್ಟಿಲ್ಲ, ಆದ್ರೆ ನರಸಿಂಹನಿಗೆ ಸ್ವಲ್ಪ ಪ್ರದಕ್ಷಿಣೆ ಮಾಡಕ್ಕೆ, ನರಸಿಂಹನಿಗೆ ಕೈ ಮುಗಿಯಕ್ಕೆ ಹೇಳಿ ಎಲ್ಲಾ ವಿಘ್ನಗಳು ಬರ್ತಾ ಇರೋದು ಎಲ್ಲ ತೆಗಿತಾರೆ ಅಲ್ವಾ ಮಾತಾಜಿ, ಹೀಗೆ ಹೇಳ್ಬೋದು. ಹೌದು, ಮಾತಾಜಿ. ಮಾತಾಜಿ ಅವರಿಗೆ ಅಣ್ಣ ತಮ್ಮದಿರು ಇದಾರ ಅಥವಾ ಎಲ್ಲರಿಗೂ ಆಸ್ತಿ ಪಾಲಾಗ್ಬೇಕಾ, ಏನ್ ತೊಂದ್ರೆ ಅನ್ನೋದು ಕೇಳ್ಬೇಕಲ್ಲ ಮಾತಾಜಿ ಫಸ್ಟ್. ಇಲ್ಲ ಮಾತಾಜಿ, ಅದು ಪಾಪ ಅವ್ರ ಮನೆಯವರು ಅವ್ರ ಅಪ್ಪ ಅಮ್ಮ ತೀರ್ಕೊಂಡ್ಬಿಟ್ಟಾರಲ್ಲ, ಅವ್ರ ಅಣ್ಣ ದೊಡ್ಡ ಅಣ್ಣನ ಹತ್ರ ಬೆಳೆದಿದ್ದಾರೆ. ಅವರೆಲ್ಲ ದುಡ್ದ್ಬಿಟ್ಟು, ಅಣ್ಣ ತಮ್ಮ ಎಲ್ಲ ದುಡ್ದ್ಬಿಟ್ಟು ಮದ್ವೆ ಆದ್ಮೇಲೆ, ಮದ್ವೆ ಮುಂಚೆ ಅವ್ರ ಅಣ್ಣನ್ಗೆ ಮದ್ವೆ ಆಗಿದೆ, ಇವ್ರಿಗೆ ಆಗಿಲ್ಲ. ಅವ್ರ ಅಣ್ಣನ ಹತ್ರನೇ ಇದ್ದು ಎಲ್ಲ ಚೆನ್ನಾಗಿ ದುಡ್ದು ಇಬ್ರು ಹೊಲ ತಗೊಂಡಿದ್ದಾರೆ. ನಿನಗೂ ಅರ್ಧ ನನ್ಗರ್ಧ ಅಂತ ಹೇಳಿ ಅವ್ರ ಅಣ್ಣ ಹೊಲ ತಗೊಂಡಿದ್ದು. ಈಗ ಇವ್ರು ಮದ್ವೆ ಆಗ್ಬಿಡ್ತಾವ ಅಣ್ಣನ್ಗೀಗ, ನೀನ್ ಬೇರೆ ಹೋಗು, ನಿನ್ಗೆ ಹೊಲ ಕೊಡಲ್ಲ ನಾವು ಅಂತ ಬೇರೆ ಕಳ್ಸಿದ್ದಾರೆ ಅವ್ರು. ನೋಡಿ, ನಿಮ್ಗೆ ಒಂದು ತಾಯಿಗೆ ಅಥವಾ ತಂದೆಗೆ ಮಕ್ಕಳಿದ್ರೆ ಎಲ್ಲರಿಗೂ ಸರಿಯಾಗಿ ಹಂಚಿ ಹೋಗ್ತದಲ್ಲ, ಅದೇಗೆ ಇಲ್ಲ, ಹಾಗೆ ಅವ್ರ ಆಗ್ತದೆ? ತಂದೆ ತಾಯಿ ಮಾಡಿರೋದಲ್ಲ ಮಾತಾಜಿ, ಅವ್ರ ತಂದೆ ತಾಯಿ ಮಾಡಿರೋದು ಬೇರೆ ಇದೆ. ಇವ್ರು ಇಬ್ರು ದುಡ್ದ್ಬಿಟ್ಟು ತಗೊಂಡಿದ್ದಾರೆ, ಇಬ್ರಿಗೂ ಅರ್ಧರ್ಧ ಅಂತ ಹೇಳ್ಬಿಟ್ಟು. ಈಗೆಲ್ಲ ಉಲ್ಟಾ ಆಗಿದೆ ಮಾತಾಜಿ, ನಿನ್ಗೆ ಯಾಕೆ ಕೊಡ್ಬೇಕು, ನಾನಷ್ಟೇ ಮಾಡ್ಕೊಂಡಿರೋದಂತ ಹೇಳ್ತಿದ್ದಾರೆ ಅವರು. ಈಗ ರೆಕಾರ್ಡ್ ಇಬ್ರು ಕ್ಲಿಯರ್ ತಗೊಂಡಿದ್ರು ಇದ್ರೆ ಮಾತಾಜಿ, ಸಿಗ್ತದೆ ಯಾರ ಮಾತಾಜಿ. ರಿಜಿಸ್ಟ್ರೇಷನ್ ಮಾಡಿದ್ದಾರೆ, ಪಾಪ ಯಾರ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ತಗೊಳ್ಳಿ. ಅವ್ರ ಅಣ್ಣನ ಹೆಸರಲ್ಲಿದೆ ಮ್ಯಾಮ್. ಅದೇ ಯಾಕೆ ಮಾಡಿಸಿದ್ರು ಇವರು? ಅವರು ರಿಜಿಸ್ಟ್ರೇಷನ್ ಇಬ್ರು ಮೊದ್ಲೇ ಡಿಗ್ರಿ ಮಾಡಿಸ್ಬೇಕಾದ್ರೆ ಮಾಡ್ಕೊಂಡು ಹೇಳಿದ್ದಾರೆ, ನನ್ನ ಹೆಸರ್ಲೆ ನಿನ್ನ ಹೆಸರ್ಲಿ ಇಬ್ರು ಹೆಸರ್ಲಿ ಮಾಡ್ಸೋಣ ಅಂತ ಹೇಳಿದ್ರೆ, ಇವ್ರು ನಾನು ನಿನಗೆ ತಂದೆ ಸಮ ನಿನ್ನೆಲ್ಲ ಹಿಡ್ಕೊಂಡ್ ಮಾಡಿನಲ್ಲ, ನಂಬಿಕೆ ಇಲ್ಲೇನು ಅಂತೆಲ್ಲ ಹೇಳ್ಯಾರ. ಆಮೇಲೆ ಅವ್ರದ್ದು ಮದ್ವೆ ಆಗಿಂದೆ ಅವ್ರವ್ರಿಗೆ ಏನೋ ಪಾಪ ಇದಾಗಿ, ನಿನ್ಗೆ ಯಾಕೆ ಕೊಡಕು, ನಾನು ಅಷ್ಟೇ ತಗೊಂಡಿರೋದು ಅಂತ ಆವಣ್ಣ ಈಗ ಪಾಪ ನಾನು ಎಷ್ಟು ಕಷ್ಟಪಟ್ಟು ತಗೊಂಡಿನಂತ ದಿನಾ ಕೊರಗ್ತಾರೆ ಅವರು. ಹಂಗಾಗಿ ಪಾಪ ಅವಳು ನನ್ನ ಹತ್ರ 2-3 ಸಲ ಹೇಳ್ತಾ ಇದ್ದಾಳೆ. ಅದು ನನಗೂ ಒಂಥರ ಅನ್ಸುತ್ತೆ ಮಾತಾಜಿ, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ. ಮಾತಾಜಿ ಅವರು ಶೇರ್ ಮಾಡ್ಕೊಳ್ಳಿ ಅಂದ್ರಲ್ಲ, ಅದೇ ನೆನಪಾಯ್ತು ಮಾತಾಜಿ, ಅದೇ ಶೇರ್ ಮಾಡ್ಕೊಂಡು. ಅಲ್ಲ ಮಾತಾಜಿ, ನಾನು ಹೇಳ್ತಾ ಇರೋದು ಏನಂದ್ರೆ, ಆ ಊರಿನ ಗ್ರಾಮಸ್ಥರಿಗೆ ಗೊತ್ತಿರುತ್ತಲ್ವಾ ಯಾರು ಏನ್ ತಗೊಂಡ್ರು, ಎಷ್ಟು ಕಷ್ಟಪಟ್ಟು ತಗೊಂಡಿದ್ದಾರೆ ಅಂತ. ಈಗೆಲ್ಲ ಗೊತ್ತಲ್ಲ ಪ್ರಭುಜಿ, ಎಲ್ಲಿ ಜಾಸ್ತಿ ಅಲ್ಲ ಪ್ರಭುಜಿ, 2 ಎತ್ತಿರುತ್ತೆ, 1 ಎತ್ತು ಬಿದ್ರೆ ಎದ್ದೆತ್ತಿಂದ ಇದಕ್ಕೇನು ಆಗಿಲ್ಲ ನೋಡಂತಾರೆ ಹೊರತು ಬಿದ್ದಿದ್ದು ಯಾರು ನೋಡಲ್ಲಲ್ಲ. ಅದೇ ತರ ಇರೋದು ಈಗ, ಗ್ರಾಮಸ್ಥರಾಗ್ರಿ ಯಾರೇ ಆಗ್ಲಿ ಎದ್ದವ್ರನ್ನೇ ನೋಡ್ತಾರೆ. ಈಗ ಅಲ್ಲಿ ಈ ಬಿದ್ದವ್ರನ್ನ ಯಾರು ನೋಡಲ್ಲ ಈಗೆಲ್ಲ. ಇನ್ಫ್ಲೂಯೆನ್ಸ್ ಹಣ ಇರೋರ್ ಕಡೆ ನೋಡೋದು ಮಾತಾಜಿ, ಈಗ ನಮ್ಮಲ್ಲಿ ಹಣಕ್ಕೆ ಬೆಲೆ ಇರೋದು ಈಗೆಲ್ಲ, ಮಾತಾಜಿ ಹಣಕ್ಕೆ ಬೆಲೆ. ಮಾತಾಜಿ ಈಗ ನಮ್ಮಲ್ಲಿ ಕೆಲವೊಂದು ಈಗ ಹೀಗೆ ಬಹಳ ಇದಿರುವಂತ ಕ್ಷೇತ್ರ